ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಪಾರ್ಥ ಲೋಕೇಶ್ ಪ್ರಭುಜಿ ಹೇಳ್ತೀರಾ ನೀವು? ಅದು ನಂಗೆ ಗೊತ್ತಿಲ್ಲ ಮಾತಾಜಿ ಅದು. ಹೌದಾ, ಓಕೆ. ದಾಮೋದರ ಅಷ್ಟಕ ಅಂತ ಮಾತಾಜಿ, ಅದು ಈ ಕಾರ್ತಿಕ್ ಮಾಸದಲ್ಲಿ ನಾವು ಹೇಳ್ಕೊತೀವಿ. ದಾಮೋದರನ್ಗೆ ಹೇಳ್ತಾ ತುಪ್ಪದ ಆರತಿ ಹಚ್ತೀವಿ ಮಾತಾಜಿ. ಒಂದು ತುಪ್ಪದ ಆರತಿ ನಾವು ಭಗವಂತನಿಗೆ ಕಾರ್ತಿಕ್ ಮಾಸದಲ್ಲಿ ಬೆಳಕಿದ್ರೆ ಅದು 1000 ದೀಪಗಳು ಬೆಳಕದಷ್ಟು ಅದಕ್ಕೆ ಈಕ್ವಲ್ ಆಗುತ್ತೆ ಆಕ್ಚುಲಿ ಮಾತಾಜಿ, ಅದರ ಫಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇವತ್ತಿಂದಾದ್ರೂ ಮಾಡಿ ಮಾತಾಜಿ. ಒಂದು ತುಪ್ಪ ದೀಪವನ್ನ ಭಗವಂತನಿಗೆ ಬೆಳಗ್ಗೆ ಏನು ದಾಮೋದರ ಅಷ್ಟಕ ಅಂತ ಹೇಳ್ಬಿಟ್ಟು ಇದೆ, ಅದನ್ನ ನಿಮ್ಗೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ. ಶೇರ್ ಮಾಡಿ ಮಾತಾಜಿ, ನಂಗೆ ಗೊತ್ತಿರ್ಲಿಲ್ಲ ಅದು. ನಾನು ಇಲ್ಲ ಆಕ್ಚುಲಿ ಗ್ರೂಪ್ ಅಲ್ಲಿ. ಬಾಳೆಗ ಮಾತಾಜಿ ನೀವ್ ಇದ್ರೆ ನೋಡಿ ಮಾತಾಜಿ, ಅವ್ರಿಗೆ ಕಳಿಸಿ. ನನ್ನ ಹತ್ರ ಉಂಟು ಮಾತಾಜಿ, ನಾನು ಹಾಕ್ತೀನಿ. ಹಾಕಿ ಮಾತಾಜಿ, ಇಲ್ಲ ಗ್ರೂಪ್ ಅಲ್ಲಿ, ಅದಕ್ಕೋಸ್ಕರ ಅಷ್ಟೇ. ಆಯ್ತಾಯ್ತು, ನಾನು ಹಾಕ್ತೀನಿ ಮಾತಾಜಿ. ಮತ್ತೆ ವಿಷಯ ಕೂಡ ಉಂಟು ಅದು. ಪಾದದಕ್ಕೆ 4 ಸತಿ, ಹೊಕ್ಕಳಲ್ಲಿ 2 ಸತಿ, ಮುಖ ಅರವಿಂದಕ್ಕೆ 3 ಸತಿ, ಫುಲ್ ಶರೀರಕ್ಕೆ ಅವರಿಗೆ 7 ಟೈಮ್ಸ್ ಮಾಡ್ಬೇಕಂತ. ಹಾಗೆ ತುಳಸಿ ಮಾತೆಗೂ ಮಾಡ್ಬೇಕಂತ. ಮಾತಾಜಿ ಇದು ಇವತ್ತಿನ ಕ್ಲಾಸಿನ ರೆಕಾರ್ಡಿಂಗ್ ನಿಮ್ಮ ಹತ್ರ ಕಳ್ಸಿದೀನಿ, ಅದನ್ನ ಗ್ರೂಪಿಗೆ ಹಾಕಿ ಮಾತಾಜಿ. ನನ್ನ ಗ್ರೂಪ್ ಅಲ್ಲಿ ಇಲ್ಲ ಅನ್ಕೋತೀನಿ ಮೋಸ್ಟ್ಲಿ, ಈ ನಿಮ್ಮ ಗ್ರೂಪ್ ಅಲ್ಲಿ ಇಲ್ಲ. ನಾನು ಆಯ್ತು ಮಾತಾಜಿ, ನೀವೇನಿದ್ರೆ ಹೇಳಿ, ನಾನು ಮಾಡ್ತೇನೆ. ಧನ್ಯವಾದ. ಧನ್ಯವಾದ. ಹರೇ ಕೃಷ್ಣ. ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಇವಾಗ ನನ್ನ ಹತ್ರ ಇರೋದು ಇದು, ಜಸ್ಟ್ ಶೇರ್ ಮಾಡಿರ್ತೀನಿ ಮಾತಾಜಿ. ಇನ್ನೊಂದು ಕಲರ್ಫುಲ್ ಆಗಿ ಅದು ಚೆನ್ನಾಗಿದೆ, ಇವಾಗ ಹೇಳ್ಕೊಳ್ಲಿಕ್ಕೆ ಇದು ಇರ್ಲಿ. ಹೌದು ಮಾತಾಜಿ. ಥರ್ಡ್ ಸ್ಟ್ಯಾನ್ಸ ಹೇಳಿ ಮಾತಾಜಿ. ವರಂ ದೇವ ಮೋಕ್ಷಂ. ಓಕೆ, ಇದನ್ನ ನಾನು ಹೇಳ್ತೀನಿ. ವರಂ ದೇವ ಮೋಕ್ಷಂ ನ ಮೋಕ್ಷಾವಧಿಂಬ ನಚಾನ್ಯಂ ಮೃಣೇಹಂ ವರೇಶಾದಪಿ ಇದಂ ತೇವ ಪೂರ್ಣಾಥ ಗೋಪಾಲ ಬಾಲಂ ಸದಾ ಮೇ ಮನಸ್ಯಾ ವಿರಸ್ತಾಂ ಕಿಮನ್ಯೇ ಇದಂ ತೇ ಮುಖಾಂಭೋಜಂ ಅತ್ಯಂತ ನೀಲೈ ಕೃತಂ ಕುಂತಲೈ ಸ್ನಿಗ್ಧಾರತೈಶ್ಚ ಗೋಪ್ಯಾ ಮುಹುಶ್ಚುಂಬಿತಂ ಬಿಂಬಾರಕ್ತಾಧರಂ ಮೇ ಮನಸ್ಯಾ ವಿರಸ್ತಾಂ ಅಲಂ ಲಕ್ಷಲಾಭೈ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳಿ. ಅದು ನಿಲ್ಲಿಸಬಾರ್ದು, ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ಬೇಕಾಗಿ. ನಮೋ ದೇವ ಕಾಣಿಸ್ತಾ ಇದೆಯಾ ಯಾರಿಗಾದ್ರೂ? ನಮೋ ದೇವ ದಾಮೋದರ. ಓದಿ ಮಾತಾಜಿ, ಯಾರಾದ್ರೂ ಹೇಳಿ, ಹಾಡು ಹೇಳಿದನ. ನಮೋ ದೇವ ದಾಮೋದರ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಬ್ಯಾಕ್ ಗ್ರೌಂಡ್ ಸೌಂಡ್ ಇದೆ. ನಮೋ ದೇವ ದಾಮೋದರಾನಂತ ವಿಷ್ಣು ಪ್ರಸೀದ ಪ್ರಭು ದುಃಖ ಜ್ವಾಲಾಗ್ನಿಮಗ್ನಂ ಕೃಪಾ ದೃಷ್ಟಿ ವ್ಯಾತಿ ದೀನಂ ಬತಾನು ಗೃಹಾಣೇಶ ಮಾಂ ಆಜ್ಞಮೇ ದೀಕ್ಷ ದೃಶ್ಯಾಃ ಕುಬೇರಾತಾಜ್ಞ ಬದ್ಮಮೂರ್ತೈವ ಯದ್ವತ್ ತ್ವಯಾ ಮೋಚಿತೌ ಭಕ್ತಿ ಭಜೌ ಕೃತ್ವ ಚ ತಥಾ ಪ್ರೇಮಂ ಭಕ್ತಿ ಸ್ವಕಂ ಮೇ ಪ್ರಯಚ್ಛ ನಮೋ ಮೇ ಕ್ಷೈಗ್ರಹೋ ಮೇಸ್ತಿ ದಾಮೋದರೇಹ ನಮೋಸ್ತು ದಾಮ್ನೆ ಸ್ಫುರದ್ವೀಪದಾಮ್ನೆ ತ್ವದೀಯೋದ್ಧಾರ ಯಥಾ ವಿಶ್ವಸ್ಯ ಧಾಮ್ನೆ ನಮೋ ರಾಧಿಕಾಯೈ ತ್ವದೀಯ ಪ್ರಿಯಾಯೈ ನಮೋನಂತ ಲೀಲಾಯ ದೇವಾಯ ತುಭ್ಯಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಪಾದೃಷ್ಟಿ ವೃಷ್ಟ್ಯಾ ತಿ ದೀನಂ ಬತಾನು. ಇಲ್ಲಿ ಕೃಪಾದೃಷ್ಟಿ ವೃಷ್ಟ್ಯಾ ತಿ ದೀನಂ ಬತಾನು. ಮತ್ತೆ ಇಲ್ಲಿ ಇನ್ನ ಒಂದೆರಡು ಮೋಕ್ಷೇ ಗ್ರಹೋ ನಮೋಕ್ಷೇ ಗ್ರಹೋ ಮೇಸ್ತಿ ದಾಮೋದರೇ. ಮತ್ತೆ ಇಲ್ಲಿ ನಮಸ್ತೇಸ್ತು ಧಾಮ್ನೆ ಸ್ಫುರದ್ ಇದು ದೀಪ್ತಿ ಧಾಮ್ನೆ. ಹೌದು ಸ್ವಲ್ಪ ಅದಿಂದ ಸೌಂಡ್ ಆಯ್ತಲ್ಲ, ಸ್ವಲ್ಪ ನರ್ವಸ್ ಆದೆ ನಾನು ಕೂಡ. ಅದೇ ಇನ್ನ ಒಂದ್ ಯಾವ್ದೋ ಒಂದೆರಡು ನೋಡ್ದೆ, ಅದೊಂಚೂರು ಇದು ಮಾಡ್ಕೊಡಿ. ಆಯ್ತು ಮಾತಾಜಿ, ಅದು ಬಿಡ್ಸ್ಕೊಂಡು ಬರ್ಕೋತೀನಿ ಮಾತಾಜಿ. ಹರೇ ಕೃಷ್ಣ. ಓಕೆ ಮಾತಾಜಿ.
ಮಾತಾಜಿ ಎಷ್ಟು ಜನ ಬರ್ತಾ ಇರೋದು ಮಾತಾಜಿ ಅಟೆಂಡ್ ಮಾಡ್ತಿರೋದು ಲೆವೆಲ್ 3 ಇದು ಕ್ಲಾಸ್? ಅವರು ಮೋಸ್ಟ್ಲಿ 10-11 ಮೆಂಬರ್ಸ್ ಅಷ್ಟೇ ಮಾತಾಜಿ. ಹರೇ ಕೃಷ್ಣ. ಕಡಿಮೆ ಬರ್ತಾರೆ ಇದೆ. ಹೌದು ಹೌದು ಮಾತಾಜಿ. ಮತ್ತೆ ಸ್ಟಾರ್ಟ್ ಮಾಡೋದು ಮಾತಾಜಿ? 8 ಗಂಟೆ ಆಯ್ತು. ನಾವು ಸ್ಟಾರ್ಟ್ ಮಾಡೋಣ ಮಾತಾಜಿ, ಸೇರ್ತಾ ಇರ್ತಾರೆ. ಓಕೆ. ಸೊ ಟೋಟಲ್ ನಿಮ್ ಪ್ರಕಾರ 11 ಮೆಂಬರ್ಸ್ ಇದಾರಾ? 10 ಮೆಂಬರ್ಸ್ ಮ್ಯಾಕ್ಸಿಮಮ್ ಬರ್ತಾರೆ. ಮ್ಯಾಕ್ಸಿಮಮ್ 10. ಓಕೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 3ನೇ ಹಂತದ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಶ್ ದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಡಿಲ್ಲ ಪ್ರಭುಜಿಗಳು ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಒಂದು ಈಶೋಪನಿಷತ್ತಿನ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಈ ಒಂದು ಈಶೋಪನಿಷತ್ತಿನ ಜ್ಞಾನವನ್ನ ನಿಮ್ಗೆ ಅರ್ಥ ಆಗುತ್ತಿಲ್ಲ ತಲುಪಿಸುವಂತ ಶಕ್ತಿ ನನಗೆ ಈ ಗುರು ಪರಂಪರೆಯ ಮೂಲಕ ನನಗೆ ಅನುಗ್ರಹಿಸ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಹರೇ ಕೃಷ್ಣ. ಸೊ ನೀವು ಇವಾಗ ಯಾವ ಒಂದು ಪುಸ್ತಕವನ್ನ ತಿಳ್ಕೊತಾ ಇದ್ದೀರಾ? ಈಶೋಪನಿಷತ್ತು ಮಾತಾಜಿ. ಈಶೋಪನಿಷತ್ ಅಂದ್ರೆ ಏನು? ಹರೇ ಕೃಷ್ಣ. ಭಗವಂತನಿಂದ ಎಲ್ಲವೂ ಏನೇನು ಅಂತ ತಿಳ್ಕೊಳ್ಳೋದ ಮಾತಾಜಿ? ಏನೋ ಗೊತ್ತಾಗ್ಲಿಲ್ಲ ಮಾತಾಜಿ. ಉಪನಿಷತ್ ಈಶೋಪನಿಷತ್ ಅಂದ್ರೆ ಏನು? ಅಂದ್ರೆ ಏನಂತ ಕೇಳ್ತಾ ಇದೀನಿ ನಾನು. ಜಸ್ಟ್ ಇವಾಗ ಯಾರಾದ್ರೂ ಕೇಳ್ತಾರೆ ಈಶೋಪನಿಷತ್ ಓದ್ತಾ ಇದೀರಾ ಅಂದ್ರೆ ಮತ್ತೆ ಉಪನಿಷತ್ ಅಂತ ಹೇಳಿದ್ರೆ ಒಬ್ರಿಂದ ಒಬ್ರಿಗೆ ಹೇಳೋದು ಅಂತ ಮಾತಾಜಿ. ಅಂದ್ರೆ ಹತ್ರದಲ್ಲೇ ಕುತ್ಕೊಂಡು ಉಪದೇಶ ಅಂತ ಹೇಳ್ತೀವಲ್ಲ,
ಆತರ ಹಾ ಈಶೋಪದೇಶ ಅಂತ ಹೇಳಿದ್ರೆ ನನ್ಗೆ ವಿಷ್ಣುವಿನ ಬಾಯಿಂದ ಅಥವಾ ವಿಷ್ಣುವೊತ್ತಿಗೆ ನಮ್ಮ ಸಂಬಂಧ ಹೇಗಿದೆ ಅಂತ ತಿಳ್ಕೊಳ್ಳೋದಿರ್ಬೋದು ಅಂತ ಅನ್ಸ್ತದೆ ಮಾತಾಜಿ. ಹರೇ ಕೃಷ್ಣ. ಓಕೆ ಮಾತಾಜಿ. ಉಪನಿಷತ್ ಕರೆಕ್ಟ್ ಆಗಿ ಹೇಳಿದ್ರಿ ಮಾತಾಜಿ. ಉಪನಿಷತ್ತು ಅಂತಂದ್ರೆ ತನ್ನ ದೇವರಿಗೆ ಸಮೀಪ ಹೋಗೋ ಅಂತದ್ದು ಉಪನಿಷತ್, ಅವ್ರ ಹತ್ರ ಹೋಗುವಂಥದ್ದು ಅಲ್ವಾ. ನಾವಿವಾಗ ಏನ್ ಮಾಡ್ತಿದೀವಿ ಭೌತಿಕ ಪ್ರಪಂಚದಲ್ಲಿ ಅವರಿಂದ ದೂರ ಹೋಗೋದು, ಆತರ ಒಂದು ಕ್ರಿಯೆಗಳನ್ನ ನಾವು ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಇದು ಉಪನಿಷತ್ತಿನ ಮೂಲಕ ನಾವು ಭಗವಂತನ ಬಳಿಗೆ ಸಮೀಪ ನಾವು ಹೋಗ್ಬೋದು. ಸೊ ಈಶೋಪನಿಷತ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಇದು ಮೊದಲನೇ ಶ್ಲೋಕ ಶುರುವಾಗ್ತಿರೋದೇ ಈಶಾವಾಸ್ಯಮಿದಂ ಸರ್ವಂ ಅಂತ ಶುರುವಾಗ್ತಿದೆ. ಸೊ ಅದಕ್ಕೆ ಇದನ್ನ ಈಶೋಪನಿಷತ್ ಅಂತ ಕರೀತಾರೆ. ಪ್ರಭುಪಾದ್ರು ಆಲ್ರೆಡಿ ನಮ್ಗೆ ಜ್ಞಾನ ಅಂದ್ರೆ ಉತ್ತಮ ಜ್ಞಾನವನ್ನ ನಮಗೆ ಕೊಟ್ಟಿದ್ದಾರೆ ಭಗವದ್ಗೀತೆಯಲ್ಲಿ ಅಲ್ವಾ. ಭಗವಂತನ ಬಾಯಿಂದನೇ ಅದು ಬಂದಿರೋದು, ಮುಖಾರವಿಂದದಿಂದ ಬಂದಿದೆ. ಅದಕ್ಕೆ ನಿನ್ನೆ ಹೆಚ್ಚಾಗಿರೋದು ಏನ್ ಬೇಕು ನಮ್ಗೆ ಅಲ್ವಾ. ಆದ್ರೂ ಯಾಕೆ ಈ ಉಪನಿಷತ್ತನ್ನ ನಮ್ಗೆ ಓದ್ಲಿಕ್ಕೆ ಹೇಳಿದ್ರು ಪ್ರಭುಪಾದ್ರು? ಹರೇ ಕೃಷ್ಣ. ಯಾಕೆ ಬೇಕಾಯ್ತು ನಮ್ಗೆ ಇದು ಈಶೋಪನಿಷತ್ತು? ಇದು ವೇದಗಳೆಲ್ಲ ತುಂಬಾ ದೊಡ್ಡದು ಇತ್ತಲ್ಲ ಮಾತಾಜಿ, ಸಣ್ಣ ರೀತಿಯಲ್ಲಿ ಅರ್ಥ ಮಾಡಿಸ್ಬೇಕಂತ ಇದು ಉಪದೇಶಗಳಿಟ್ಟ ಅಂತ ಅನ್ಸ್ತಾ ಇದೆ. ಹರೇ ಕೃಷ್ಣ. ಸೊ ಇದು ಆ ಸಮಯದಲ್ಲಿ ಇದು ತುಂಬಾ ಪ್ರಸ್ತುತ ಆಗಿತ್ತು. ಯಾಕಂದ್ರೆ ಅವಾಗ ಸೆಕೆಂಡ್ ವರ್ಲ್ಡ್ ವಾರ್ ನಡೀತಾ ಇತ್ತು. ಏನಕ್ಕೋಸ್ಕರ ಅಲ್ಲಿ ವರ್ಲ್ಡ್ ವಾರ್ ನಡೀತಾ ಇದೆ? ಸೊ ಈ ಜಾಗ ನಮ್ದು ಇದೆಲ್ಲವೂ ಸಹ ನಮಗೆ ಗೊತ್ತಿರೋ ಹಾಗೇನೆ ಭಗವಂತಂದು ಅಲ್ವಾ. ಸೊ ಭಗವಂತನಿಗೆ ಸೇರ್ಬೇಕಾಗಿರೋದು ಸರ್ವಲೋಕ ಮಹೇಶ್ವರ ಅವರು. ಆದ್ರೆ ಜನಗಳೇನ್ ಮಾಡ್ತಾ ಇದಾರೆ, ಕಿತ್ತಾಡ್ತಾ ಇದಾರೆ, ಇದು ನಂದು ನಂದು ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಅದಕ್ಕೋಸ್ಕರ ಆ ಸಮಯದಲ್ಲಿ ಪ್ರಭುಪಾದರು ಇದನ್ನ ಅವರು ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಅಲ್ಲಿ ಅವರು ಬರೀತಾರೆ. ಸೊ ಇದನ್ನ ಮತ್ತೆ ಆ ಒಂದು ಪುಸ್ತಕ ರೂಪದಲ್ಲಿ ಅದನ್ನ ಪ್ರಕಟಗೊಳಿಸ್ತಾರೆ. ಅಂದ್ರೆ ಈ ಈಶಾವಾಸ್ಯ ತತ್ವವನ್ನ ನಮ್ಗೆ ಈ ಈಶೋಪನಿಷತ್ ತಿಳಿಸುತ್ತೆ ಅಲ್ವಾ. ಯಾವುದು ನಮ್ದಲ್ಲ, ಎಲ್ಲವೂ ಸಹ ಸೇರ್ಬೇಕಾಗಿರೋದು ಭಗವಂತಂದು ಅಲ್ವಾ. 5ನೇ ಅಧ್ಯಾಯದ ಭಗವದ್ಗೀತೆ 5ನೇ ಅಧ್ಯಾಯದ 29ನೇ ಶ್ಲೋಕ ಏನು? ಶಾಂತಿ ಮಂತ್ರ. ಹಾ ಹೇಳಿ ಮಾತಾಡಿ, ಶಾಂತಿ ಮಂತ್ರ ಏನು ಅಂತ. ಹರಿ ಬೋಲ್ ಹೇಳಿ ಮಾತಾಡಿ, ಶಾಂತಿ ಮಂತ್ರ ಏನು? ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ ಆ ಶ್ಲೋಕ. ಹೇಳಿ ನಂದಿನಿ ಮಾತಾಡಿ. ಹಾ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕಾ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅದರದ್ದು ಮೀನಿಂಗ್ ಹೇಳಿ ಮಾತಾಜಿ, ಏನ್ ಅರ್ಥ ಮಾಡ್ಕೊಂಡಿದ್ದೀರಾ ಹೇಳಿ ಮಾತಾಜಿ. ಮಾತಾಜಿ, ಎಲ್ಲ ಯಜ್ಞಗಳಿಗೂ ತಪಸ್ಸುಗಳಿಗೂ ಸುಪ್ರೀಂ ಗಾರ್ಡು ಕೃಷ್ಣನೇ. ಪ್ರತಿಯೊಂದು ಜೀವರಾಶಿಗೂ ಜೀವರಾಶಿಗೂ ಇದು ಮಾತಾಜಿ ಇಂಗ್ಲಿಷ್ ಅಲ್ಲಿ ಹೇಳ ಮಾತಾಜಿ ಸ್ವಲ್ಪ. ಡೆಮಿಗಾಡ್ಸ್ ಪ್ಲಾನೆಟ್ಸ್ ಎಲ್ಲದಕ್ಕೂ ಸುಪ್ರೀಂ ಲಾರ್ಡ್ ಕೃಷ್ಣ. ಎಲ್ಲ ಸ್ಯಾಕ್ರಿಫೈಸಸ್ ಆಸ್ಟರಿಟೀಸ್ಗೆ ಪರ್ಪಸ್ ಯಾವ್ದಕ್ಕೆ ಅಂತಂದ್ರೆ ಎಲ್ಲ ಯಜ್ಞಗಳು ಯಾಗಾದಿಗಳಿಗೆಲ್ಲ ಮೂಲ ಕೃಷ್ಣನೇ. ಅವನಿಗೆ ಹೋಗಿ ಸೇರೋದು ಎಲ್ಲಾನು. ಎಲ್ಲ ಹೃದಯದಲ್ಲಿ ಇರೋದು ಕೃಷ್ಣನೇ. ಎಲ್ಲ ಭೂತಗಳಿಗೂ ಎಲ್ಲ ಸಕಲ ಜಗತ್ತಿಗೂ ಒಡೆಯ ಅವನೇ. ಎಲ್ಲರಿಗೂ ಜೀವಗಳಿಗೂ ಅಂತ ಅರ್ಥ ಆಯ್ತು ಮಾತಾಜಿ. ಅದನ್ನ ತಿಳ್ಕೊಂಡನು ಶಾಂತಿಯಾಗಿ ಇರ್ತಾನೆ ಜೀವನದಲ್ಲಿ ಅಂತ. ಅದನ್ನ ಈ ಇವಾಗ ಇನ್ನೇನಾಗ್ತಿದೆ ನೋಡಿ, ಎಷ್ಟು ಕದನಗಳಾಗ್ತಿದೆ. ಯಾಕೆ ಕದನಗಳಾಗ್ತಾ ಇರೋದು? ನಾವ್ ಅನ್ಕೋತೀವಿ ಇದು ನಂದು ಅಂತ ಅಲ್ವಾ, ಇನ್ನೊಬ್ರು ಅನ್ಕೊಂತಾರೆ ಇದು ನಂದು ಜಾಗ, ಇದು ನನಗೆ ಸೇರ್ಬೇಕಾಗಿರೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಒಬ್ರು ನಡುವೆ ಒಬ್ರು ಮನಸ್ತಾಪ ಬರುತ್ತೆ, ಕಲಹ ಆಗತ್ತೆ, ಅದು ಯುದ್ಧ ತನಕನೂ ಹೋಗುತ್ತೆ. ಯುದ್ಧ ಆದಾಗ ಎಷ್ಟು ಹಾನಿ ಆಗತ್ತೆ ಅಲ್ವಾ. ಜೀವ ಹಾನಿ ಮತ್ತೆ ಆಸ್ತಿ ಪಾಸ್ತಿ ಎಲ್ಲ ತರದ್ದು ಹಾನಿ ಆಗತ್ತೆ. ಇದನ್ನ ಅರ್ಥ ಮಾಡ್ಕೋತಿಲ್ಲ. ಸರ್ವಲೋಕ ಮಹೇಶ್ವರ ಅವರು ಅಲ್ವಾ. ಮತ್ತೆ ಎಲ್ಲದರ ಒಡೆಯ ಅವರಾದಾಗ ಯಾರು ಒಡೆಯ ಆಗಿರ್ತಾರೋ ಅವ್ರು ಅದನ್ನ ಅನುಭವಿಸ್ಬೇಕು ಅಲ್ವಾ. ಇವಾಗ ನಾನ್ ಈ ಮನೆ ಯಜಮಾನಿ ಅಂದ್ರೆ ಈ ಮನೆಯಲ್ಲಿ ಏನಿದೆ ವಸ್ತುಗಳನ್ನ ನಾನ್ ಬಳಸ್ಕೋಬೇಕು ಅಲ್ವಾ. ಇವಾಗ ನನ್ನ ಮನೆಯಲ್ಲಿ ಕೆಲಸದವ್ರನ್ನ ಇಟ್ಕೊಂಡಿದ್ರೆ ಅವಳು ಬಂದು ಇದನ್ನ ಬಳಸಿದ್ರೆ ನಾವೇನಂತೀವಿ ಅಲ್ವಾ, ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅಲ್ವಾ. ಇವಾಗ ಅದೇ ತರನೇ ಎಲ್ಲವೂ ಸಹ ಭಗವಂತನಿಗೆ ಸೇರಿರುವಂತದ್ದು, ಸಂಬಂಧಪಟ್ಟಿರುವಂತದನ್ನ ಸಂಬಂಧಪಟ್ಟಿರೋದು ಅಲ್ವಾ. ಬಟ್ ನಾವಿವಾಗ ಭಗವಂತನ ಮಕ್ಕಳು ಅಲ್ವಾ. ನಾವು ಭಗವಂತನ ಮಕ್ಕಳಾಗಿ ಅವರ ಒಂದು ಆ ಆಸ್ತಿಯಲ್ಲಿ ಭಾಗ ಇವಾಗ ಹೇಗೆ ಮಕ್ಕಳು ತಂದೆಯಿಂದ ಪಡ್ಕೋತಾರೋ ಆತರ ನಾವು ಪಡ್ಕೋಬಹುದು. ಆದ್ರೆ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಈಶಾವಾಸ್ಯ ತತ್ವ ಅಂತಂದ್ರೆ ಏನು? ನಮ್ಮ ಪಾಲನ್ನ ಮಾತ್ರ ನಾವು ಉಪಯೋಗಿಸ್ಕೋಬೇಕು, ಬೇರೆಯವರ ಪಾಲನ್ನ ನಾವು ಉಪಯೋಗಿಸ್ಕೋಬಾರದು ಅಲ್ವಾ. ಹೇಗೆ ಆ ಭೋಕ್ತಾರಂ ಅಲ್ಲಿ ಹೇಳ್ತಾ ಇದಾರೆ, ಸರ್ವಲೋಕ ಮಹೇಶ್ವರ
ಮತ್ತೆ ಭೋಕ್ತಾರಂ, ಅವರೇ ಮಹೇಶ್ವರರಿಂದ ಅವರೇ ಅದನ್ನೆಲ್ಲ ಅನುಭವಿಸ್ಬೇಕು ಅಲ್ವಾ. ಮತ್ತೆ ಅವರು ಎಲ್ಲರ ಏಕೈಕ ಹಿತೈಷಿ ಅಲ್ವಾ. ಇವಾಗ ಬೇಕಂದ್ರೆ ನಾನ್ ಇವಾಗ ನಿಮ್ ಜೊತೆ ಚೆನ್ನಾಗಿ ಮಾತಾಡ್ತಿರ್ಬೋದು, ನೀವು ನನಗೇನಾದ್ರೂ ಅಂದಿದ ತಕ್ಷಣನೇ ನಾನು ಏನ್ ಮಾಡ್ತೀನಿ, ಸೊ ನಿಮ್ ಕಡೆ ತಿರುಗು ನೋಡೋದಿಲ್ಲ, ಮತ್ತೆ ನಾನು ಬೇಕಾದ್ರೆ ನಾನು ಬೈಕೋಬಹುದು, ಶಾಪ ಹಾಕ್ಬೋದು ಅಲ್ವಾ. ಆದ್ರೆ ಭಗವಂತ ಆತರ ಅಲ್ಲ, ಅವ್ರ ಏಕೈಕ ಹಿತೈಷಿ. ನಾವೆಂಥ ಒಂದು ಸ್ಥಿತಿಯಲ್ಲೇ ಇರ್ಲಿ ಅಲ್ವಾ, ನಮ್ಗೆ ಏನ್ ಹೇಳ್ತಾರೆ, ಅಕಸ್ಮಾತ್ ನಾವೇನಾದ್ರೂ ಒಂದು ಮಲದಲ್ಲಿ ಇರುವಂತಹ ಒಂದು ಹುಳುವಾಗಿ ಹುಟ್ಟಿದ್ರು ಸಹ ಭಗವಂತ ನಮ್ಮ ಜೊತೆ ಇರ್ತಾನೆ. ಅವನು ಎಡ ಬಿಡದೆ ಅವನು ನಮ್ಮನ್ನ ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗೋ ತನಕ ಅವನು ನಮ್ಮ ಹೃದಯದಲ್ಲಿ ಆತ್ಮದ ಜೊತೆ ಅವನು ಪರಮಾತ್ಮನಾಗಿ ಅವನು ಇರ್ತಾನೆ ಅಲ್ವಾ. ಏಕೈಕ ಹಿತೈಷಿ, ಈ ಮೂರನ್ನ ಯಾರು ಅರ್ಥ ಮಾಡ್ಕೊಂಡ್ಬಿಡ್ತಾರೋ ಅವ್ರಿಗೆ ಆ ಒಂದು ಏನು ಆತಂಕ ಅನ್ನೋದೇ ಇಲ್ಲ. ಅವರು ಶಾಂತಿಯಿಂದ ಅವರು ಜೀವನವನ್ನ ಮಾಡ್ಬೋದು ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ. ಅದನ್ನ ನಮ್ಗೆ ಆ ಭೋಕ್ತಾರಂ ಅಥವಾ ಶಾಂತಿ ಮಂತ್ರ ನಮ್ಗೆ ತಿಳಿಸಿಕೊಡುತ್ತೆ. ಅಂದ್ರೆ ಅದೇ ತರನೇ ಇಲ್ಲಿ ವಾಸ್ಯ ತತ್ವದಲ್ಲೂ ಸಹ ಹಾಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ, ಎಲ್ಲದಕ್ಕೂ ಅವನೇ ಭಗವಂತನೇ ಒಡೆಯ. ಸೊ ನಿಮ್ಗೆ ಅಂತ ಒಂದು ಪಾಲನೆ ಇಟ್ಟಿದ್ದಾನೆ ಅವನು, ನಿಮ್ಗೆ ಮೀಸಲಾಗಿರೋ ಪಾಲನ ಮಾತ್ರ ನೀವು ಉಪಯೋಗಿಸ್ಕೊಳ್ಳಿ, ಬೇರೆಯವರ ಪಾಲನ ನೀವು ಕಬಳಿಸ್ಬೇಡಿ, ಬೇರೆಯವರ ಪಾಲನ ನೀವು ಕಬಳಿಸಬಾರ್ದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾರೆ. ಅದಕ್ಕೆ ಇದನ್ನ ಈಶಾವಾಸ್ಯ ತತ್ವ ಅಂತ ಹೇಳ್ತಾರೆ. ಈ ಈಶಾವಾಸ್ಯ ತತ್ವನ ನಾವು ಅಳವಡಿಸ್ಕೊಂಡ್ಬಿಟ್ರೆ ಸಾಕು, ನಮ್ಗೆ ಈ ಒಂದು ವಿಶ್ವದಲ್ಲಿ ಶಾಂತಿ ನೆಲೆಸುತ್ತೆ. ಅದಕ್ಕೇನೆ ಪ್ರಭುಪಾದರು ಎಷ್ಟು ಪ್ರಯತ್ನ ಪಟ್ರು ಆಕ್ಚುಲಿ. ಅಂದ್ರೆ ಆ ರಾಜಕಾರಣಿಗಳು ಇದನ್ನ ಅರ್ಥ ಮಾಡ್ಕೋಬೇಕಾಗಿರೋದು. ನಮ್ಗೆ ಇವಾಗ ಒಬ್ರು ಮಧ್ಯೆ ಒಂದು ಏನು ಭಾತೃತ್ವ ಅಥವಾ ವಿಶ್ವ ಪ್ರೇಮ ಬರ್ಬೇಕು ಅಂತ ಹೇಳ್ಬಿಟ್ಟು ಏನೆಲ್ಲ ಸಂಸ್ಥೆಗಳು ಮಾಡ್ತಾ ಇದ್ದಾರೆ ಅಲ್ವಾ. ಸೊ ವಿಶ್ವ ಸಂಸ್ಥೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾರೆ, ಎಲ್ಲರನ್ನು ಸಹ ಭ್ರಾತೃಗಳು ಅಂತ ಹೇಳ್ಬಿಟ್ಟು. ಆದ್ರೆ ಅದ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೃಷ್ಣನನ್ನ ನಾವು ಸೆಂಟ್ರಲ್ಲಿ ಇಟ್ಕೊಂಡ್ರೆ ಅಷ್ಟೇನೆ ಆ ಭ್ರಾತೃತ್ವ ಅಂತ ಬರೋದು. ನೋಡಿ ಇವಾಗ ನಾವ್ಯಾರೋ ನೀವ್ಯಾರೋ ಅಲ್ವಾ. ನಮ್ಮ ಜನ್ಮದಲ್ಲೇನೆ ನಾವು ನಿಮ್ಮನ್ನ ನೋಡ್ತಾ ಇರ್ಲಿಲ್ಲ ಅಥವಾ ಮಾತನ್ನ ಕೇಳ್ತಾ ಇರ್ಲಿಲ್ಲ ಅಲ್ವಾ. ಆದ್ರೆ ನಮ್ಗೆ ಇವಾಗ ಕೃಷ್ಣನನ್ನ ನಾವು ಸೆಂಟರ್ ಆಗಿ ಇಟ್ಕೊಂಡಿದ್ದಕ್ಕೆ ಏನಾಯ್ತು, ಸೊ ಇಲ್ಲಿ ಬಾಂಧವ್ಯ ಏರ್ಪಡ್ತು ಅಲ್ವಾ. ಸೊ ಅದೇ ತರನೇ ಈ ಇಡೀ ಒಂದು ವಿಶ್ವ ಏನಿದೆ ಅದಕ್ಕೆ ಕೃಷ್ಣನನ್ನ ಸೆಂಟರ್ ಆಗಿ ಇಟ್ಕೊಂಡ್ರೆ, ಸೊ ಕೃಷ್ಣನೇ ಏಕೈಕ ಹಿತೈಷಿ, ಅವನೇ ಭೋಕ್ತಾರ, ಅವನೇ ಸಕಲ ಲೋಕಗಳ ಒಡೆಯ ಅಂದಾಗ ಏನಾಗುತ್ತೆ, ನಾವೆಲ್ಲನೂ ಸಹ ಅವನ ಅಂಶಗಳಾಗ್ತೀವಿ ಅಲ್ವಾ. ಅಂಶಗಳಾದಾಗ ಭಗವಂತನ ಹೇಳಿರೋ ಹಾಗೆ ಮಮೈವಾಂಶ ಜೀವಲೋಕೆ, ನಾವೆಲ್ಲನೂ ಸಹ ಭಗವಂತನ ಅಂಶ. ಅವಾಗ ನಾವೇನಾಗ್ತೀವಿ, ನಾವೆಲ್ಲನೂ ಸಹ ಅಣ್ಣ ತಮ್ಮಂದ್ರಾಗ್ತೀವಿ. ಅಣ್ಣ ತಮ್ಮಂದ್ರಾಗ್ದಾಗ ನಾವು ಕಿತ್ತಾಡೋದಿಲ್ಲ ಅಲ್ವಾ. ಸೊ ಕೃಷ್ಣನ ಸಂತೋಷವೇ ನಮ್ಮ ಸಂತೋಷ ಆಗುತ್ತೆ. ಸೊ ನಮಗೆ ಕೃಷ್ಣ ಏನನ್ನ ಹೇಳಿದಾರೋ ಅದನ್ನ ನಾವು ಪರಿಪಾಲನೆ ಮಾಡ್ತೀವಿ. ಆಗ ನಾವು ಆ ಭ್ರಾತೃತ್ವ, ಆ ನಿಜವಾದ ಭ್ರಾತೃತ್ವ ಏನಿದೆಯೋ ಅದನ್ನ ನಾವು ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ. ಕೃಷ್ಣನನ್ನ ನಾವು ನಮ್ಮ ಜೀವನದಲ್ಲಿ ಕೇಂದ್ರ ಬಿಂದುವಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ನಾವು ಯಾವತ್ತೂ ಸಹ ಶಾಂತಿಯಿಂದ ಇರ್ಲಿಕ್ಕೆ ಆಗೋದಿಲ್ಲ. ಆ ಭ್ರಾತೃತ್ವ ಅನ್ನೋದು ಆಗದೇ ಇಲ್ಲ. ಸೊ ಅದಕ್ಕೆ ಆ ಭ್ರಾತೃತ್ವ ಬರ್ಬೇಕು ಅಂದ್ರೆ ಕೃಷ್ಣನನ್ನ ನಾವು ಮಧ್ಯದಲ್ಲಿ ನಾವು ಇಟ್ಕೋಬೇಕಾಗುತ್ತೆ, ಕೇಂದ್ರದಲ್ಲಿ ನಾವು ಇಟ್ಕೋಬೇಕು. ಸೊ ಅದನ್ನ ನಮ್ಗೆ ಈ ಒಂದು ಮಂತ್ರ ಒಂದು ಹೇಳುತ್ತೆ. ಆ ಒಂದು ಸಂದರ್ಭದಲ್ಲಿ ತುಂಬಾ ಪ್ರಸ್ತುತ ಇರುತ್ತೆ ಇದ್ರ ವಿಷಯ ಹೇಳೋದು ಪ್ರಭುಪಾದರಿಗೆ. ಅದಕ್ಕೋಸ್ಕರ ಅವರು ಈ ಈಶೋಪನಿಷತ್ತನ್ನ ಅವರು ಅಂದ್ರೆ ಜನಗಳಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಈಶೋಪನಿಷತ್ತಲ್ಲಿ ಏನನ್ನ ಹೇಳಿದ್ದಾರೆ, ಆ ಈಶಾವಾಸ್ಯ ತತ್ವವನ್ನು ನೀವು ಪಾಲಿಸಿ, ಆಗ ನಮ್ಮಲ್ಲೇನೆ ಕದನಗಳಾಗೋದಿಲ್ಲ, ನಾವೆಲ್ಲರೂ ಸಹ ಸಂತೋಷದಿಂದ ಶಾಂತಿಯಿಂದ ನಾವಿರಬಹುದು, ನಮ್ಮ ಪಾಲನ ನಾವು ತಗೊಂಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಮಂತ್ರ ಒಂದನ್ನ ನೋಡೋಣಂತೆ. ಹರೇ ಕೃಷ್ಣ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾ ಗೃಧಃ ಕಸ್ಯ ಸ್ವಿಧನಂ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾ ಗೃಧಃ ಕಸ್ಯ ಸ್ವಿಧನಂ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾ ಗೃಧಃ ಕಸ್ಯ ಸ್ವಿಧನಂ. ಯಾರಾದ್ರೂ ಓದೋ ಹಾಗಿದ್ರೆ ಓದಿ. ಟ್ರೈ ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ. ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾ ಗೃಧಃ ಕಸ್ಯ ಸ್ವಿಧನಂ. ಹರೇ ಕೃಷ್ಣ. ಲಾಸ್ಟ್ ಏನ್ ಮಾತಾಜಿ? ಕಸ್ಯ ಸ್ವಿಧನಂ ಧನಂ. ಕಸ್ಯ ಸ್ವಿಧನಂ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಹೇಳಿ ಮಾತಾಜಿ. ಹೇಳಿ ಮಾತಾಜಿ, ಯಾರು ಹೇಳ್ತಾ ಇದ್ರಿ? ಪದ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಮಂತ್ರ ಒಂದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತಕ್ತೇನ ಭುಂಜಿತಾ ಮಾ ಗೃಧಃ ಕಸ್ಯ ಸ್ವಿಧನಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಲ್ವಾ ನೋಡಿ, ಇದೇನ ಹೇಳ್ತಿದ್ದಾರೆ, ಈಶಾ ಅಂದ್ರೆ ಭಗವಂತ ಅಂತ.
ಆವಾಸ್ಯ ನಿಯಂತ್ರಿಸಲ್ಪಟ್ಟಿದೆ. ಇದಂ ಈ ಸರ್ವಂ ಎಲ್ಲವೂ ಭಗವಂತನಿಂದ ನಿಯಂತ್ರಿಸಲ್ಪಟ್ಟಿದೆ. ಯಾಕಂದ್ರೆ ಅವನೇ ಎಲ್ಲದರ ಒಡೆಯ. ಯತ್ಕಿಂಚ ಜಗತ್ಯಾಂ, ಏನೇನು ಜಗತ್ಯಾಂ, ಈ ಜಗತ್ತಿನಲ್ಲಿ ಜಗತ್ ಚರಾಚರ ವಸ್ತುಗಳೆಲ್ಲ ತೇನ ಅವನಿಂದ, ತ್ಯಕ್ತೇನ ತೆಗೆದಿಟ್ಟ, ಭುಂಜೀತಾಹ ನೀನು ಸ್ವೀಕರಿಸು, ಮಾಗೃದ ಬಯಸಬೇಡ, ಕಸ್ಯಸ್ವಿದ್ ಯಾರ ಧನವನ್ನು ನೋಡಿ, ಬೇರೆಯವರ ಧನವನ್ನ ನೀನು ಬಯಸ್ಬೇಡ. ನಿನಗೆ ಅಂತ ಭಗವಂತ ಎತ್ತಿಟ್ಟಿದ್ದಾರೆ, ತೆಗ್ದಿಟ್ಟಿದ್ದಾರೆ. ತ್ಯಕ್ತೇನ ನಿನಗೆ ಅಂತ ತೆಗ್ದಿಟ್ಬಿಟ್ಟಿದ್ದಾರೆ, ಅದನ್ನ ಮಾತ್ರ ನೀನು ಸ್ವೀಕರಿಸಬೇಕು. ಸೊ ಬೇರೆಯವ್ರದ್ದು ಮಾಗೃದ ಬಯಸಬೇಡ, ಕಸ್ಯಸ್ವಿದ್ ಬೇರೆಯವರ ಧನವನ್ನ, ಯಾರ ಧನವನ್ನು ಬಯಸ್ಬೇಡ ಅಂತ ಹೇಳ್ತಿದ್ದಾರೆ. ಸೊ ಪ್ರಭುಪಾದರು ಅನುವಾದ ಮತ್ತೆ ಭಾವಾರ್ಥ ಏನಂತ ಬರ್ದಿರಂತ ನೋಡೋಣಂತೆ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದ ಅಂದ್ರೆ ಶ್ರೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಅನುವಾದ ಓದಿ ಯಾರಾದ್ರೂ. ಹರೇ ಕೃಷ್ಣ. ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ಚರಾಚರ ವಸ್ತುವು ಭಗವಂತನ ನಿಯಂತ್ರಣದಲ್ಲಿದೆ. ಅವನೇ ಅವುಗಳ ಒಡೆಯ. ಆದ್ದರಿಂದ ಪ್ರತಿಯೊಬ್ಬನು ತನಗೆ ಅವಶ್ಯಕವಾದ ವಸ್ತುಗಳು ಮಾತ್ರ ಅವನ ಭಾಗವೆಂದು ಮೀಸಲಿಟ್ಟದ್ದನ್ನು ಮಾತ್ರ ಸ್ವೀಕರಿಸಬೇಕು ಮತ್ತು ಇತರರಿಗೆ ಸೇರಿದ ವಸ್ತುಗಳೆಂದು ಚೆನ್ನಾಗಿ ತಿಳಿದುಕೊಂಡು ಇತರ ವಸ್ತುಗಳನ್ನು ಸ್ವೀಕರಿಸಬಾರದು. ಹರೇ ಕೃಷ್ಣ. ಹರೇ ಕೃಷ್ಣ. ಗೊತ್ತಾಯ್ತಲ್ಲ? ಸೊ ಪ್ರತಿಯೊಂದು ಸಹ ಭಗವಂತನ ನಿಯಂತ್ರಣದಲ್ಲಿದೆ, ಯಾಕಂದ್ರೆ ಅವನೇ ಒಡೆಯ. ಸೊ ಪ್ರತಿಯೊಬ್ಬರು ಏನ್ ಮಾಡ್ಬೇಕು, ತನಗೆ ಅವಶ್ಯಕವಾದ ವಸ್ತುಗಳನ್ನ ಮಾತ್ರ ಸ್ವೀಕರಿಸ್ಬೇಕು. ತನಗೆ ಅಂತ ಮೀಸಲಿಟ್ಟಿದ್ದನ್ನ ಮಾತ್ರ ಸ್ವೀಕರಿಸ್ಬೇಕು. ಬೇರೆಯವ್ರಿಗೆ ಸೇರಿದ ವಸ್ತುಗಳನ್ನ ನಾವು, ಇದು ಬೇರೆಯವ್ರಿಗೆ ಸೇರಿದೆ ಅಂತ ಚೆನ್ನಾಗಿ ತಿಳ್ಕೊಂಡು ನಾವು ಅದನ್ನ ಸ್ವೀಕರಿಸಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ಭಾವಾರ್ಥ ಶ್ರೀಲ ಪ್ರಭುಪಾದ ಅವರಿಂದ ಶ್ರೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಶ್ರೀಲ ಪ್ರಭುಪಾದ ಅವ್ರು ಏನ್ ಬರ್ತಿದ್ದಾರೆ ಭಾವಾರ್ಥ ಅಂತ ನೋಡೋಣಂತೆ. ಸೊ ಯಾರಾದ್ರೂ ಓದಿ, ಟರ್ನ್ಸ್ ತಗೊಂಡು ಓದಿ. ಹರೇ ಕೃಷ್ಣ. ಬೇಗ ಓದಿದ್ರೆ ಓದ್ಕೊಂಡು ಹಾಗೆ ಅರ್ಥ ಮಾಡ್ಕೊಂಡು ಹೋಗ್ಬೋದು, ಇಲ್ಲಾಂದ್ರೆ ನಾನು ಬರೀ ಜಿಸ್ಟ್ ಹೇಳ್ತೀನಿ. ಓದಿ ಪದ್ಮ ಮಾತಾಡಿ. ವೈದಿಕ ಭಾವಾರ್ಥ. ವೈದಿಕ ಜ್ಞಾನ ನಿರ್ದಿಷ್ಟವಾದುದು, ಏಕೆಂದ್ರೆ ಅದು ಸ್ವತಃ ಭಗವಂತನಿಂದ ಆರಂಭವಾಗಿ ಪರಿಪೂರ್ಣ ಗುರು ಪರಂಪರೆಯಿಂದ ಬಂದುದು. ಭಗವಂತನೇ ವೇದ ಜ್ಞಾನದ ಮೊದಲ ಮಾತನ್ನು ಹಾಡಿದ್ದು ಮತ್ತು ಅದು ದಿವ್ಯವಾದ ಮೂಲಗಳಿಂದ ನಮಗೆ ಬಂದಿದೆ. ಭಗವಂತನು ಹಾಡಿದ ಮಾತುಗಳನ್ನು ಅಪೌರುಷೇಯ ಎಂದು ಕರೆಯುತ್ತಾರೆ. ಅಂದರೆ ಆ ಮಾತುಗಳನ್ನು ಯಾವುದೇ ಲೌಕಿಕ ವ್ಯಕ್ತಿ ಹೇಳಿದ್ದಲ್ಲ ಎಂದರ್ಥ. ಲೌಕಿಕ ಜಗತ್ತಿನಲ್ಲಿ ಬದುಕಿರುವ ವ್ಯಕ್ತಿಗೆ 4 ದೋಷಗಳಿರ್ತವೆ. ಅವನು ತಪ್ಪುಗಳನ್ನು ಮಾಡುವುದು ಖಂಡಿತ. 2, ಅವನು ಭ್ರಮೆಗೆ ಒಳಗಾಗುತ್ತಾನೆ. 3, ಅವನಿಗೆ ಇತರರನ್ನು ಮೋಸ ಮಾಡುವ ಪ್ರವೃತ್ತಿ ಇರುತ್ತದೆ. ಮತ್ತು 4, ಅವನ ಇಂದ್ರಿಯಗಳು ಅಪರಿಪೂರ್ಣ ಮತ್ತು ಅಪರಿಪೂರ್ಣ. ಈ 4 ನ್ಯೂನತೆಗಳಿಂದಾಗಿ ಅವನು ತಪ್ಪುಗಳನ್ನು ಮಾಡುವುದು ಖಂಡಿತ. ತಪ್ಪುಗಳು ಮಾಡುವುದು ಖಂಡಿತ. ಅವನು ಭ್ರಮೆಗೆ ಒಳಗಾಗುತ್ತಾನೆ. ಇತರರಿಗೆ ಮೋಸ ಮಾಡುವ ಪ್ರವೃತ್ತಿ ಇರುತ್ತದೆ ಮತ್ತು ಅವನ ಇಂದ್ರಿಯಗಳು ಅಪರಿಪೂರ್ಣ. ಈ 4 ನ್ಯೂನತೆಗಳಿಂದಾಗಿ ಒಬ್ಬನು ಸರ್ವವ್ಯಾಪಿ ಜ್ಞಾನದ ಪರಿಪೂರ್ಣ ಮಾಹಿತಿಯನ್ನು ನೀಡಲಾರನು. ವೇದಗಳು ಅಂತ ಅಪರಿಪೂರ್ಣ ವ್ಯಕ್ತಿಗಳಿಂದ ರಚಿತವಾದುದಲ್ಲ. ಅದನ್ನು ಮೊದಲು ಸೃಷ್ಟಿಯಾದ ಜೀವಿಯಾದ ಬ್ರಹ್ಮನ ಹೃದಯದೊಳಗೆ ಉಪದೇಶಿಸಲಾಯಿತು. ಬ್ರಹ್ಮನು ಈ ಜ್ಞಾನವನ್ನು ತನ್ನ ಪುತ್ರರಿಗೂ ಶಿಷ್ಯರಿಗೂ ಪ್ರಸಾರ ಮಾಡಿದನು. ಅವರು ಹೀಗೆಯೇ ಒಬ್ಬರಿಂದೊಬ್ಬರಿಗೆ ಮುಂದುವರಿಸಿಕೊಂಡು ಬಂದಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನಿಮ್ಗೆ ಅನ್ಸುತ್ತೆ ಅಲ್ವಾ, ಯಾಕೆ ನಾವು ಅಂದ್ರೆ ಈ ಭಗವಂತ ಹೇಳಿರೋ ಭಗವದ್ಗೀತೆನೇ ನಾವು ಕೇಳ್ಬೇಕು ಅಲ್ವಾ? ಆಲ್ರೆಡಿ ಅವ್ರು ಏನ್ ಹೇಳಿದ್ದಾರೆ ಅದನ್ನೇ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನ ನಾವು ಫಾಲೋ ಮಾಡ್ಬೇಕು ಅಂತ ಅನ್ಸುತ್ತಾ ಇಲ್ವಾ? ಅನ್ಸುತ್ತೆ. ನನಗಿಷ್ಟ ಬಂದಿದ್ ನಾನು ಮಾಡ್ಕೋತೀನಿ. ಯಾಕೆ ಭಗವಂತ ಹೇಳಿರೋದೇ ಮಾಡ್ಬೇಕು ಅಂತ ಪ್ರಜ್ಞೆ ಬರುವ ಮುಂಚೆ ಹಾಗೆ ಮಾಡ್ತಾ ಇದ್ವಿ. ನಮ್ಗೆ ಇಷ್ಟ ಆದ ಪೂಜೆ. ನಮ್ಗೆ ಇವಾಗ ಗೊತ್ತಾಗ್ತಿದೆ ಯಾವ್ದ್ ನಂತರ ಏನ್ ಮಾಡ್ಬೇಕು ಅಂತ. ಹರೇ ಕೃಷ್ಣ. ಹೌದು. ಅದಕ್ಕೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಪ್ರಭುಪಾದ್ರು, ಭಗವಂತ ಏನ್ ಹೇಳಿದ್ರು ಅದು ಅಪೌರುಷೇಯ. ಅದು ಅವರು ಹೇಳಿದ್ರಲ್ಲಿ ಏನು ದೋಷ ಅನ್ನೋದು ಇರೋದಿಲ್ಲ ಅಲ್ವಾ? ಮತ್ತೆ ಅವ್ರು ಯಾರು ಲೌಕಿಕ ವ್ಯಕ್ತಿ ಅಲ್ಲ, ಈ 3 ಗುಣಗಳಿಂದ ಬಂಧಿತರಾಗಿರುವಂತಹ ವ್ಯಕ್ತಿ ಅಲ್ಲ, ಅವರು ಗುಣಾತೀತ ಅಲ್ವಾ? ಸೊ ಅದಕ್ಕೋಸ್ಕರ ಆ ಭಗವಂತ ಏನೇ ಮಾಡಿದ್ರು 100% ಪರ್ಫೆಕ್ಟ್. ಅದಕ್ಕೆ ನಮ್ಗೆ ಹಿಂದಿನ ಶ್ಲೋಕದಲ್ಲಿ ಏನಿತ್ತು, ಹಿಂದಿನ ಶ್ಲೋಕ ಏನ್ ಕಲ್ತ್ಕೊಂಡ್ರಿ ನೀವು ನೆನೆ ದಿವಸ? ತುಂಬಾ ಸುಂದರವಾದಂತಹ ಶ್ಲೋಕ. ಭಗವಂತನು ಪೂರ್ಣನು, ಪರಿಪೂರ್ಣ ಅವರು ಅಲ್ವಾ? ಅವ್ರು 100% ಪರ್ಫೆಕ್ಟ್ ಇರ್ತಾರೆ. ಆದ್ರೆ ನಮ್ಗೆ ಇಲ್ಲಿ ಏನ್ ಪ್ರಾಬ್ಲಮ್ ಇದೆ, ನಾವು ಮನುಷ್ಯ ನಿರ್ಮಿತ ಜ್ಞಾನ ಯಾಕೆ ನಾವು ತಗೋಬಾರ್ದು, ಅದನ್ನ ಫಾಲೋ ಮಾಡಿದ್ರೆ ನಮ್ಗೆ ಒಂದು ಗುರಿಯನ್ನ ನಾವು ತಲುಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾಕೆ ಹೇಳ್ತಿದ್ದಾರೆ? ನಮ್ಗೆ ಏನ್ ತೊಂದರೆ ಇದೆ? 4 ದೋಷಗಳಿದೆ ಅಥವಾ ನ್ಯೂನ್ಯತೆಗಳಿದೆ ಅಲ್ವಾ? ಆ 4 ದೋಷಗಳು ಯಾವುದು ಅಂತ ಹೇಳ್ತಾ ಇದ್ದಾರೆ. ಯಾರಾದ್ರೂ ಹೇಳ್ತೀರಾ? ನಮ್ಗಿರೋಂತಹ 4 ದೋಷಗಳು: ಮೋಸ ಮಾಡುವುದು, ನಾವು ಖಂಡಿತವಾಗಿಯೂ ತಪ್ಪು ಮಾಡೇ ಮಾಡ್ತೀವಿ ಅಂತ, ಭ್ರಮೆಗೆ ಒಳಗಾಗುವುದು, ತಪ್ಪು ಮಾಡ್ತೀವಿ,
ಭ್ರಮೆಗೆ ಮತ್ತು ಒಳಗಾಗ್ತೀವಿ. ಮತ್ತೆ ಇನ್ನೊಂದು ಇಂದ್ರಿಯಗಳ ಬಗ್ಗೆ ಕಂಟ್ರೋಲ್ ಇರೋದಿಲ್ಲ ಮಾತಾಜಿ. ಮತ್ತ ನಮ್ಮ ಇಂದ್ರಿಯಗಳು ಭ್ರಮೆಗೆ ಪರಿಪೂರ್ಣ. ಒಳಗಾಗ್ತೀವಿ. ಹರೇ ಕೃಷ್ಣ. ಹಾ ಪ್ರಭುಜಿ. ಸೊ ನಾವು ಭ್ರಮೆಗೆ ನಾವು ಒಳಗಾಗ್ತೀವಿ ಅಲ್ವಾ. ಮತ್ತೆ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ. ನಮ್ಗೆ ಇವಾಗ ನಮ್ಮ ಕತ್ಲಲ್ಲಿ ನಮ್ಗೆ ಕಣ್ಣಿದ್ರೂ ಸಹ ನಮ್ಗೆ ಕಾಣಿಸದೇ ಇಲ್ಲ. ಮತ್ತೆ ಎಷ್ಟೊಂದು ನಾವು ನೋಡ್ಲಿಕ್ಕೆ ಆಗಲ್ಲ. ನಾವು ಬ್ಯಾಕ್ಟೀರಿಯಾ ನೋಡ್ಲಿಲ್ಲ, ಕರೋನಾ ವೈರಾಣು ನೋಡ್ಲಿಲ್ಲ ಅಲ್ವಾ. ಸೊ ಆದ್ರೂ ಸಹ ಇವಾಗ ನಾವೇನ್ ಮಾಡ್ತೀವಿ, ಸೊ ನಾವೆಷ್ಟು ಶಕ್ತಿಶಾಲಿಗಳು ಅಂತ ನಾವು ಬಿಡ್ತೀವಿ ಅಲ್ವಾ. ಆದ್ರೆ ಅಪರಿಪೂರ್ಣ ಇದೆ ನಮ್ಮ ಇಂದ್ರಿಯಗಳು. ಎಷ್ಟೊಂದನ್ನ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಅದಕ್ಕೆ ಈ 4 ಇಟ್ಕೊಂಡು, ದೋಷಗಳನ್ನ ಇಟ್ಕೊಂಡು ನಾವ್ ಯಾವುದೇ ಒಂದು ಪರಿಪೂರ್ಣ ಜ್ಞಾನವನ್ನ ನಾವು ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಇವಾಗ ನೋಡಿ, ಕರೋನಾ ಟೈಮಲ್ಲಿ ಏನ್ ಹೇಳಿದ್ರು, ಸರ್ಕಾರ ಏನ್ ಹೇಳ್ತು, ಸೊ ನೀವೆಲ್ಲರೂ ಮನೆ ಒಳಗಡೆನೆ ಇರ್ಬೇಕು, ನೀವು ಲಾಕ್ ಡೌನ್ ಅಂತ ಹೇಳಿದ್ರು ಅಲ್ವಾ. ಇವಾಗ ನಾನೇನಾದ್ರೂ ಲಾಕ್ ಡೌನ್ ಅಂತ ಹೇಳಿದ್ರೆ ಯಾರಾದ್ರೂ ಲಾಕ್ ಡೌನ್ ಮಾಡ್ತಾರಾ? ಇಲ್ಲ ಮಾತಾಜಿ. ಅಲ್ಲಿ ಯಾರು ಸರ್ಕಾರ ಹೇಳಿದ್ರೆ ಅಷ್ಟೇ ಎಲ್ಲರೂ ಫಾಲೋ ಮಾಡುತ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಯಾವುದೇ ಒಂದು ಜ್ಞಾನವನ್ನು ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಯಾವ ಜ್ಞಾನವನ್ನ ನಾವು ಫಾಲೋ ಮಾಡ್ಬೇಕಂತಂದ್ರೆ, ಯಾರು ಪರಿಪೂರ್ಣರಾಗಿರ್ತಾರೋ ಅವ್ರು ಮಾಡಿರುವಂತಹ ಒಂದು ಜ್ಞಾನವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ಸೊ ನಮ್ಗೆ ಅದರಿಂದ ಏನಾಗುತ್ತೆ, ನಮ್ಮ ಗುರಿಯನ್ನ ನಾವು ತಲುಪಬಹುದು. ಇಲ್ಲ ಅಂತಂದ್ರೆ ನಾವು ಸಮಯವನ್ನ ವ್ಯರ್ಥ ಮಾಡ್ತೀವಿ, ನಮ್ಮ ಜ್ಞಾನವನ್ನ ನಾವು ವ್ಯರ್ಥ ಮಾಡ್ತಾ ಇದೀವಿ, ಹಣವನ್ನ ನಾವು ವ್ಯರ್ಥ ಮಾಡ್ದಂಗ ಆಗುತ್ತೆ ಅಲ್ವಾ. ಮತ್ತೆ ಈ ಮಾನವ ಜನ್ಮ ನಮ್ಗೆ ಸಿಗೋದಿಲ್ಲ, ತುಂಬಾ ಅಪರೂಪ. ಇಂಥ ಮಾನವ ಜನ್ಮದಲ್ಲಿ ನಾವು ಸರಿಯಾದ ಜ್ಞಾನ ಯಾವ್ದು ಅಂತ ತಿಳ್ಕೊಂಡಲೆ, ನಾವು ಸರಿಯಾದ ಮಾರ್ಗವನ್ನ ಅನುಸರಿಸಿಲ್ಲ ಅಂದ್ರೆ ಏನಾಗುತ್ತೆ ಅಲ್ವಾ, ವ್ಯರ್ಥ ಮಾಡ್ಕೋತೀವಿ. ನಮ್ಗೆ ಯಾವಾಗ ಸಿಗುತ್ತೆ ಮತ್ತೆ ಗೊತ್ತಿಲ್ಲ. ಮಾನವ ಒಂದು ಜನ್ಮ ಸಿಕ್ಕಿದ್ರೂ ಸಹ ನಾವು ಈ ಕೃಷ್ಣ ಪ್ರಜ್ಞೆಗೆ ಬರ್ತೀವೋ ಇಲ್ವೋ ಗೊತ್ತಿಲ್ಲ ಅಲ್ವಾ. ಸೊ ನಾವ್ ಎಂತಹ ಒಂದು ವಾತಾವರಣದಲ್ಲಿ ನಾವು ಜನ್ಮವನ್ನ ಪಡಿತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರನೇ ನಮ್ಗಿಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನಾವು ಆ ಒಂದು ಏನ್ ಹೇಳ್ತಾರೆ, ಅಪೌರುಷೇಯ ಅಲ್ವಾ, ಅಪೌರುಷೇಯ ಗ್ರಂಥಗಳನ್ನೇ ನಾವು ಓದ್ಬೇಕು. ಆ ಕೃಷ್ಣನಿಂದ ನೇರವಾಗಿ ಬಂದಿರುವಂತಹ ಗ್ರಂಥಗಳನ್ನೇ ನಾವು ಓದ್ಬೇಕು ಅಲ್ವಾ. ಇವಾಗ ನಮ್ಮ ಮಕ್ಕಳನ್ನ ಇವಾಗ ಸ್ಕೂಲಿಗೆ ಸೇರ್ಸ್ಬೇಕಂದ್ರೆ ನಾವ್ ಎಷ್ಟು ನೋಡ್ತೀವಿ ಅಲ್ವಾ. ಸೊ ನನ್ನ ಮಗು ಇಲ್ಲಿ ಓದಿದ್ರೆ ಅವನು ಭವಿಷ್ಯದಲ್ಲಿ ಅವನು ಉದ್ಧಾರ ಆಗ್ತಾನ, ಅವನು ಆ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡಿ ಅವರು ಯಾವ್ದಾದ್ರು ಒಂದು ಪ್ರೊಫೆಷನಲ್ ಕೋರ್ಸ್ ಹೋಗ್ಲಿಕ್ಕೆ ಆಗತ್ತಾ, ಅವನು ಹೆಚ್ಚು ಹಣವನ್ನ ಮತ್ತೆ ವಿದ್ಯೆ ಅಂತ ನಾವೇನ್ ಹೇಳ್ತೀವೋ ಅದನ್ನ ಅವನು ಗಳಿಸ್ಲಿಕ್ಕೆ ಆಗತ್ತೋ, ನಾವು ಅಷ್ಟೇ ಯೋಚನೆ ಮಾಡ್ತೀವಿ. ಈಗ ನಾವು ನಮ್ಮನ್ನ ನಾವು ಉದ್ಧಾರ ಮಾಡ್ಕೋತಾ ಇದೀವಿ, ಜೈಲಿನಿಂದ ಹೊರಗಡೆ ಹೋಗೋ ತರ ಒಂದು ಮಾರ್ಗವನ್ನ ನೋಡ್ತಾ ಇದೀವಿ. ಆ ತರ ಇದ್ದಾಗ ನಾವು ಯಾವ ಒಂದು ಜ್ಞಾನವನ್ನ ನಾವು ಫಾಲೋ ಮಾಡ್ಬೇಕಂತ ನಾವು ಯೋಚನೆ ಮಾಡ್ಬೇಕೋ ಬೇಡವೋ ಅಲ್ವಾ. ಅದಕ್ಕೆ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಈಗ 2ನೇ ಪ್ಯಾರ ನೋಡೋಣಂತೆ. ಮತ್ತೆ ಇನ್ನ ಏನ್ ಹೇಳ್ತಾ ಇದಾರೆ, ಈ ಒಂದು ಜ್ಞಾನವನ್ನ ಭಗವಂತ ನಮ್ಗೆ ಹೇಗೆ ತಲುಪಿಸಿದ್ದಾರೆ ಅಂತಂದ್ರೆ, ಅದನ್ನ ಮೊದಲು ಅವರಿಂದ ಸೃಷ್ಟಿಯಾಗಿರುವಂತಹ ಗರ್ಭೋದಕಶಾಹಿ ವಿಷ್ಣುವಿಂದ ಸೃಷ್ಟಿಯಾಗಿರುವಂತಹ ಬ್ರಹ್ಮನಿಗೆ ಅವರು ಈ ಜ್ಞಾನವನ್ನ ಬೋಧಿಸ್ತಾರೆ, ವೇದಗಳ ಜ್ಞಾನವನ್ನ ಅವರು ಬೋಧಿಸ್ತಾರೆ. ಸೊ ಅದಾದ್ಮೇಲೆನೆ ಅವರು ಅದು ಗುರು ಶಿಷ್ಯ ಪರಂಪರೆಯಲ್ಲಿ ಅದು ಬರ್ತಾ ಹೋಗುತ್ತೆ. ಆಮೇಲೆ ಕೃಷ್ಣ ಏನ್ ಅನ್ಸುತ್ತೆ, ಈ ಒಂದು ಜ್ಞಾನ ಛೇದವಾಗಿದೆ, ಮಧ್ಯದಲ್ಲಿ ಡಿಸ್ಕನೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ಅವರು ಈ ಜ್ಞಾನವನ್ನ ಅರ್ಜುನನಿಗೆ ಅವರು ಬೋಧಿಸ್ತಾ ಇದಾರೆ ಅಲ್ವಾ. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ, ಭಗವಂತನಿಂದ ಬಂದಿರುವಂತಹ ಜ್ಞಾನ. ಮತ್ತೆ ಭಗವಂತ ಪರಿಪೂರ್ಣ ಅಲ್ವಾ. ಅದಂತೂ ಎಷ್ಟು ಆಶ್ಚರ್ಯ ಆಗುತ್ತೆ ನಮ್ಗೆ. ಇವಾಗ ನನ್ನ ಹತ್ರ ಇರೋದು ಏನಾದ್ರು ಯಾರಿಗಾದ್ರೂ ಕೊಟ್ರೆ ನನ್ನ ಹತ್ರ ಕಡಿಮೆ ಆಗ್ಬಿಡುತ್ತೆ ಅಲ್ವಾ. ಮತ್ತೆ ನನ್ನ ಹತ್ರ ಸ್ವಲ್ಪ ಭಾಗವನ್ನ ಅಷ್ಟೇ ನಾನು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಆಗತ್ತೆ ಅಲ್ವಾ. ಅವಾಗ ಅವ್ರ ಹತ್ರನು ಸಹ ಸ್ವಲ್ಪ ಭಾಗ ಮಾತ್ರನೇ ಇರುತ್ತೆ ಅಲ್ವಾ. ನನ್ನ ಹತ್ರ ಒಂದು ಆಪಲ್ ಇದ್ರೆ ನಾನು ಕಟ್ ಮಾಡಿ ಬೇರೆಯವ್ರಿಗೆ ಕೊಟ್ರೆ ಅವ್ರ ಹತ್ರನು ಅಪರಿಪೂರ್ಣವಾಗಿರುತ್ತೆ, ನನ್ನ ಹತ್ರನು ಅಪರಿಪೂರ್ಣವಾಗಿರುತ್ತೆ. ಆದ್ರೆ ಭಗವಂತ ಹಾಗಲ್ಲ. ಸೊ ಭಗವಂತ ಇವಾಗ ಯಾರಿಗಾದ್ರೂ ಏನನ್ನಾದ್ರೂ ಕೊಟ್ರೆ ಅವ್ರು ಕೊಟ್ಟಿರೋದು ಸಹ ಪರಿಪೂರ್ಣವಾಗಿರುತ್ತೆ, ಮತ್ತೆ ಅವ್ರ ಹತ್ರನೂ ಸಹ ಪರಿಪೂರ್ಣವಾಗಿ ಉಳ್ಕೊಳುತ್ತೆ ಅಲ್ವಾ. ಇವ್ರ ಹತ್ರ 1 ಲಕ್ಷ ದುಡ್ಡು ಇದ್ರೆ ಬ್ಯಾಂಕ್ ಅಲ್ಲಿ ನಾನು ಕೊಡ್ತಾ ಹೋದ್ರೆ ಏನಾಗುತ್ತೆ, ನನ್ನ ಬ್ಯಾಂಕ್ ಅಲ್ಲಿ ಅಕೌಂಟ್ ಬರಿದಾಗ್ತಾ ಹೋಗುತ್ತೆ. ಆದ್ರೆ ಭಗವಂತಂದು ಹಾಗಲ್ಲ, ಅವ್ರು ಎಷ್ಟು ಕೊಟ್ರು ಸಹ ಅವರು ಪರಿಪೂರ್ಣರಾಗಿ ಉಳ್ಕೋತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಹಿಂದಿನ ಶ್ಲೋಕ ತಿಳಿಸ್ಕೊಟ್ಟಿದೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ರೆ ಯಾರಾದ್ರೂ ಓದಿ. ಭಗವಂತನು ಪೂರ್ಣ ಅಥವಾ ಎಲ್ಲದರಲ್ಲೂ ಪರಿಪೂರ್ಣನಾದ್ದರಿಂದ ಅವನು ಐಹಿಕ ಪ್ರಕೃತಿಯ ನಿಯಮಗಳಿಗೆ ಬದ್ಧನಾಗುವ ಸಾಧ್ಯತೆ ಇಲ್ಲ. ಆದರೆ ಚೇತನ ವಸ್ತುಗಳು ಎರಡೂ ಪ್ರಕೃತಿಯ ನಿಯಮಗಳಿಂದ ಮತ್ತು ಕೊನೆಗೆ ಭಗವಂತನ ಶಕ್ತಿಯಿಂದ ನಿಯಂತ್ರಿಸಲ್ಪಟ್ಟಿದೆ. ಈ ಈಶೋಪನಿಷದ್ ಯಜುರ್ವೇದಕ್ಕೆ ಸೇರಿದ್ದು. ಇದರಲ್ಲಿ ಈ ಜಗತ್ತಿನಲ್ಲಿರುವ ಸಕಲ ವಸ್ತುಗಳ ಒಡೆಯನಾರು ಎಂಬುದರ ಬಗ್ಗೆ ಮಾಹಿತಿ ಇದೆ. ಮುಂದೆ ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಇಲ್ಲಿ ನೋಡಿ ಈಶೋಪನಿಷತ್ತು ಯಾವುದಕ್ಕೆ ಸೇರಿದೆ ಅಂತ ಹೇಳ್ತಾ ಇದಾರೆ, ಯಾವ ಒಂದು ವೇದಕ್ಕೆ ಸೇರಿದೆ ಅಂತ ಹೇಳ್ತಾ ಇದಾರೆ, ಯಜುರ್ವೇದಕ್ಕೆ ಇದು ಸೇರಿದೆ. ಸೊ ಇದ್ರಲ್ಲಿ ಏನು ನಮ್ಗೆ ಮಾಹಿತಿ ಕೊಡ್ತಾ ಇದಾರೆ, ಈ ಇಡೀ ಜಗತ್ತಿನಲ್ಲಿರುವಂತಹ ಸಕಲ ವಸ್ತುಗಳ ಒಡೆಯನಾರು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದಾರೆ ಅಲ್ವಾ. ನೀವೇ ಒಡೆಯ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಈಶಾವಾಸ್ಯ ಭಗವಂತನಿಂದ ನಿಯಂತ್ರಿಸಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಲ್ವಾ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು.
ಹರೇ ಕೃಷ್ಣ. ಇದನ್ನ ಓದಿ. ಇವಾಗ ಭಗವಂತನ ಶಕ್ತಿಯನ್ನ ಇಲ್ಲಿ 2 ಭಾಗಗಳಾಗಿ ವಿಂಗಡಿಸ್ತಾ ಇದ್ದಾರೆ. ಇವಾಗ ಭಗವಂತ ಇದ್ದಾರೆ, ಅವ್ರಿಗೆ ಶಕ್ತಿ ಇದೆ ಅಂತಂದ್ರೆ ಇದು 2 ಇರ್ಬೇಕು, ಅದ್ ಬಿಟ್ರೆ ಇನ್ನೇನು ಇಲ್ಲ. ಅದ್ ಯಾವ್ದು ಪರಾಶಕ್ತಿ ಮತ್ತೆ ಅಪರಾಶಕ್ತಿ. ಸೊ ಪರಾಶಕ್ತಿ ಅಂದ್ರೆ ಏನರ್ಥ? ಆ ಭಗವಂತನ ಉನ್ನತ ಮಟ್ಟದ ಶಕ್ತಿ ಪರ ಅಂತಂದ್ರೆ. ಅಪರ ಶಕ್ತಿ ಅಂತಂದ್ರೆ ಭಗವಂತನ ಕೆಳಮಟ್ಟದ ಶಕ್ತಿ. ಸೊ ಬೇರೆ ಮಾತುಗಳಲ್ಲಿ ಹೇಳ್ಬೇಕು ಅಂತಂದ್ರೆ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ಮತ್ತೆ ಮಧ್ಯದಲ್ಲಿ ಜೀವಿಗಳು, ಎಲ್ಲ ಜೀವರಾಶಿಗಳನ್ನ ಆ ತಟಸ್ಥ ಶಕ್ತಿಯಲ್ಲಿ ಭಗವಂತ ಇಟ್ಟಿದ್ದಾರೆ. ಅಂದ್ರೆ ನಮ್ಗೆ ಇಲ್ಲಪ್ಪ ನಾನ್ ಮಾಯೆಗೆ ಒಳಗಾಗ್ತೀನಿ ಅಂತಂದ್ರೆ ನಮ್ಗೆ ಒಂದು ಅವಕಾಶ ಕೊಡ್ತಾನೆ ಭಗವಂತ. ಇಲ್ಲಪ್ಪ ನಾನ್ ಈ ಮಾಯೆಗೆ ಒಳಗಾಗೋದಿಲ್ಲ ಅಂತ ಹೇಳಿದ್ರೆ ನಾವು ರಾಧಾರಾಣಿಯ ಆಶ್ರಯಕ್ಕೆ ನಾವು ಬಂದ್ಬಿಡ್ತೀವಿ, ಯೋಗ ಮಾಯೆಯ ಆಶ್ರಯಕ್ಕೆ ನಾವು ಬರ್ತೀವಿ. ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇವಾಗ ಸೂರ್ಯನಿಗೂ ಅಷ್ಟೇ ಅಲ್ವಾ, ಸೂರ್ಯನಿಗೆ ಏನಿದೆ ಶಕ್ತಿ? ಆ ಬೆಳಕು ಮತ್ತೆ ಶಾಖ, ಅವೆರಡು ಶಕ್ತಿಗಳು, ಅದು ಸೂರ್ಯನ ಶಕ್ತಿ. ಅದೇ ತರ ಭಗವಂತಂದು 2 ಶಕ್ತಿಗಳೇನು? ಪರಾಶಕ್ತಿ ಮತ್ತೆ ಅಪರಾಶಕ್ತಿ ಅಂತ ಇಲ್ಲಿ ವಿವರಿಸ್ತಾ ಇದ್ದಾರೆ. ಓದಿ ಮಾತಾಜಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಓದಿ. ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಪರ ಮತ್ತು ಅಪರ ಪ್ರಕೃತಿಗಳನ್ನು ಚರ್ಚಿಸುವಾಗ ಈ ಅಂಶವನ್ನು ಖಚಿತವಾಗಿ ಹೇಳಿದೆ. ಗೀತಾ 7.4-5. ಪ್ರಕೃತಿ ತತ್ವಗಳು ಭೂಮಿ, ಅಗ್ನಿ, ಜಲ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರಗಳು ಎಲ್ಲವೂ ಭಗವಂತನ ಅಪರ ಅಥವಾ ಐಹಿಕ ಶಕ್ತಿಗೆ ಸೇರಿದವು. ಆದರೆ ಜೀವಿಯು ಭಗವಂತನ ಪರ ಪ್ರಕೃತಿ, ಉಚ್ಚ ಶಕ್ತಿ. 2 ಪ್ರಕೃತಿಗಳು ಅಥವಾ ಶಕ್ತಿಗಳು ಭಗವಂತನಿಂದ ಹೊಮ್ಮಿದವೆ. ಕೊನೆಗೆ ಅವೇ ಅಸ್ತಿತ್ವವುಳ್ಳ ಸಕಲ ವಸ್ತುಗಳ ನಿಯಾಮಕ. ಪರ ಅಥವಾ ಅಪರ ಪ್ರಕೃತಿಗೆ ಸೇರದ ಯಾವುದೂ ಈ ಜಗತ್ತಿನಲ್ಲಿಲ್ಲ. ಆದ್ದರಿಂದ ಎಲ್ಲವೂ ಪರಮ ಪುರುಷನ ಆಸ್ತಿ. ಹರೇ ಕೃಷ್ಣ ಮಾತಾಡಿ. ಧನ್ಯವಾದಗಳು. ಅಲ್ವಾ, ಇಲ್ಲಿ ಏನನ್ನ ಹೇಳ್ತಿದ್ದಾರೆ? ನೀವು ಯಾವುದೇ ಒಂದು ವಸ್ತು ತಗೊಳ್ಳಿ, ಅದು ಭಗವಂತನ ಪರಾಶಕ್ತಿಗೆ ಸೇರಿರ್ಬೇಕು, ಅಂದ್ರೆ ಅಂತರಂಗ ಶಕ್ತಿಗೆ ಸೇರಿರ್ಬೇಕು, ಇಲ್ಲಾಂದ್ರೆ ಬಹಿರಂಗ ಶಕ್ತಿಗೆ ಸೇರಿರ್ಬೇಕು ಅಲ್ವಾ. ಇವಾಗ ನಾವೆಲ್ಲ ಜೀವರಾಶಿಗಳು, ನಾವು ಭಗವಂತನ ಯಾವ ಒಂದು ಶಕ್ತಿಗೆ ನಾವು ಸೇರಿದೀವಿ? ಯಾವ ಶಕ್ತಿ ನಮ್ದು? ಪರಾಶಕ್ತಿ. ಇಲ್ಲ ಮತ್ತಾಜಿ, ಅಪರ ಶಕ್ತಿ ಬರೋದಿಲ್ಲ. ನಾವು ಪರಾಶಕ್ತಿ, ನಾವು ಉನ್ನತ ಶಕ್ತಿ, ಭಗವಂತನ ಉನ್ನತ ಶಕ್ತಿಗೆ ನಾವು ಸೇರಿದೀವಿ ಅಲ್ವಾ. ಆದ್ರೆ ನಾವು ಮಾಯೆಗೆ ಒಳಗಾಗಿ ಇಲ್ಲಿ ಕಷ್ಟವನ್ನ ಪಡ್ತಾ ಇದೀವಿ. ಇಲ್ಲಾಂದ್ರೆ ನಾವು ಸತ್ ಚಿತ್ತ ಆನಂದ ಸ್ವರೂಪಿಗಳು. ನಾವು ಯಾವಾಗ್ಲೂ ಸತ್ ಅಂತಂದ್ರೆ ಶಾಶ್ವತವಾಗಿರೋಂಥವ್ರು ಅಲ್ವಾ, ಚಿತ್ತ ಅಂತಂದ್ರೆ ಜ್ಞಾನಯುತವಾಗಿ ಇರೋರು ಅಂತವ್ರು ನಾವು. ಮತ್ತೆ ಆನಂದ, ಯಾವಾಗ್ಲೂ ಆನಂದ. ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯದಾಸ. ಅಂದ್ರೆ ನಾವು ಏನು ಆನಂದಮಯೋ ಅಭ್ಯಾಸ, ಆನಂದಮಯೋ ಅಭ್ಯಾಸ. ನಮ್ಗೆ ಆನಂದವಾಗಿರೋದು ನಮ್ದು ಅಭ್ಯಾಸ, ಅದು ನಮ್ದೊಂದು ಗುಣಲಕ್ಷಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೇನೆ ಇಲ್ಲಿ ನಾವೇನನ್ನ ಅರ್ಥ ಮಾಡ್ಕೋಬೇಕು, ಯಾವುದೇ ನೀವು ಹೆಸರನ್ನ ಹೇಳಿ ಅದು ಭಗವಂತನ ಪರಾಶಕ್ತಿಗೆ ಸೇರ್ಬೇಕು, ಇಲ್ಲಾಂದ್ರೆ ಅಪರಾಶಕ್ತಿಗೆ ಸೇರ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಇನ್ಯಾರಾದ್ರೂ ಓದಿ. ಇಲ್ಲಿ ನಮ್ಗೆ ಸಾಮ್ಯತೆಯನ್ನ ಕೊಡ್ತಾ ಇದ್ದಾರೆ. ಆ ಭಗವಂತನ ಆ ಶಕ್ತಿ ಏನಿದೆ, ಅಂತರಂಗ ಶಕ್ತಿ ಬಹಿರಂಗ ಶಕ್ತಿ, ಅದನ್ನ ಬೇರೆ ದಿಕ್ಕಿಯಲ್ಲಿ ಹೋಲಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಓದಿ ಮಾತಾಜಿ ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ. ಪರಮಪುರುಷ ಅಥವಾ ದೇವೋತ್ತಮ ಪರಮಪುರುಷ ಪರಿಪೂರ್ಣ ವ್ಯಕ್ತಿ. ತನ್ನ ನಾನಾ ಬಗೆಯ ಶಕ್ತಿಗಳ ಮೂಲಕ ಎಲ್ಲವನ್ನೂ ಸರಿಹೊಂದಿಸುವ ಪೂರ್ಣವಾದ ಬುದ್ಧಿಶಕ್ತಿ ಅವನಿಗಿದೆ. ಪರಮಪುರುಷನನ್ನು ಅನೇಕ ವೇಳೆ ಅಗ್ನಿಗೆ ಹೋಲಿಸಲಾಗಿದೆ. ಸಾವಯವ ಮತ್ತು ನಿರವಯವ ವಸ್ತುವನ್ನು ಆ ಅಗ್ನಿಯ ಶಾಖ ಮತ್ತು ಬೆಳಕುಗಳಿಗೆ ಹೋಲಿಸಲಾಗಿದೆ. ಅಗ್ನಿಯು ಶಕ್ತಿಯನ್ನು ಶಾಖ ಮತ್ತು ಬೆಳಕಿನ ರೂಪದಲ್ಲಿ ಪ್ರವರಿಸುವಂತೆ ಭಗವಂತನು ತನ್ನ ಶಕ್ತಿಯನ್ನು ನಾನಾ ರೂಪಗಳಲ್ಲಿ ಪ್ರದರ್ಶಿಸುತ್ತಾನೆ. ಹೀಗೆ ಅವನು ಎಲ್ಲದರ ನಿಯಂತ್ರಕ, ಪೋಷಕ ಮತ್ತು ನಿಯಾಮಕ. ಅವನೇ ಎಲ್ಲದರ ಜ್ಞಾತೃ ಮತ್ತು ದಾತ. ಅವನೇ ಕಲ್ಪನೆಗೆ ನಿಲ್ಲುಕದ ಶಕ್ತಿಗಳನ್ನು, ಶಕ್ತಿ, ಸಂಪತ್ತು, ಖ್ಯಾತಿ, ಸೌಂದರ್ಯ, ಜ್ಞಾನ ಮತ್ತು ವೈರಾಗ್ಯಗಳನ್ನು ಉಳ್ಳವನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಲ್ವಾ, ನೋಡಿ ಭಗವಂತನಿಗೆ ಅವನಿಗೆ ಅಷ್ಟೊಂದು ಶಕ್ತಿಗಳಿದೆ. ಅವನು ನಾನಾ ಶಕ್ತಿಗಳಿಂದ ಅವನು ಏನು ಪರಿಪೂರ್ಣವಾಗಿರುವಂತಹ ಅವನಿಗೆ ಬುದ್ಧಿಶಕ್ತಿ ಅವನಲ್ಲಿ ಇದೆ. ಇದನ್ನ ಏನಕ್ಕೆ ಹೋಲಿಸ್ತಾ ಇದ್ದಾರೆ ಪರಮಪುರುಷನನ್ನ ಅಂತಂದ್ರೆ ಅಗ್ನಿಗೆ ಹೋಲಿಸ್ತಾ ಇದ್ದಾರೆ ಅಲ್ವಾ. ಅಗ್ನಿಯಿಂದ ಏನೆಲ್ಲ ಹೊರಹೊಮ್ಮುತ್ತೆ? ಶಾಖ ಮತ್ತೆ ಬೆಳಕು ಹೊರಹೊಮ್ಮುತ್ತೆ ಅಲ್ವಾ.
ಸೊ ಅಗ್ನಿ ಹೇಗೆ ಆ ಶಾಖ ಮತ್ತು ಬೆಳಕನ್ನ ಅವರು ಎಲ್ಲ ಕಡೆಗೆ ಹರಡ್ತಾರೋ, ಅದೇ ತರ ಭಗವಂತ ಏನ್ ಮಾಡ್ತಾನೆ, ತನ್ನ ಶಕ್ತಿನ ಅವನು ನಾನಾ ರೂಪದಲ್ಲಿ ಅವನು ಪ್ರದರ್ಶನ ಮಾಡ್ತಾ ಇದ್ದಾನೆ. ಎಲ್ಲವೂ ಭಗವಂತನ ಶಕ್ತಿನೇ. ನೀವ್ ಏನಾದ್ರೂ ಹೆಸರು ಹೇಳಿ ಅಲ್ವಾ, ಅದೆಲ್ಲವೂ ಸಹ ಭಗವಂತನ ಶಕ್ತಿಯೇ. ಪರಾಶಕ್ತಿ ಅಥವಾ ಅಪರಾಶಕ್ತಿ. ಹೇಗೆ ಸೂರ್ಯ ತನ್ನ ಬೆಳಕು ಮತ್ತೆ ಶಾಖವನ್ನ ಎಲ್ಲಾ ಕಡೆಗೆ ಪ್ರಸರಿಸ್ತಾ ಇದನೋ, ಅದೇ ತರನೇ ಭಗವಂತ ತನ್ನ ಶಕ್ತಿಯನ್ನ ಎಲ್ಲ ಕಡೆ ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ, ಮತ್ತೆ ಎಲ್ಲವನ್ನ ನಿಯಂತ್ರಿಸ್ತಾ ಇದ್ದಾರೆ ಅವರು. ಅವ್ರನ್ನ ನಾವು ಏನಂತ ಹೇಳ್ತೀವಿ, ಷಡ್ಐಶ್ವರ್ಯ ಸಂಪನ್ನ ಅಲ್ವಾ. ಯಾವ್ಯಾವ್ದು ಷಡ್ಐಶ್ವರ್ಯಗಳು? ಹರೇ ಕೃಷ್ಣ. 6 ಐಶ್ವರ್ಯಗಳು ಯಾವ್ದು ಭಗವಂತಂದು? ಹರೇ ಕೃಷ್ಣ. ಷಡ್ಐಶ್ವರ್ಯ ಯಾವ್ದು? ಎಲ್ಲರೂ ಸಂಪತ್ತು, ಹಾ ಖ್ಯಾತಿ, ಸೌಂದರ್ಯ, ಜ್ಞಾನ, ಶಕ್ತಿ, ವೈರಾಗ್ಯ. ಅದಕ್ಕೆ ಆಕ್ಚುಲಿ ಒಂದು ಶ್ಲೋಕ ಬರುತ್ತೆ. ಸೌಂದರ್ಯ, ಜ್ಞಾನ ಮತ್ತು ವೈರಾಗ್ಯ. ಇದಕ್ಕೆ ಒಂದು ಶ್ಲೋಕ ಬರುತ್ತೆ, ಭಾಗವತಮಲ್ಲಿ ಬರುತ್ತೆ ಅಲ್ವಾ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಶ್ರಿಯ ಜ್ಞಾನ ವೈರಾಗ್ಯೋಶ್ಚೈವ ಸನ್ನಂ ಭಗ ಇತಿಂಗನ ಅಂತ ಬರುತ್ತೆ. ಓಕೆ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಃ ಶ್ರೀಯಃ. ಸೊ ಶ್ರೀಯಃ ಅಂದ್ರೆ ರೂಪ, ಶ್ರೀಯಃ. ಸೊ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಶ್ರಿಯಃ ಜ್ಞಾನ ವೈರಾಗ್ಯೋಶ್ಚೈವ. ಜ್ಞಾನನ ವೈರಾಗ್ಯ ಎರಡು ಇದೆ. ಜ್ಞಾನ ವೈರಾಗ್ಯೋಶ್ಚೈವ ಸನ್ನಂ ಭಗ ಇತಿಂಗನ. ಸಂತವ್ರನ್ನ ಭಗವಂತ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾರು ಷಡ್ಐಶ್ವರ್ಯಗಳನ್ನ ಪರಿಪೂರ್ಣವಾಗಿ, ನಮ್ಮಲ್ಲೂ ಇದೆ ಅಲ್ವಾ, ಈ 6 ಗುಣಗಳು ನಮ್ಮಲ್ಲೂ ಇದೆ ಮಾತಾಜಿ ಅಂತ ಹೇಳಿದ್ರೆ, ಅದು ಪರಿಪೂರ್ಣವಾಗಿ ಯಾರಲ್ಲಿ ಇದೆ, ಅಪಾರವಾಗಿದೆ, ಅವರು ಭಗವಂತ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮಾನವ ಇದನ್ನ ತಿಳ್ಕೊಬೇಕಾಗತ್ತೆ. ಹರೇ ಕೃಷ್ಣ. ಯಾರಾದ್ರೂ ಓದಿ, ಒಂದ್ ಬೇಗ ಓದಿ, 8:30 ಆಯ್ತು. ಹರೇ ಕೃಷ್ಣ ಮಾತಾಜಿ. ಮಾನವನು ಅದನ್ನು ತಿಳಿದುಕೊಳ್ಳುವಷ್ಟು ಹರೇ ಕೃಷ್ಣ. ಬುದ್ಧಿವಂತನಾಗಿರಬೇಕು. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಓದ್ಲಾ ಮಾತಾಜಿ? ಶಾರದಾ. ಮಾನವನು ಅದನ್ನು ತಿಳಿದುಕೊಳ್ಳುವಷ್ಟು ಬುದ್ಧಿವಂತನಾಗಿರಬೇಕು. ಭಗವಂತನಿಗೆ ಯಾರು ಯಾವುದರ ಒಡೆಯರೂ ಅಲ್ಲ. ಭಗವಂತನು ನಮಗೆ ಎಷ್ಟು ಕೊಡುತ್ತಾನೋ ಅಷ್ಟನ್ನು ಮಾತ್ರ ತೆಗೆದುಕೊಳ್ಳಬೇಕು. ಉದಾಹರಣೆಗೆ, ಹಸು ಹಾಲನ್ನು ಕೊಡುತ್ತದೆ, ಆದರೆ ಅದು ಆ ಹಾಲನ್ನು ಕುಡಿಯುವುದಿಲ್ಲ. ಅದು ಹುಲ್ಲನ್ನು, ಬೂಸವನ್ನು ತಿನ್ನುತ್ತದೆ. ಅದರ ಹಾಲು ಮನುಷ್ಯರಿಗಾಗಿ ಮೀಸಲು. ಭಗವಂತನ ವ್ಯವಸ್ಥೆ ಅವನು ನಮಗೆ ಯಾವ ವಸ್ತುಗಳನ್ನು ಮೀಸಲಿಟ್ಟಿರುವನೋ ಅವುಗಳಿಂದ ನಾವು ತೃಪ್ತರಾಗಿರಬೇಕು. ನಮ್ಮಲ್ಲಿರುವ ವಸ್ತುಗಳು ನಿಜವಾಗಿ ಯಾರಿಗೆ ಸೇರಿದವೆಂಬುದನ್ನು ನಾವು ಸದಾ ಚಿಂತಿಸಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆ, ಸೊ ಏನನ್ನ ಹೇಳ್ತಾ ಇದ್ದಾರೆ? ಹರೇ ಕೃಷ್ಣ. ಸೊ ನಾವು ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸೊ ಇವಾಗ ನೋಡಿ, ನಾವ್ ಯಾವ್ದ್ರ ಒಡೆಯನೂ ಅಲ್ಲ ಅಲ್ವಾ. ಪ್ರತಿಯೊಂದಕ್ಕೂ, ಚರಾಚರ ವಸ್ತುಗಳಿಗೆ ಎಲ್ಲದಕ್ಕೂ ಒಡೆಯ ಭಗವಂತ ಅಲ್ವಾ. ನಮ್ಗೆ ಎಷ್ಟು ಕೊಡ್ತಾನೋ ಅಷ್ಟನ್ನ ಮಾತ್ರ ನಾವು ತಗೋಬೇಕಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದ ನಮ್ಗೆ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದಾರೆ. ಇವಾಗ ಹಸು ಹಾಲನ್ನ ಕೊಡುತ್ತೆ, ಅದು ತನಗೆ ಸಂಬಂಧಪಟ್ಟಿರೋದು ಅಲ್ವಾ. ಯಾಕಂದ್ರೆ ಹಾಲು ಹಸುವಿನಿಂದ ಬರ್ತಿದೆ, ಆದ್ರೆ ಹಸು ಆ ಹಾಲನ್ನ ಕುಡಿಯೋದಿಲ್ಲ. ಅದು ಏನೋ ಬೂಸ ಆ ತರದ್ ಏನೋ ಹುಲ್ಲು ಏನೋ ಅದು ತಿನ್ನುತ್ತೆ ಅಲ್ವಾ. ಈ ಹಾಲನ್ನ ಭಗವಂತ ಯಾರಿಗೆ ಅಂತ ಮೀಸಲಾಗಿಟ್ಟಿದ್ದಾರೆ? ಹಸುವಿಗೆ ಇಟ್ಟಿದಾರ ಅಥವಾ ನಮ್ಗೆ ಇಟ್ಟಿದಾರ? ಮಾನವರಿಗೆ ಅಂತ ಇಟ್ಟಿದಾರ? ಮಾನವರಿಗೆ ಅಂತ. ಹರೇ ಕೃಷ್ಣ. ಯಾವ್ದು ಮಾತಾಜಿ? ಹುಲ್ಲು ಬೂಸಾನಾ? ಕೇಳಿಸ್ತಾ ಇಲ್ವಾ? ಮನುಷ್ಯರಿಗಾಗಿ ಮೀಸಲು. ಅದರ ಹಾಲು ಮನುಷ್ಯರಿಗಾಗಿ ಮೀಸಲು ಮಾತಾಜಿ. ಸೊ ಅದಕ್ಕೋಸ್ಕರ ಇವಾಗ ನಮ್ಗೆ ಅಂತ ಮೀಸಲಾಗಿ ಇಟ್ಟಿದ್ದಾರೆ. ಹಾಲನ್ನ ನೀವು ತಗೋಬಹುದು ಅಂತ ನಮ್ಮ ವೇದಗಳು ಹೇಳ್ತಾ ಇದೆ, ನಮ್ಮ ಶಾಸ್ತ್ರಗಳು ಹೇಳ್ತಿದೆ. ಸೊ ಅದಕ್ಕೋಸ್ಕರ ನಾವ್ ಇವಾಗ ಈ ಒಂದು ಏನು ಹಾಲನ್ನ ನಾವು ತಗೋಬಹುದು. ಸೊ ಇದು ಭಗವಂತನ ವ್ಯವಸ್ಥೆ ಈ ತರ ಇದೆ. ನಮ್ಗಾಗಿ ಏನ್ ಮೀಸಲಿಟ್ಟಿದಾನೋ ಅದನ್ನ ನಾವು ತೃಪ್ತಿ ಪಡ್ಬೇಕು. ಇವಾಗ ನಾವೇನ್ ಮಾಡ್ತಾ ಇದೀವಿ? ಭಗವಂತ ಏನ್ ಹೇಳಿದ್ದಾರೆ? ನೀವು ಹಸುವಿನ ಹಾಲಿನ ಪದಾರ್ಥಗಳನ್ನ ಸ್ವೀಕರಿಸಬಹುದು ಅಂತ ಹೇಳಿದ್ದಾರೆ ಅಲ್ವಾ. ಅದು ಆರೋಗ್ಯವನ್ನ ಕೊಡುತ್ತೆ. ಆರೋಗ್ಯ, ಬಲ, ಪ್ರೀತಿ, ವಿವರ್ಧನ ಅಂತ ಹೇಳ್ತೀವಿ ಅಲ್ವಾ. ರಸ್ಯ, ಸ್ನಿಗ್ಧ, ಸ್ಥಿರಾರುಧ್ಯ ಆಹಾರ ಸಾತ್ವಿಕ ಪ್ರಿಯ ಅಂತ ನಾವು ಓದಿದೀವಿ ಅಲ್ವಾ. ಇದೆಲ್ಲವೂ ಸಹ ಸಾತ್ವಿಕ ಆಹಾರ. ಇದನ್ನ ನಮ್ಗೆ ಭಗವಂತ ಮೀಸಲಾಗಿರ್ತಾನೆ. ಆದ್ರೆ ನಾವಿವಾಗ ಏನನ್ನ ಆಸೆ ಪಡ್ತಾ ಇದೀವಿ? ಹಸುವನ್ನ ನೋಡಿ ನಾವ್ ಏನ್ ಆಸೆ ಪಡ್ತಾ ಇದೀವಿ? ಏನ್ ಬೇಕು ಅನ್ಕೋತಾ ಇದೀವಿ? ಹರೇ ಕೃಷ್ಣ. ಎಲ್ಲರೂ ಫುಲ್ ಬ್ಯುಸಿ ಆಗಿದ್ದೀರಾ?
ಇಲ್ಲ ಅಂದ್ರೆ ಈಗ ಅಂದ್ರೆ ಈ ಹೌದು. ಕಾಲ ಪರಿಸ್ಥಿತಿಯಲ್ಲಿ ಹಸುವನ್ನು ನಾವು ಒಂದು ತಿನ್ನುವಂತಹದಕ್ಕೆ ಸಹ ಹೋಗ್ತಾ ಹಾ ಇದ್ದೇವೆ ಅಂತ ಆಗ್ಲೇ ಮಹೇಶ್ ಅಲ್ವಾ, ಸಹ ನಾವು ಹೇಳ್ತಿದ್ರಲ್ವಾ ಗೋಹತ್ಯೆ ಮಾತಾಜಿ. ಗೋಮಾಂಸ ಅದೇ ತಿಂತಾ ಇದೀವಿ ನನ್ಗೆ ನಮ್ಗೆ ಹೇಳೋದಿಕ್ಕೂ ಒಂಥರ ಆಗ್ತಾ ಇತ್ತು, ಅದಕ್ಕೋಸ್ಕರ ಹಾ ಸುಮ್ನೆ. ಅದಕ್ಕೆ ಓಕೆ ಮಾತಾಜಿ ಓಕೆ. ನಾನೇ ಹೇಳಿಲ್ಲ, ಅದು ಹೇಳಕ್ ಒಂಥರ. ಹಾ ನೋಡಿ, ಆದ್ರೆ ಇಲ್ಲಿ ನಮ್ಗೆ ಏನನ್ನ ಹೇಳಿದ್ದಾರೆ, ನಮ್ಗೆ ಗೋ ಹತ್ಯೆ ಮಾಡ್ಕೊಂಡು ನೀವು ನಿಮ್ಮ ನಾಲಿಗೆ ಚಪ್ಪಲವನ್ನ ತೀರಿಸ್ಕೊಳ್ಳಿ ಅಂತ ಹೇಳಿದಾರ? ಇಲ್ಲ ಅಲ್ವಾ, ನಮ್ಗೆ ಹಾಲನ್ನ ಮಾತ್ರ ತಗೊಳ್ಲಿಕ್ಕೆ ಹೇಳಿದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಅದಕ್ಕೆ ನಮ್ಗೆ ಅಂತ ಮೇನ್ ಮೀಸಲಾಗಿಟ್ಟಿರ್ತಾರೋ ಅದನ್ನ ಮಾತ್ರ ನಾವು ತಿಂದ್ಕೊಂಡು ನಾವು ತೃಪ್ತರಾಗಿರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವ್ ಏನೇ ಒಂದು ತಗೋಬೇಕಾದಾಗ ಫಸ್ಟ್ ನಾವ್ ಇದನ್ನ ನೋಡ್ಬೇಕು, ಈ ವಸ್ತು ಯಾರಿಗೆ ಮೀಸಲಾಗಿಟ್ಟಿರೋದು, ನನಗ ಅಥವಾ ಬೇರೆಯವ್ರಿಗ ಅಂತ ಅಲ್ವಾ. ಇವಾಗ ಅಕಸ್ಮಾತ್ ನಾವ್ ಒಂದು ಫಂಕ್ಷನ್ ಮಾಡ್ತೀವಿ ಅನ್ಕೊಳ್ಳಿ, 50 ಜನಕ್ಕೆ ಅಂತ ಹೇಳ್ಬಿಟ್ಟು 50 ಜಾಮೂನ್ ಮಾಡ್ಸಿರ್ತೀವಿ ಅಲ್ವಾ, 50 ಜನ ಬರ್ತಾರೆ. ಸೊ ಬಟ್ ಅಲ್ಲಿ ನನಗೆ ತುಂಬಾ ಆಸೆ ಜಾಮೂನ್ ಅಂದ್ರೆ, ನಾನೊಂದ್ 10 ತಿನ್ಕೊಂಡ್ಬಿಡ್ತೀನಿ. ಅವಾಗ ಏನಾಯ್ತು, 50 ಜನ ಫಂಕ್ಷನ್ ಬರ್ತಾರೆ, ಪಾಪ 10 ಹಿಂದೆ ನಾನ್ ಫಸ್ಟ್ ತಿಂದವರೇ ಮುಗಿಸಿರ್ತಾರೆ, ಹಿಂದೆ ಅವ್ರು ಯೋಚನೆ ಮಾಡೋದೇ ಇಲ್ಲ ಮಾತಾಜಿ, ಫಸ್ಟ್ ಬಂದವರು. ಅದೇ ಅವಾಗ ಏನಾಗುತ್ತೆ, ಅಲ್ಲಿ ಮನಸ್ತಾಪ ಬರುತ್ತೆ, ಬೇಜಾರಾಗುತ್ತೆ. ಇಲ್ಲೊಂದು ಜಾಮೂನು ಸರಿ ಬಿಡು ಅನ್ಕೊಂಡು ನಾವೇನ್ ಮನೇಲಿ ಮಾಡ್ಕೊಂಡು ತಿನ್ನೋಣ ಅಂತ ಸುಮ್ನೆ ಆಗ್ತಾರೆ. ಆದ್ರೆ ಎಲ್ಲಾ ವಿಷಯದಲ್ಲೂ ನಾವು ಯೋಚನೆ ಮಾಡಿದಾಗ ಏನಾಗುತ್ತೆ, ಇದರಿಂದನೇ ಗಲಾಟೆ ಆಗೋದು. ನಾವು ಬೇರೆಯವರ ವಸ್ತುವನ್ನ ನಾವು ಕಬಳಿಸ್ತಾ ಇದೀವಿ, ಅದರಿಂದನೇ ಮನಸ್ತಾಪ, ಅದರಿಂದನೇ ಅಲ್ಲಿ ಅಶಾಂತಿ ಆಗತ್ತೆ, ಅದರಿಂದನೇ ಅಲ್ಲಿ ಕಲಹಗಳು, ಕದನಗಳು, ಪ್ರಾಣಹಾನಿ ಅಲ್ವಾ, ಎಲ್ಲವೂ ನಡೆಯುತ್ತೋ ಅದರಿಂದನೇ. ಅದನ್ನ ನೋಡಿ ಎಷ್ಟು ಸಿಂಪಲ್ ಆಗಿರೋ ತತ್ವವನ್ನ ಹೇಳ್ತಿದ್ದಾರೆ. ಸೊ ನೀವು ಇವಾಗ ಇನ್ನು ಮುಂದೆನೆ ಆಗ್ಲಿ, ಇವಾಗ ಇದನ್ನೆಲ್ಲ ಬರ್ಕೊಂತಾ ಹೋಗಿ, ನೀವು ಏನೆಲ್ಲ ಇಲ್ಲಿ ಈಶೋಪನಿಷತ್ತಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ತೀರಾ ಅಂತ, ಯಾಕಂದ್ರೆ ನಿಮ್ಗೆ ಮಾಮೂಲಿ ಪಾಯಿಂಟ್ ಸಿಗಲ್ಲ. ಯಾಕಂದ್ರೆ ಇಲ್ಲಿ 18 ಶ್ಲೋಕಗಳು ಇರೋದ್ರಿಂದ ಎಲ್ಲ ಕನ್ಫ್ಯೂಷನ್ ಅಂತ ಅನ್ಸುತ್ತೆ ನಿಮ್ಗೆ. ಬರ್ಕೊಂಡ್ ಹೋಗಿ. ಸೊ ಇಲ್ಲಿ ಏನನ್ನ ಹೇಳ್ತಾರೆ, ನಿಮ್ಮ ಪಾಲನ್ ನೀವು ಯಾವ್ದೇ ಒಂದು ವಸ್ತು ತಗೊಂಡಾಗ ನೀವು ಫಸ್ಟ್ ಯೋಚನೆ ಮಾಡ್ಬೇಕು, ಇದು ಯಾರಿಗೆ ಮೀಸಲಾಗಿಟ್ಟಿದ್ದಾರೆ, ನನಗ ಅಥವಾ ಬೇರೆಯವ್ರಿಗ. ಸೊ ನನಗೆ ಅಂದ್ರೆ ಮಾತ್ರ ಅದನ್ನ ತಗೋಬೇಕಾಗತ್ತೆ, ಬೇರೆಯವ್ರಿಗೂ ಅಂತ ಇದ್ದಾಗ ನೀವು ತಗೋಬಾರ್ದು. ನಾನು ಇವಾಗ ಒಂದೇ ಜಾಮೂನ್ ನಾನು ತಿನ್ಬೋದು ಅಲ್ವಾ, 2ನೇ ಜಾಮೂನ್ ತಿನ್ಬೇಕಾದ್ರೆ ನಾನು ಏನು ಯೋಚನೆ ಮಾಡ್ಬೇಕು, ಇದು ನನಗೆ ಎಲ್ಲ ಮೀಸಲು, ಆ ನಂದು ಪಾಲ್ ನಾನು ತಿಂದಿದ್ದೇನೆ. ಅಕಸ್ಮಾತ್ ನಮ್ಗೆ 2 ಮಾಡಿದ್ರೆ ನಾನು 2ನೇ ತಿನ್ಬೋದು ಅಲ್ವಾ. ನನಗೆ ಒಂದೇ ಮಾಡಿದಾಗ ಇದು ನನ್ ಪಾಲು ಒಂದೇ ಅಂತ ಹೇಳ್ಬಿಟ್ಟು ನಾನು ಸ್ವೀಕರಿಸ್ಬೇಕು ಅಲ್ವಾ. ಅವಾಗ ಇಲ್ಲ ಬೇರೆಯವ್ರಿಗೂ ಯಾರಿಗೂ ಅಲ್ಲಿ ಮೋಸ ಆಗೋದಿಲ್ಲ, ಅವ್ರಿಗೂ ಅವ್ರ ಪಾಲು ಸಿಗುತ್ತೆ. ಆಗ ಅವ್ರು ಬೇಜಾರು ಮಾಡ್ಕೊಳೋದಿಲ್ಲ, ಇಲ್ಲಪ್ಪ ನಾನು ಇವ್ರಿಗೆ ಏನಾದ್ರು ಮಾಡ್ಬೇಕು, ಇವ್ರು ನನಗೆ ಈ ತರ ಮೋಸ ಮಾಡಿದಾರೆ ಅಂತ ಅವ್ರಿಗೆ ಯೋಚನೆನೂ ಬರೋದಿಲ್ಲ ಅಲ್ವಾ. ಅಷ್ಟು ಚೆನ್ನಾಗಿರುವಂತಹ ಪ್ರಿನ್ಸಿಪಲ್ ಅನ್ನ ನಮ್ಗೆ ಇಲ್ಲಿ ಈಶೋಪನಿಷತ್ ಕೊಡ್ತಾ ಇದೆ. ಹರೇ ಕೃಷ್ಣ. ಸೊ ನಮ್ಗೆ ಇವಾಗ ಪ್ರಭುಪಾದರು ಮತ್ತೆ ಎಷ್ಟೋ ಎಕ್ಸಾಂಪಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಎಲ್ಲದರಲ್ಲೂ ಈಶಾವಾಸ್ಯ ತತ್ವವನ್ನ ನಾವು ಅನುಸರಿಸ್ಬೇಕು. ಸೊ ಬರೇ ಒಂದು ವಸ್ತುಗಳಲ್ಲ, ಇವಾಗ ಆಸ್ತಿ ಪಾಸ್ತಿಲೂ ಸಹ ನೀವು ಆ ಈಶಾವಾಸ್ಯ ತತ್ವವನ್ನ ನೀವು ಅನುಸರಿಸ್ಬೇಕು. ಅದಾದ್ಮೇಲೆ ಆಹಾರ ತಿನ್ನೋದ್ರಲ್ಲೂ ಅಷ್ಟೇನೆ. ಇವಾಗ ನಮ್ಗೆ ಏನಂತ ಅನ್ಕೋತೀವಿ ನಾವು, ಯಾವ ಆಹಾರವನ್ನ ತಿನ್ಬೇಕು ಅಂತ ನಮ್ಗೆ ಹೇಳ್ಕೊಟ್ರು ಕೃಷ್ಣ, ದೇವರಿಗೆ ಸಮರ್ಪಣೆ ಮಾಡಿ ಅಂತಹ ವಸ್ತುವನ್ನೇ ನಾವು ಕೂಡ ತಿನ್ಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀವಿ ಅಲ್ವಾ. ಪಾಪ ಇಲ್ದಿರ ಇರೋ ಅದ್ರಲ್ಲಿ ಯಾವುದೇ ಒಂದು ಪಾಪ ಇರೋದಿಲ್ಲ. ಇಲ್ಲ ಅಂತಂದ್ರೆ ಏನಾಗುತ್ತೆ, ನಾವು ಭಗವಂತನಿಗೆ ಅರ್ಪಿಸಿದ್ರೆ ನಾವು ತಿಂದ್ರೆ ಏನಾಗತ್ತೆ, ನಾವು ಪಾಪವನ್ನು ಪಾಪಕ್ಕೆ ಊಟ ಒಳಗಾಗ್ತೇವೆ ಮಾಡ್ದಂಗ. ಪಾಪವನ್ನ ಊಟ ಮಾಡ್ದಂಗ ಆಗುತ್ತೆ, ಕಳ್ಳತನ ಮಾಡ್ದಂಗ ಆಗುತ್ತೆ, ಪಾಪವನ್ನ ಊಟ ಮಾಡ್ದಂಗ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ನಾವು ನಮ್ಮ ಪಾಲನ ಮಾತ್ರ ನಾವು ಸ್ವೀಕರಿಸ್ಬೇಕು ಅಂತ ಇಲ್ಲಿ ಹೇಳ್ತಾ ಇದಾರೆ. ಆದ್ರೆ ಎಲ್ಲಾದ್ರಲ್ಲೂ ಬರೇ ವಸ್ತುಗಳು ಒಂದೇ ಅಲ್ಲ, ಆಹಾರ ಮತ್ತೆ ಆಸ್ತಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದಾರೆ. ಸೊ ಎಂತ ಆಹಾರವನ್ನು ತಿನ್ಬೇಕು ಅಂತಂದ್ರೆ ಸ್ಯಾಂಕ್ಟಿಫೈಡ್ ಅಂಡ್ ಸ್ಯಾಂಕ್ಷನ್ ಫುಡ್ ಅಂತ ಹೇಳ್ತಾರೆ. ಸ್ಯಾಂಕ್ಟಿಫೈಡ್ ಅಂದ್ರೆ ಪವಿತ್ರಗೊಳಿಸಿರೋದು. ಯಾವಾಗ ಆಹಾರ ಪವಿತ್ರ ಆಗುತ್ತೆ, ಯಾಕೆ ಭಗವಂತನಿಗೆ ಆಹಾರ ಅರ್ಪಿಸಬೇಕು. ಓಕೆ, ಯಾಕೆ ಆಹಾರ ಅಷ್ಟು ಮುಖ್ಯ ಅಂತ ನಾವು ತಿಳ್ಕೊಂಡ್ವಿ, ಅಷ್ಟು ಮುಖ್ಯ ಅಂತನಾ? ನಾವು ಇದಕ್ಕಿಂತ ಮುಂಚೆ ನಾವು ಹೌದು ಮುಖ್ಯ ಅಂತ ತಿಳ್ಕೊಂಡ್ವಿ. ಏನಕ್ಕೆ ಮುಖ್ಯ ಅಂತ, ನಮ್ಗೆ ದೇಹಕ್ಕೆ ಶಕ್ತಿಯನ್ನ ಕೊಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಆಹಾರ ಮುಖ್ಯ ಅಂತ ಅನ್ಕೊಂಡ್ವಿ. ಆದ್ರೆ ನಮ್ಗೆ ಇವಾಗ ಭಗವದ್ಗೀತೆಗೆ ಬಂದ್ಮೇಲೆ ಏನ್ ಗೊತ್ತಾಯ್ತು, ಆಹಾರದ ಬಗ್ಗೆ ಕ್ಷೇತ್ರಜ್ಞ ಅಂತ ನಮ್ಮಲ್ಲೇ ದೇವರು ಇರೋದ್ರಿಂದ ನಾವು ತಿನ್ನುವ ಆಹಾರ ಕೂಡ ಅದೇ ರೀತಿಯಲ್ಲಿ ಇರ್ಬೇಕಂತ. ಓಕೆ, ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಆಹಾರ ತುಂಬಾ ಮುಖ್ಯ. ನಾವ್ ಅನ್ಕೊಂಡ್ವಿ ಏನ್ ಬೇಕಾದ್ರೂ ನನ್ ಇಷ್ಟ, ಇದು ಐ ಲೈಕ್ ಇಟ್, ಐ ಲವ್ ಇಟ್ ಅಂತ ನಾವ್ ತಿನ್ಬೋದು ಅಂತ ಅನ್ಕೊಂಡ್ವಿ. ಇಲ್ಲ, ಅದು ಯಾರು ಅದನ್ನ ತಯಾರು ಮಾಡಿರ್ತಾರೆ ಅವರ ಆ ಒಂದು ಮನಸ್ಥಿತಿನೂ ಸಹ ಆಹಾರದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದು ನಮ್ಮ ಸೂಕ್ಷ್ಮ ಮನಸ್ಸಿನ ಮೇಲೆ, ಅದು ಸೂಕ್ಷ್ಮ ಏನ್ ಹೇಳ್ತಾರೆ ಭಾಗಗಳ ಮೇಲೆ ಅದು ಪರಿಣಾಮ ಬೀಳುತ್ತೆ, ಬ್ರೈನ್ ಅಲ್ಲಿ ಇರುವಂತಹ ಭಾಗಗಳ ಮೇಲೆ. ಸೊ ಅದೇ ತರನೇ ನಂಗೆ ನಮ್ಮ ಮನಸ್ಸು ಓಡುತ್ತೆ. ಇವಾಗ ನನಗೆ ಭಕ್ತಿ ಮಾಡ್ಬೇಕು ಅಂತ ಇಷ್ಟ ಇದೆ, ಆದ್ರೆ ನನ್ನ ಆಹಾರವನ್ನ ಎಲ್ಲಂದ್ರಲ್ಲಿ ಹೋಗಿ ತಿನ್ಕೊಂಬಂದ್ರೆ ಅದ್ ನನಗೆ ಭಕ್ತಿ ಮಾಡಕ್ ಬಿಡೋದಿಲ್ಲ. ಅಯ್ಯೋ ಬಿಡಮ್ಮ, ನಾಳೆ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ನಮ್ಗೆ ಜಡತ್ವ, ಅದು ಭ್ರಮೆಗೆ ಒಳಗಾಗೋ ತರ ಮಾಡುತ್ತೆ ಅಲ್ವಾ, ವಿಮೋಹಕ್ಕೆ ಒಳಗಾಗೋ ಹಂಗ್ ಮಾಡುತ್ತೆ. ಆದ್ರೆ ನಾವು
ಆ ಭಗವಂತನಿಗೆ ಅರ್ಪಿಸಿರುವಂತ ಆಹಾರವನ್ನ ಭಕ್ತರ ಕೈಯಲ್ಲಿ ನಾವು ತಿಂದಾಗ ಏನಾಗತ್ತೆ, ಇಲ್ಲಪ್ಪ ನನಗೆ ಮಾನವ ಜನ್ಮ ತುಂಬಾ ಅಪರೂಪ, ಈಗ ಹೇಗೂ ನನಗೆ ಮಾನವ ಜನ್ಮ ಸಿಕ್ಕಿದೆ, ನಾನು ಯಾಕೆ ಟ್ರೈ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಅದು ಸಹಾಯ ಮಾಡುತ್ತೆ. ಅದಕ್ಕೆ ಆಹಾರ ಅನ್ನೋದು ನಮ್ಗೆ ತುಂಬಾ ಮುಖ್ಯ. ಓಕೆ, ಹರೇ ಕೃಷ್ಣ. ನಮ್ಗೆ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ರೆ ಪ್ರಭುಪಾದರು ಈಶಾವಾಸ್ಯ ತತ್ವದ ಬಗ್ಗೆ. ಯಾರಾದ್ರೂ ಓದಿ. ಉದಾಹರಣೆಗೆ ಮನೆಯು ಮಣ್ಣು, ಮರ, ಕಲ್ಲು, ಕಬ್ಬಿಣ, ಸಿಮೆಂಟು ಮೊದಲಾದ ವಸ್ತುಗಳಿಂದ ಆಗಿದೆ. ನಾವು ಈಶೋಪನಿಷತ್ತಿನ ಪ್ರಕಾರ ಚಿಂತಿಸುವುದಾದರೆ ಈ ಯಾವುದೇ ವಸ್ತುಗಳನ್ನು ನಾವೇ ಸ್ವತಃ ತಯಾರು ಮಾಡಲಾಗುವುದಿಲ್ಲ. ನಾವು ಅವುಗಳನ್ನೆಲ್ಲ ಒಟ್ಟಿಗೆ ತಂದು ಕೂಲಿಯವರ ಮೂಲಕ ಬೇರೆ ಬೇರೆ ಆಕಾರ ಕೊಡಬಹುದು ಅಷ್ಟೇ. ಕೂಲಿ ಕೆಲಸದವನೊಬ್ಬನು ತಾನು ಒಂದು ವಸ್ತುವನ್ನು ತಯಾರು ಮಾಡಲು ತುಂಬಾ ಕಷ್ಟಪಟ್ಟಿರುವುದರಿಂದ ತಾನೇ ಆ ವಸ್ತುವಿನ ಒಡೆಯ ಎಂದು ಹೇಳಿಕೊಳ್ಳಲಾಗುವುದಿಲ್ಲ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಅಲ್ವಾ. ಇವಾಗ ನಾನೇನ್ ಮಾಡ್ತೀನಿ, ಈ ಮನೆನ ನಂದು ಅಂತ ಹೇಳ್ಕೊತಾ ಇದ್ದೀನಿ. ಅದಕ್ಕೆ ಇಲ್ಲಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದಾರೆ, ನಿನ್ನ ಮನೆ ಹೇಗಾಗತ್ತೆ ಅಲ್ವಾ. ಸೊ ನೀನ್ ಎಲ್ಲಾ ವಸ್ತುಗಳನ್ನ ತಂದು ಅದನ್ನ ಒಬ್ಬ ಕೂಲಿಯವ್ರ ಹತ್ರ ನೀನು ಅದನ್ನ ಕಟ್ಟಿಸಿದ್ಯಾ ಅಷ್ಟೇನೆ ಅಲ್ವಾ. ಸೊ ಅದೇ ತರನೇ ಇವಾಗ ನೀನೇನಾದ್ರೂ ನೀನು ಮಣ್ಣನ್ನ ನೀನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯನಾ, ನೀರನ್ನ ನೀನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯನಾ ಅಲ್ವಾ. ಅದಕ್ಕೆ ಕೇಳ್ತಾ ಇದ್ದಾರೆ ಇಲ್ಲಿ ನಮ್ಗೆ. ಅದಕ್ಕೆ ಯಾವ್ದನ್ನು ಸಹ ನಾನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿರೋದನ್ನೆಲ್ಲ ನಾನು ಒಟ್ಟುಗೂಡಿಸಿ ಒಂದು ವಸ್ತುವನ್ನ ತಯಾರು ಮಾಡಿದೀನಿ ಅಷ್ಟೇ. ಅದಕ್ಕೋಸ್ಕರ ನಾನು ಒಡೆಯ ಅಂತ ನಾನು ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ. ಅದರ ಮೂಲ ಒಡೆಯ ಯಾರು? ಭಗವಂತ ಅಲ್ವಾ. ಇವಾಗ ನಾನು ಫಾರ್ ಎಕ್ಸಾಂಪಲ್ ಮುಂದೆ ಎಕ್ಸಾಂಪಲ್ ಅನ್ನ ಕೊಡ್ತಾರೆ ಪ್ರಭುಪಾದ ಇದನ್ನ. ಇವಾಗ ನಮ್ಮ ಮನೆಗೆ ನನ್ಗೊಂದು ಮೇಜ್ ಬೇಕಾಗಿರತ್ತೆ. ಮೇಜನ್ನ ಮಾಡಿಸ್ಲಿಕ್ಕೆ ಒಬ್ಬ ಬಡಗಿಯನ್ನ ಕರೆಸ್ತೀನಿ. ಸೊ ಬಡಗಿ ಏನ್ ಮಾಡ್ತಾನೆ, ಮೇಜ್ ಮಾಡ್ಬಿಟ್ಟು ನಾನೇ ಮಾಡಿದ್ದಲ್ಲ ಅಂತ ಹೇಳ್ಬಿಟ್ಟು ಅವನು ಎತ್ಕೊಂಡು ಹೋಗ್ತಾನೆ. ಅವಾಗ ನನಗೇನ್ ಅನ್ಸುತ್ತೆ, ಅವ್ನ್ ಮಾಡಿದ್ ಸರಿ ಅಂತ ಅನ್ಸುತ್ತಾ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಹಾ, ಅವ್ನ್ ಏನ್ ಮಾಡ್ಬೇಕಾಗಿತ್ತು, ಮೇಜ್ ಮಾಡಿದ್ಮೇಲೆ ಅವ್ನ್ ಏನ್ ಮಾಡ್ಬೇಕಾಗಿತ್ತು, ಯಾರ್ ಮಾಡಕ್ ಇದ್ ಮಾಡಿದ್ರು ಅವ್ರಿಗೆ ಕೊಟ್ಬಿಟ್ಟು ಹೋಗ್ಬೇಕು. ಕೊಟ್ಬಿಟ್ಟು ಅವನೇನ್ ತಗೊಂಡ್ ಹೋಗ್ಬೇಕು, ಅವನ್ ಕೂಲಿ ಮಾತ್ರ ಕೂಲಿ ತಗೊಂಡ್ ತಗೊಂಡ್ ಹೋಗ್ಬೇಕು ಹೋಗ್ಬೇಕಷ್ಟೇ. ಮಾತಾಜಿ. ಕೂಲಿ ಮಾತ್ರ ತಗೋಬೇಕು. ಅದೇ ತರನೇ ನಾವೂನು ಅಷ್ಟೇ. ಭಗವಂತ ಅದನ್ನೇ ಹೇಳ್ತಾ ಇದಾರೆ, ನಿಮ್ಮ ಪಾಲನ್ನ, ನಿಮ್ದು ಕೂಲಿ ಅಷ್ಟೇ, ನಿಮ್ಮ ಪಾಲನ್ನ ಮಾತ್ರ ತಗೊಳ್ಳಿ, ಎಲ್ಲವೂ ನಂದೇ ಅಂತ ಕಬಳಿಸಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸಿದ್ರು. ಮತ್ತೆ ಇಲ್ಲಿ ನೆಕ್ಸ್ಟ್ ನಮ್ಗೆ ಆಸ್ತಿ ಪಾಸ್ತಿ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಎರಡು ಸಮಾಜದಲ್ಲಿ ಕಾರ್ಮಿಕರು ಮತ್ತೆ ಬಂಡವಾಳಶಾಹಿಗಳು ಅಂತ ಇದ್ದಾರೆ ಅಲ್ವಾ. ಸೊ ಕೆಲಸ ಮಾಡ್ತಾರೆ, ಕೆಲಸ ಮಾಡಿದಾಗ ಅವ್ರು ಮಾಡಿರೋದಕ್ಕೆ ಅವ್ರಿಗೆ ಒಂದ್ ಸ್ವಲ್ಪ ಕೂಲಿ ಸಿಗುತ್ತೆ. ಅವ್ರು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅದರದ ಒಂದು ಫಲವನ್ನೆಲ್ಲ ಯಾರು ತಿಂತಾರೆ, ಯಾರು ಬಂಡವಾಳ ಹಾಕಿರ್ತಾರೋ ಅವ್ರು ತಿಂತಾರೆ. ಅದಕ್ಕೋಸ್ಕರ ಯಾವಾಗ್ಲೂ ಮನಸ್ತಾಪ, ನೋಡಪ್ಪ ನಾನು ಎಷ್ಟು ಕಷ್ಟಪಟ್ಟು ದುಡಿತೀನಿ, ನನಗೆ ಒಂದೇ ಒಂದು ಮುಷ್ಟಿಯಷ್ಟು ನನಗೆ ಒಂದು ಫಲ ಸಿಗುತ್ತೆ, ಆದ್ರೆ ಎಲ್ಲವನ್ನ ಆ ಒಡೆಯ ತಗೊಂಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಆ ನಾಯಕರಿಗೂ ಮತ್ತೆ ಕಾರ್ಮಿಕರ ನಡುವೆ ಮನಸ್ತಾಪ, ಗುದ್ದಾಟ, ಸ್ಟ್ರೈಕು ಅದೆಲ್ಲ ಇದ್ದೇ ಇರುತ್ತೆ ಅಲ್ವಾ. ನೋಡಿ ಅಲ್ಲಿ ಶಾಂತಿ ಅನ್ನೋದೇ ಇಲ್ಲ. ಅದಕ್ಕೆ ಇವಾಗ ನಾವು ಬಂಡವಾಳಶಾಹಿಗಳನ್ನ ನಾವು ಅನುಸರಿಸ್ಬೇಕಾ ಅಥವಾ ಕಾರ್ಮಿಕ ಆ ಒಂದು ಏನಿದೆ ಅದನ್ನ ನಾವು ಸರಿ ಅಂತ ಅನ್ಕೋಬೇಕಾ? ಯಾವ್ದು ಸರಿ ಅನ್ಸುತ್ತೆ ನಿಮ್ಗೆ? ಇವಾಗ ನಿಮ್ಗೆ ಒಂದು ಆಯ್ಕೆ ಮಾಡ್ಕೊಳ್ಳಿ ಅಂತ ಅವಕಾಶ ಕೊಟ್ರೆ ನೀವೇನನ್ನ ಆಯ್ಕೆ ಮಾಡ್ಕೋತೀರಾ? ಕಾರ್ಮಿಕ. ಕಾರ್ಮಿಕರು ಸರಿ ಅಂತ ಅನ್ಸುತ್ತಾ? ಅಂದ್ರೆ ಅವ್ರು ಕೆಲಸ ಮಾಡ್ತಾರೆ, ಕೂಲಿ ತಗೊಂಡ್ ಹೋಗ್ತಾರೆ. ನನ್ನ ಅನಿಸಿಕೆ ಮಾತಾಜಿ. ಬಂಡವಾಳಶಾಹಿಗಳು ಅವರ ವಿಷಯದಲ್ಲಿ ಅಷ್ಟು ಗೊತ್ತಿಲ್ಲ ಮಾತಾಜಿ. ಅದೇ ಮಾತಾಜಿ, ಇವಾಗ ನೋಡಿ ನೀವೆಲ್ಲ ತಂದ್ಕೊಡ್ತೀರಾ. ನೀವು ಇವಾಗ ಯಾವ್ದೋ ನೀವು ಏನ್ ಹೇಳ್ಬೇಕು, ಹೊಲ ಎಲ್ಲ ನಿಮ್ದೆ, ನೀವು ಅದಕ್ಕೆ ಬಿತ್ತೋದಕ್ಕೆ ಬೀಜ ಎಲ್ಲ ತಂದ್ಕೊಡ್ತೀರಾ, ಗೊಬ್ಬರ ತಂದ್ಕೊಡ್ತೀರಾ ಅಲ್ವಾ. ಅದನ್ನೆಲ್ಲ ಹಾಕಿ ಬೆಳೆಯೋದು ಆ ರೈತ ಬೆಳಿತಾನೆ ಅಲ್ವಾ. ಅವಾಗ ರೈತ ಏನ್ ಮಾಡ್ತಾನೆ, ನಾನೇನೆ ಇಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ಕಷ್ಟ ಪಟ್ಕೊಂಡು ಮಾಡಿದೀನಿ ಅಂತ ಹೇಳ್ಬಿಟ್ಟು ಅವನೇ ಎಲ್ಲ ಹೊತ್ಕೊಂಡು ಹೋಗ್ಬಿಟ್ರೆ ಅದ್ ಸರಿ ಅಂತ ಅನ್ಸುತ್ತಾ? ಇಲ್ಲ ಮಾತಾಜಿ, ಕಾರ್ಮಿಕರಿಗೆ ಏನ್ ಕೊಡ್ಬೇಕೋ ಕೊಡ್ಲೇಬೇಕು. ಬಂದ ಲಾಭದಲ್ಲಿ ಅವನು ಇದು ಮಾಡ್ಬೇಕಲ್ಲದೆ ಎಲ್ಲವನ್ನು ಅವನು ಒಳಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಬಟ್ ಅವ್ನು ಇವಾಗ ಒಂದು ಹೊಲ ಕೊಡ್ಲಿಲ್ಲ ಅಂದ್ರೆ, ಬೀಜ ಒದಗಿಸ್ಲಿಲ್ಲ ಅಂದ್ರೆ, ಗೊಬ್ಬರ ಕೊಡ್ಲಿಲ್ಲ ಅಂದ್ರೆ ಅವ್ ರೈತ ಮಾಡೋದಾದ್ರೂ ಏನು? ಅವ್ನು ಹೋಗಿ ಏನಾದ್ರು ತಗೊಂಬರಕ್ಕಾಗತ್ತೆ? ಒಂಥರ ಹಣನೇ ಇಲ್ಲ. ಹೌದು. ಮತ್ತೆ ಯಾರು ಸರಿ, ಯಾರು ತಪ್ಪು? ಮಾತಾಜಿ ಒಬ್ರಿಗೊಬ್ರು ಏನೋ ಕಾರ್ಮಿಕರಿದ್ರೆ ಬಂಡವಾಳಶಾಹಿಗಳು, ಬಂಡವಾಳಶಾಹಿಗಳಿದ್ರೆ ಕಾರ್ಮಿಕರು. ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಕಿತ್ತಾಟ ಬರಬಾರ್ದು ಅಂತಂದ್ರೆ
ನೀವು ಕೃಷ್ಣನನ್ನ ಸೆಂಟರ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಕೃಷ್ಣನನ್ನ ನೀವು ಕೇಂದ್ರೀಕೃತವಾಗಿ ಇಟ್ಕೊಂಡು ಭಗವಂತನನ್ನ ನೀವು ಕೇಂದ್ರೀಕೃತವಾಗಿ ಇಟ್ಕೊಂಡು ನೀವೆಲ್ಲ ಕೆಲಸವನ್ನ ನೀವು ಮಾಡ್ಬೇಕಾಗತ್ತೆ. ಮಾಡ್ದಾಗ ಏನಾಗುತ್ತೆ, ನೀವು ನಿಮ್ಮ ಭಾಗವನ್ನ ಮಾತ್ರ, ನಿಮ್ಮ ಪಾಲನ್ನ ಮಾತ್ರ ನೀವು ತಗೋತೀರಾ, ಮಿಕ್ಕಿದ್ದೆಲ್ಲವನ್ನ ನೀವು ಕೃಷ್ಣನಿಗೋಸ್ಕರ ನೀವು ಉಪಯೋಗಿಸ್ತೀರಾ, ಕೃಷ್ಣನ ಸೇವೆಗೆ ನೀವು ಬಳಸ್ತೀರಾ. ಅದನ್ನ ನಮ್ಗೆ ಪ್ರಭುಪಾದರು ಇಲ್ಲಿ ಪ್ರತಿಪಾದಿಸ್ತಾ ಇದ್ದಾರೆ. ಇದನ್ನ ನೋಡೋಣಂತೆ, ಇದನ್ನ ಓದೋಣ. ಇದು ಮಾಡಿದ್ರೆ ಅಷ್ಟೇ ನಾವು ಈ ಒಂದು ಸಮಾಜದಲ್ಲಿ ನಾವು ಶಾಂತಿನ ತರ್ಬೋದು ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇಲ್ಲಪ್ಪ ಕಮ್ಯುನಿಸ್ಟ್ ಆ ಒಂದು ಪಕ್ಷನೇ ಸರಿ ಇಲ್ಲ, ಏನು ಯಾವುದು ಬಂಡವಾಳ ಕ್ಯಾಪಿಟಲಿಸ್ಟ್ ಅದೇ ಸರಿ ಅಂತ ನಾವು ಇಲ್ಲಿ ಹೇಳಕ್ ಆಗೋದಿಲ್ಲ. ಅವ್ರ ನಡುವೆ ಕಿತ್ತಾಟ, ಬೆಕ್ಕು ನಾಯಿ ತರ ಕಿತ್ತಾಟ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಈ ಪ್ಯಾರವನ್ನ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ. ಆಧುನಿಕ ಸಮಾಜದಲ್ಲಿ ಕಾರ್ಮಿಕರಿಗೂ ಬಂಡವಾಳಗಾರರಿಗೂ ಸದಾ ಭಾರಿ ಜಗಳ ಇದ್ದೇ ಇದೆ. ಈ ಜಗಳ ಅಂತಾರಾಷ್ಟ್ರೀಯ ಮಟ್ಟವನ್ನು ತಲುಪಿ ಪ್ರಪಂಚವೇ ಅಪಾಯಕ್ಕೆ ಸಿಲುಕಿದೆ. ಜನರು ಪರಸ್ಪರ ದ್ವೇಷಿಸಿ ನಾಯಿ ಬೆಕ್ಕುಗಳಂತೆ ಕಚ್ಚಾಡುತ್ತಿದ್ದಾರೆ. ಈಶೋಪನಿಷತ್ ನಾಯಿ ಬೆಕ್ಕುಗಳಿಗೆ ಉಪದೇಶ ನೀಡುವುದಿಲ್ಲ, ಆದರೆ ಅದು ಆಚಾರ್ಯರ ಮೂಲಕ ಭಗವತ್ ಸಂದೇಶವನ್ನು ಮಾನವನಿಗೆ ನೀಡಬಹುದು. ಮಾನವ ಜನಾಂಗವು ಈಶೋಪನಿಷತ್ತಿನಲ್ಲಿ ವೈದಿಕ ಜ್ಞಾನವನ್ನು ಗ್ರಹಿಸಿ ಐಹಿಕ ಆಸ್ತಿಪಾಸ್ತಿಗಳ ಬಗ್ಗೆ ಕಚ್ಚಾಡಬಾರದು. ಭಗವತ್ ಕೃಪೆಯಿಂದ ಪ್ರಾಪ್ತವಾದ ಸೌಕರ್ಯಗಳಿಂದ ಮಾನವನು ತೃಪ್ತನಾಗಬೇಕು. ಕಮ್ಯುನಿಸ್ಟರಾಗಲಿ ಅಥವಾ ಬಂಡವಾಳಗಾರರಾಗಲಿ ಅಥವಾ ಇತರೆ ಯಾವುದೇ ಪಕ್ಷವಾಗಲಿ ತಾನೇ ಪ್ರಕೃತಿಯ ಸಂಪನ್ಮೂಲ ಒಡೆಯನೆಂದು ಹೇಳಿಕೊಂಡರೆ ಶಾಂತಿ ಸಿಕ್ಕುವುದಿಲ್ಲ. ಇದರ ಸಂಪೂರ್ಣ ಒಡೆತನ ಭಗವಂತನದು. ಬಂಡವಾಳಶಾಹಿಗಳು ಕೇವಲ ಹರೇ ಕೃಷ್ಣ ಮಾತಾಜಿ. ಸಂಪೂರ್ಣ ಒಡೆತನ ಯಾರು? ಭಗವಂತಂದು. ಅಂದ್ರೆ ಇದನ್ನ ನಾನೇ ಹಣ ಕೊಟ್ಟಿಲ್ಲ ಅಂತಂದ್ರೆ ಆ ರೈತ ಏನು ಮಾಡ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಬಂಡವಾಳಶಾಹಿ ಹೇಳಂಗಿಲ್ಲ. ಯಾಕಂದ್ರೆ ಅವನ ಹತ್ರ ಹಣ ಎಲ್ಲ ಇರ್ಬೋದು, ಬೀಜ ಇರ್ಬೋದು, ಅದನ್ನ ಹೋಗಿ ಬಿತ್ತಿಲ್ಲ ಅಂದ್ರೆ ಅವ್ನಿಗೆ ಹೆಂಗ್ ಬೆಳೆ ಬರ್ತಾ ಇತ್ತು ಅಲ್ವಾ? ಸೊ ಅದಕ್ಕೋಸ್ಕರ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಈ ತರ ಕಿತ್ತಾಡ್ಕೊಂಡ್ರೆ ಶಾಂತಿ ಅನ್ನೋದು ಸಿಕ್ಕೋದಿಲ್ಲ. ನೀವೇನನ್ನ ಅರ್ಥ ಮಾಡ್ಕೋಬೇಕು, ಇದರ ಸಂಪೂರ್ಣ ಒಡೆತನ ಭಗವಂತಂದು. ಯಾಕಂದ್ರೆ ನಾವೇ ಅಲ್ಲಿ ಭೂಮಿಯನ್ನ ನಾವು ಉತ್ಪತ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಆ ಸೂರ್ಯನನ್ನ ನಾವು ಉತ್ಪತ್ತಿ ಮಾಡ್ಲಿಕ್ಕೆ ಆಗಲ್ಲ, ಅದರ ಶಾಖವನ್ನ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ, ನೀರನ್ನ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ, ಪೌಷ್ಟಿಕಾಂಶ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಸಂಪೂರ್ಣ ಒಡೆತನ ಬಂದು ಭಗವಂತಂದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಓದಿ ಮಾತಾಜಿ, ಕಂಟಿನ್ಯೂ ಮಾಡಿ ಮಾತಾಜಿ. ಬಂಡವಾಳಶಾಹಿಗಳು ಕೇವಲ ರಾಜಕೀಯ ಡೊಂಬರಾಟದಿಂದ ಕಮ್ಯುನಿಸ್ಟರನ್ನು ದಮನ ಮಾಡಲಾಗುವುದಿಲ್ಲ. ಕದ್ದ ಬ್ರೆಡ್ಡಿಗಾಗಿ ಕಚ್ಚಾಡಿ ಕಮ್ಯುನಿಸ್ಟರು ಬಂಡವಾಳಶಾಹಿಗಳು ಸೋಲಿಸಲಾಗುವುದಿಲ್ಲ. ದೇವೋತ್ತಮ ಪರಮಪುರುಷನ ಒಡೆತನವನ್ನು ಅವರು ಒಪ್ಪದಿದ್ದರೆ ಅವರು ತಮ್ಮದು ಎಂದು ಹೇಳುವ ಎಲ್ಲಾ ಆಸ್ತಿಯು ಕದ್ದಿರುವಂತಾಗುತ್ತದೆ. ಪರಿಣಾಮವಾಗಿ ಅವರು ಪ್ರಕೃತಿಯ ನಿಯಮಗಳಿಂದ ಶಿಕ್ಷೆಗೆ ಒಳಗಾಗಿರುತ್ತಾರೆ. ಕಮ್ಯುನಿಸ್ಟರು ಮತ್ತು ಬಂಡವಾಳಶಾಹಿಗಳು ಈ ಇಬ್ಬರು ಕೈಯಲ್ಲೂ ಪರಮಾಣು ಬಾಂಬುಗಳಿವೆ. ಇವರಿಬ್ಬರು ಪರಮಪ್ರಭುವಿಗೆ ಒಡೆತನವನ್ನು ಅಂಗೀಕರಿಸದಿದ್ದರೆ ಕೊನೆಗೆ ಈ ಬಾಂಬುಗಳು ಇವೆರಡೂ ಪಕ್ಷಗಳನ್ನು ನಾಶ ಮಾಡುತ್ತವೆ. ಆದ್ದರಿಂದ ಇವೆರಡೂ ಪಕ್ಷಗಳನ್ನು ತಮ್ಮನ್ನು ತಾವು ಉಳಿಸಿಕೊಳ್ಳಲು ಮತ್ತು ಜಗತ್ತಿನ ಶಾಂತಿ ಸ್ಥಾಪಿಸಲು ಈಶೋಪನಿಷತ್ತಿನ ಉಪದೇಶಗಳನ್ನು ಅನುಸರಿಸಬೇಕು. ಹರೇ ಕೃಷ್ಣ. ಇದು ಅರ್ಥ ಆಯ್ತಲ್ಲ ನಿಮ್ಗೆ? ನಾವ್ ಕಿತ್ತಾಡಿದ್ರೆ ಏನು ಸಿಗಲ್ಲ, ಯಾಕಂದ್ರೆ ಅಲ್ಲಿ ನಮ್ಗೆ ನ್ಯಾಯವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಇಬ್ರು ಬೇಕಾಗತ್ತೆ. ಇಬ್ರು ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡ್ರೆ ಅಲ್ಲಿ ಒಂದು ಪರಿಪೂರ್ಣತೆ ಅನ್ನೋದು ಬರ್ಲಿಕ್ಕೆ ಸಾಧ್ಯ ಅಲ್ವಾ? ಅವರು ಹಣವನ್ನ ವಸ್ತುಗಳನ್ನ ಒದಗಿಸ್ಬೇಕು, ಇವರು ಅದನ್ನ ಉಪಯೋಗಿಸ್ಕೊಂಡು ಹೆಚ್ಚು ಫಲವನ್ನ ಅವರು ಬೆಳಿಬೇಕಾಗತ್ತೆ ಅಲ್ವಾ? ಇವಾಗ ನಾವು ನಮ್ಮ ಮನೇಲೇನೆ ಆಗ್ಲಿ, ಇವಾಗ ತಂದೆ ತರ್ಲಿಲ್ಲ ಅಂತಂದ್ರೆ ತಾಯಿ ಅಡಿಗೆ ಮನೆಯಲ್ಲಿ ಮಾಡೋದಾದ್ರೂ ಏನು ಅಲ್ವಾ? ತಂದೆ ತಂದ್ಕೊಟ್ರೇನೆ ಅಲ್ಲಿ ಅಡಿಗೆ ಅಲ್ಲಿ ರೆಡಿ ಆಗೋದು. ಇಲ್ಲಪ್ಪ ನಾನೇ ಗ್ರೇಟು, ನಾನು ಅಡಿಗೆ ಮಾಡ್ತೀನಿ ಅಂತ ನಾವ್ ಹೇಳಕ್ ಆಗೋದಿಲ್ಲ ಅಲ್ವಾ? ಅವ್ರು ತಂದ್ಕೊಡ್ಲಿಲ್ಲ ಅಂದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ತರ ಅವ್ರು ತಂದ್ಕೊಟ್ರು ಸಹ, ಇಲ್ಲಿ ಅಡಿಗೆ ಮಾಡ್ಲಿಲ್ಲ ಅಂದ್ರೂ ಸಹ ಅವ್ರು ತಂದ್ಕೊಟ್ರೋ ವಸ್ತುಗಳಿಗೆ ಏನು ಬೆಲೆ ಇಲ್ಲ ಅಲ್ವಾ? ನಾವ್ ಅದನ್ನ ಅಕ್ಕಿನ ಹಂಗಂಗೆ ತಿನ್ಲಿಕ್ಕೆ ಆಗೋದಿಲ್ಲ, ತರಕಾರಿನ ಹಂಗಂಗೆ ತಿನ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಅಡಿಗೆ ಅನ್ನೋದು ತಯಾರಾಗ್ಬೇಕು. ಸೊ ಅದಕ್ಕೆ ಎಲ್ಲರನ್ನು ಸಹ ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು ತಮ್ಮ ತಮ್ಮ ಪಾಲನ ಅಷ್ಟೇನೆ ತಗೋಬೇಕು. ಅವಾಗ ಅಲ್ಲಿ ಯಾವುದೇ ಒಂದು ಕಲಹ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ನಾವೀಗ ಇಲ್ಲಿ ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆ ಮಾಡ್ಬೇಕಂದ್ರೆ ಈಶೋಪನಿಷತ್ತಿನ ಉಪದೇಶವನ್ನ ನಾವು ಅನುಸರಿಸಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮಾನವರು ನಾಯಿ ಬೆಕ್ಕುಗಳಂತೆ ಕಚ್ಚಾಡಬಾರದು. ಮಾನವ ಜೀವನದ ಮಹತ್ವವನ್ನು ಗುರಿಯನ್ನು ಅರಿಯುವಷ್ಟು ಅವರು ಬುದ್ಧಿವಂತರಾಗಿರಬೇಕು. ವೈದಿಕ ಸಾಹಿತ್ಯಗಳಿರುವುದು ಮಾನವ ಜನಾಂಗಕ್ಕಾಗಿಯೇ ಹೊರತು ನಾಯಿ ಬೆಕ್ಕುಗಳಿಗಲ್ಲ. ನಾಯಿ ಬೆಕ್ಕುಗಳು ಪಾಪ ಕಟ್ಟಿಕೊಳ್ಳದೆ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನ ಕೊಲ್ಲಬಹುದು. ಆದರೆ ಒಬ್ಬನು ತನ್ನ ಬಾಯಿ ಚಪಲಕ್ಕಾಗಿ ಒಂದು ಪ್ರಾಣಿಯನ್ನ ಕೊಂದರೆ ಅವನು ಪ್ರಕೃತಿ ನಿಯಮಗಳನ್ನ ಉಲ್ಲಂಘಿಸಿದಂತಾಗುತ್ತದೆ. ಪರಿಣಾಮವಾಗಿ ಅವನು ಶಿಕ್ಷೆಗೆ ಒಳಗಾಗಬೇಕಾಗುತ್ತದೆ. ಸೊ ನಮ್ಗಿಲ್ಲಿ ಇದಕ್ಕಿಂತ ಮುಂಚೆ ನಮ್ಗೆ ಆಸ್ತಿ ಪಾಸ್ತಿ ಆತರ ವಿಷಯದ ಬಗ್ಗೆ ಹೇಳಿದ್ರು, ಬಂಡವಾಳಶಾಹಿಗಳು ಮತ್ತೆ ಕಾರ್ಮಿಕರ ಬಗ್ಗೆ ನಮ್ಗೆ ಹೇಳಿದ್ರು. ಈಗ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಪ್ರಭುಪಾದರು, ನಾವು ಆಹಾರ ಊಟ ಮಾಡ್ತೀವಲ್ಲ ಅದನ್ನ ಹೇಳ್ತಿದ್ದಾರೆ. ಇವಾಗ ನಮ್ಗೆ ಅಂತ ಮೀಸಲಾಗಿಟ್ಟಿರೋದನ್ನ
ನಾವು ಸಾತ್ವಿಕ ಆಹಾರ ಅದನ್ನ ನಾವು ತಿನ್ಬೇಕಾಗತ್ತೆ. ಇಲ್ಲಪ್ಪ ನನಗೆ ಆ ಪ್ರಾಣಿಯನ್ನ ಕೊಂದು ತಿನ್ಬೇಕು ಅನ್ನೋ ಒಂದು ಚಪಲ ಇದೆ ಅಂತಂದ್ರೆ ಇಲ್ಲಿ ಭಗವಂತ ಅಂದ್ರೆ ಇಲ್ಲಿ ಪ್ರಭುಪಾದ ಏನ್ ಅರ್ಥ ಮಾಡಿಸ್ತಾ ಇದಾರೆ, ಇದು ಪ್ರಾಣಿಗಳಿಗೆ ಯಾವುದೇ ಒಂದು ನಿಯಮಗಳಿದೆಯಲ್ಲ ಅದರಿಂದ ಅವ್ರಿಗೆ ಪಾಪ ಪುಣ್ಯ ಬರೋದಿಲ್ಲ. ಆದ್ರೆ ನಾವಿಲ್ಲಿ ಏನೇ ಮಾಡಿದ್ರು ಬೆಳಗ್ಗೆಯಿಂದ ರಾತ್ರಿ ತನಕ ಒಂದು ಚಿಕ್ಕ ಕರ್ಮವನ್ನ ಮಾಡ್ತೀವಿ ಅಂತಂದ್ರೆ ಅದರಿಂದ ನಮ್ಗೆ ಪಾಪ ಅಥವಾ ಪುಣ್ಯದ ಪ್ರಕ್ರಿಯೆ ನಮ್ಗೆ ಬರ್ತಾ ಹೋಗುತ್ತೆ, ನಮ್ಗೆ ನಮ್ಮ ಅಕೌಂಟ್ ಅಲ್ಲಿ ಬೀಳ್ತಾ ಹೋಗುತ್ತೆ. ತುಂಬಾ ಜವಾಬ್ದಾರಿಯುತವಾದಂತಹ ಜನ್ಮ ನಮ್ದು ಇದು ಮಾನವ ಜನ್ಮ. ನನಗಿಷ್ಟ ಈ ತರ ನಾನಿಷ್ಟ, ನನ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ನಾವು ಬದುಕಂಗೆ ಇಲ್ಲ. ನಮ್ಗೆಲ್ಲದಕ್ಕೂ ಅಕೌಂಟ್ ಇದೆ ನಮ್ಗೆ. ನಾನು ಒಂದು ಚಿಕ್ಕ ಕೆಲಸ ಮಾಡಿದ್ರೆ ಅಲ್ಲಿ ಒಂದು ಪಾಯಿಂಟ್ ಬಂದು ಬಿದ್ದ್ಬಿಡುತ್ತೆ. ಅದು ಪಾಪದ ಪಾಯಿಂಟ್ ಅಥವಾ ಪುಣ್ಯದ ಪಾಯಿಂಟ್ ಆಗಿರ್ಬಹುದು. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಒಬ್ಬನು ತನ್ನ ನೋಡಿ, ನಾಯಿ ಬೆಕ್ಕುಗಳು ಪಾಪ ಕಟ್ಟಿಕೊಳ್ಳದೆ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನ ಕೊಲ್ಲಬಹುದು. ಪ್ರಾಣಿಗಳಿಗೇನು ಅಲ್ಲಿ ಪಾಪ ಪುಣ್ಯ ಬರೋದಿಲ್ಲ. ಇದೆಲ್ಲ ನಿಯಮಗಳು ಇರೋದು, ಈ ಪ್ರಕೃತಿಯ ನಿಯಮ ಏನಿದೆ, ಪಾಪ ಪುಣ್ಯದ ನಿಯಮ, ಇದು ಮಾನವ ಜನ್ಮಕ್ಕೆ ಮಾತ್ರನೇ ಇರೋದು. ಇನ್ನ ಬೇರೆ ಜೀವರಾಶಿಗಳೆಲ್ಲ ಸುಮ್ನೆ ಅದರ ಅನುಭವಗಳನ್ನ ಪಡ್ಕೊಂತ ಹೋಗುತ್ತೆ. ನನಗೆ ಮಾಂಸ ತಿನ್ಬೇಕು ಅಂತ ಇಷ್ಟ ಆಯ್ತು, ಅದಕ್ಕೆ ಭಗವಂತ ಏನ್ ಮಾಡಿದ್ರು, ಅಂತಹ ದೇಹವನ್ನ ಕೊಟ್ರು. ನನಗೆ ನೀರಲ್ಲಿ ಈಜಬೇಕು ಅಂತ ಆಸೆ ಇತ್ತು, ಅದಕ್ಕೆ ನನಗೆ ಆ ಒಂದು ಜಲಚರವಾಗಿ ಹುಟ್ಟಿಸಿದ್ರು. ಅಂದ್ರೆ ನಮ್ಮ ಆ ಒಂದು ಆಸೆಯನ್ನ ಅನುಭವಿಸ್ಲಿಕ್ಕೆ ನಮ್ಗೆ ಭಗವಂತ ಆ ದೇಹಗಳನ್ನ ಕೊಡ್ತಾ ಹೋಗ್ತಾ ಇದಾರೆ. ಆದ್ರೆ ಮಾನವ ಜನ್ಮ ಬಂದಾಗ ಮಾತ್ರ ಮಾನವ ದೇಹ ಆತರ ಅಲ್ಲ, ತುಂಬಾ ಜವಾಬ್ದಾರಿಯುತವಾದ ಜನ್ಮ. ಸೊ ನಾವು ತಿನ್ಲಿಕ್ಕಿನ ಮುಂಚೆ ಯೋಚನೆ ಮಾಡ್ಬೇಕು, ಈ ಪ್ರಾಣಿ ಕೊಂದ್ರೆ ಸೊ ನನಗೆ ಇವಾಗ ಪ್ರಕೃತಿಯ ನಿಯಮಗಳನ್ನ ಉಲ್ಲಂಘನ ಮಾಡ್ದಂಗ ಆಗತ್ತೆ, ನಾನು ಆ ಶಿಕ್ಷೆಗೆ ಒಳಗಾಗ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ನನಗೆ ಅಂತ ಮೀಸಲಾಗಿಟ್ಟಿರೋದನ್ನ ಮಾತ್ರ ಸ್ವೀಕರಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಪ್ರಭುಪಾದರು. ಸೊ ಮಾನವ ಜೀವಿಗಳ ಜೀವನ ವಿಧಾನವನ್ನು ಪ್ರಾಣಿಗಳಿಗೆ ಅನ್ವಯಿಸಲಾಗುವುದಿಲ್ಲ. ಹುಲಿಯು ಅಕ್ಕಿಯನ್ನಾಗಲಿ ಗೋಧಿಯನ್ನಾಗಲಿ ತಿನ್ನುವುದಿಲ್ಲ, ಹಸುವಿನ ಹಾಲನ್ನು ಕುಡಿಯುವುದಿಲ್ಲ, ಏಕೆಂದರೆ ಪ್ರಾಣಿಯ ಮಾಂಸವೇ ಅದಕ್ಕೆ ಆಹಾರ. ನೋಡಿ, ಆ ಹುಲಿಗೆ ತನ್ನ ಆಹಾರ ಏನಿದೆಯೋ ಅದನ್ನ ಮಾತ್ರನೇ ತಿನ್ನುತ್ತೆ. ನಮ್ ತರ ಅಲ್ಲ, ನಾವೇನ್ ಮಾಡ್ತೀವಿ, ನಮ್ದು ಆಹಾರ ಸಾತ್ವಿಕ ಆಹಾರ ಬಿಟ್ಟು ಬೇರೆದೆಲ್ಲ ತಿನ್ಕೊಂಡ್ ಬರ್ತೀವಿ. ಬೇರೆ ಪ್ರಾಣಿಗಳಿಗೆಲ್ಲ ತೊಂದರೆ ಮಾಡ್ಕೊಂಡು ಅದರ ಒಂದು ವಿಕಸನ ಕ್ರಿಯೆನೂ ಸಹ ನಾವು ಸ್ಟಾಪ್ ಮಾಡ್ಕೊಂಡು ನಾವು ನಮ್ಮ ನಾಲಿಗೆ ಚಪಲಕ್ಕೋಸ್ಕರ ಬೇರೆಯವ್ರಿಗೂ ಸಹ ತೊಂದರೆ ಕೊಡ್ಕೊಂತ ಹೋಗ್ತೀವಿ ಅಲ್ವಾ. ಆದ್ರೆ ಪ್ರಾಣಿಗಳಂಗ್ ಮಾಡಲ್ಲ. ಇವಾಗ ಹುಲಿ ಅದು ಆ ಒಂದು ಮಾಂಸವನ್ನು ತಿನ್ಬೇಕು ಅಂತ ಹೇಳಿದಾರೆ, ಅದಕ್ಕೆ ಅದು ಮಾಂಸನೇ ತಿನ್ನುತ್ತೆ. ಅದು ಮತ್ತೆ ಬಂದು ಸಸ್ಯಾಹಾರವನ್ನೇ ಆಗ್ಲಿ ಹಾಲನ್ನೇ ಆಗ್ಲಿ ಅದು ಕುಡಿಯೋದಿಲ್ಲ. ಏಕೆಂದರೆ ಪ್ರಾಣಿಯ ಮಾಂಸವೇ ಅದಕ್ಕೆ ಆಹಾರ. ಪ್ರಾಣಿಗಳು ಪಕ್ಷಿಗಳು ಸಸ್ಯಾಹಾರಿಗಳೋ ಮಾಂಸಾಹಾರಿಗಳೋ ಆಗಿರುತ್ತವೆ. ಇವು ಯಾವುವು ಪ್ರಕೃತಿ ನಿಯಮಗಳನ್ನು ಮೀರುವುದಿಲ್ಲ, ಏಕೆಂದರೆ ಈ ನಿಯಮಗಳನ್ನು ಭಗವಂತನು ವಿಧಿಸಿದ್ದಾನೆ. ಪಶು ಪಕ್ಷಿಗಳು, ಹಾವು ಹಲ್ಲಿಯೇ ಮೊದಲಾದ ಸರೀಸೃಪಗಳು ಮತ್ತಿತರ ಕ್ಷುದ್ರ ಜಂತುಗಳು ಕಟ್ಟುನಿಟ್ಟಾಗಿ ಪ್ರಕೃತಿಯ ನಿಯಮಗಳನ್ನು ಪಾಲಿಸುತ್ತವೆ. ಆದ್ದರಿಂದ ಇಲ್ಲಿ ಅವುಗಳಿಗೆ ಪಾಪದ ಪ್ರಶ್ನೆಯೇ ಬರುವುದಿಲ್ಲ. ವೈದಿಕ ಶಿಕ್ಷಣಗಳು ಇರುವುದು ಅವುಗಳಿಗಾಗಿ ಅಲ್ಲ, ಮಾನವ ಜನ್ಮ ಮಾತ್ರವೇ ಜವಾಬ್ದಾರಿಯುತ ಜನ್ಮ. ಯಾಕಂದ್ರೆ ಇಲ್ಲಿ ಹೇಳ್ತಾ ಇದ್ರೆ, ನೀವು ಈಶೋಪನಿಷತ್ತಲ್ಲಿ ಏನೋ ಹೇಳಿದಾರೆ ಅದನ್ನ ತಿಳ್ಕೊಳ್ಳಿ, ನೀವು ತಿಳ್ಕೊಂಡ್ರೆ ನೀವು ಸಂತೋಷವಾಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇದು ಹಾಗಾದ್ರೆ ಪ್ರಾಣಿಗಳು ಯಾಕೆ ಹಿಂಗೆ ಅಂತ ಹೇಳ್ಬಿಟ್ಟು ನಾವು ವಾದ ಮಾಡಿದ್ರೆ, ಪ್ರಾಣಿಗಳಿಗೆ ಇದು ಅನ್ವಯಿಸೋದಿಲ್ಲ ಈ ಒಂದು ಈಶೋಪನಿಷತ್ತು. ಅದು ಪ್ರಕೃತಿಯ ನಿಯಮಗಳ ಅನುಸಾರವಾಗಿ ಅದು ಜೀವನ ಮಾಡ್ತಾ ಇದೆ. ಸಸ್ಯಾಹಾರಿ ಪ್ರಾಣಿ ಇದ್ರೆ ಅದು ಸಸ್ಯಾಹಾರವನ್ನೇ ತಿನ್ನುತ್ತೆ, ಮಾಂಸಾಹಾರಿ ಪ್ರಾಣಿ ಇದ್ರೆ ಅದು ಮಾಂಸಾಹಾರವನ್ನೇ ತಿನ್ನುತ್ತೆ. ಎರಡು ಇದ್ದಾಗ ಅದು ಎರಡನ್ನೂ ತಿನ್ನುತ್ತೆ. ಹಾಗ ಅದಕ್ಕೆ ಅದು ಪಾಪ ಬರೋದಿಲ್ಲ. ಆದ್ರೆ ನಮ್ದು ಆತರ ಅಲ್ಲ. ಸೊ ಜವಾಬ್ದಾರಿಯುತವಾದ ಜನ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಸಸ್ಯಾಹಾರಿಯಾದ ಮಾತ್ರಕ್ಕೆ ಒಬ್ಬನು ಪ್ರಕೃತಿ ನಿಯಮಗಳನ್ನು ಉಲ್ಲಂಘಿಸಬಹುದೆಂದು ಭಾವಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ, ದಯವಿಟ್ಟು ಕ್ಷಮೆ ಇರಲಿ, ದಾಮೋದರ ಆರತಿ ಮಾಡ್ತಾ ಇದ್ದಾರೆ ಮಾತಾಜಿ, ಎಲ್ಲರೂ ನೋಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ, ಸಸ್ಯಾಹಾರಿ ಅಂದ ತಕ್ಷಣ ನಾವೆಲ್ಲಾ ತಿನ್ಬಹುದು ಅಂತ ಇಲ್ಲ, ಅದಕ್ಕೂ ಒಂದು ರೂಲ್ಸ್ ಇದೆ ಅಂತ ಹೇಳ್ತಾ ಇದಾರೆ ಮಾತಾಜಿ. ಏನನ್ನ ಮಾಡ್ಬೇಕು ನಾವು, ಆ ಸಸ್ಯಾಹಾರವನ್ನ, ಅದಕ್ಕೂ ಸಹ ಪ್ರಾಣ ಇದೆ ಅಲ್ವಾ. ಸೊ ನಾವ್ ಅದನ್ನ ಏನ್ ಮಾಡ್ಬೇಕಾಗತ್ತೆ, ಭಗವಂತನಿಗೆ ಅರ್ಪಿಸಿ ತಿಂದಾಗ ಏನಾಗುತ್ತೆ, ನಾವು ಆ ಪಾಪವನ್ನ ಊಟ ಮಾಡ್ದಂಗ ಆಗಲ್ಲ. ಅದಕ್ಕೆ ಒಂದು ಹಾನಿಯನ್ನ ಮಾಡಿ ಅದಕ್ಕೆ ತೊಂದರೆಯನ್ನ ಕೊಟ್ಟು ನಾವು ಸ್ವೀಕರಿಸ್ದಂಗ ಆಗೋದಿಲ್ಲ. ಯಾಕಂದ್ರೆ ಭಗವಂತ ಆ ಪಾಪಗಳನ್ನೆಲ್ಲ ಅವನು ನಿವಾರಿಸ್ತಾನೆ ಅಲ್ವಾ. ಸೊ ಭಗವಂತನಿಗೆ ಇಟ್ಟಿದ ತಕ್ಷಣ ಅದು ಏನಾಗುತ್ತೆ, ಪಾಪವೆಲ್ಲವೂ ಸಹ ನಿವಾರಣೆ ಆಗ್ಬಿಡತ್ತೆ ಅಲ್ವಾ. ಸೊ ಅದು ಮಂಗಳಕರವಾಗತ್ತೆ, ಶುಭಕರವಾಗತ್ತೆ, ಅದನ್ನ ನಾವು ಸ್ವೀಕರಿಸಬಹುದು. ಅದನ್ನ ನಮ್ಗೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ನಾನು ಸಸ್ಯಾಹಾರಿ ಅಂತ ಹೇಳ್ಬಿಟ್ಟು ನಾವು ಜಂಬ ಪಡೋ ಹಾಗೆ ಇಲ್ಲ, ಅದು ಪರಿಪೂರ್ಣತೆ ಅಲ್ಲ. ನಾವು ಆ ಸಸ್ಯಾಹಾರವನ್ನ, ಆ ಸಾತ್ವಿಕ ಆಹಾರವನ್ನ ಭಗವಂತನಿಗೆ ಅರ್ಪಿಸಿ ಆ ಒಂದು ಪ್ರಸಾದವನ್ನಷ್ಟೇ ನಾವು ಸ್ವೀಕರಿಸ್ಬೇಕಾಗತ್ತೆ. ಅದರ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರಾದ್ರೂ ಓದಿ ಮಾತಾಜಿ ಪ್ಯಾರವನ್ನ.
ಸಸ್ಯಾಹಾರಿಯಾದ ಮಾತ್ರಕ್ಕೆ ಒಬ್ಬನು ಪ್ರಕೃತಿಯ ನಿಯಮವನ್ನು ಉಲ್ಲಂಘಿಸಬಹುದೆಂದು ಭಾವಿಸುವುದು ತಪ್ಪು. ತರಕಾರಿಗಳಿಗೂ ಜೀವವಿದೆ. ಒಂದು ಜೀವ ಇರುವುದು ಇನ್ನೊಂದು ಜೀವಿಯನ್ನು ಪೋಷಿಸುವುದಕ್ಕೆ. ಇದು ಪ್ರಕೃತಿಯ ನಿಯಮ. ನಾನು ಶುದ್ಧ ಸಸ್ಯಾಹಾರಿ ಎಂದು ಒಬ್ಬನು ಜಂಬ ಪಡಬಾರದು. ಅವನಿಗೆ ಪರಮಪ್ರಭುವಿನ ಪ್ರಜ್ಞೆ ಇರಬೇಕು. ಪ್ರಾಣಿಗಳಿಗೆ ಭಗವಂತನು ಗುರುತಿಸಲು ಬೇಕಾದ ಪ್ರಜ್ಞೆ ಇರುವುದಿಲ್ಲ. ಮಾನವನಾದರೂ ವೈದಿಕ ಸಾಹಿತ್ಯಗಳಿಂದ ಪಾಠ ಕಲಿಯುವಷ್ಟು ಬುದ್ಧಿವಂತನಾಗಿರುತ್ತಾನೆ ಮತ್ತು ಪ್ರಕೃತಿ ನಿಯಮವನ್ನು ಹೇಗೆ ಕೆಲಸ ಮಾಡುತ್ತೆಂಬುದು ಅರಿತುಕೊಂಡು ಅಂತ ತಿಳುವಳಿಕೆಯಿಂದ ಲಾಭ ಪಡೆಯುವುದನ್ನು ಕಲಿಯುತ್ತಾನೆ. ಮಾನವನು ವೇದಶಾಸ್ತ್ರಗಳ ಉಪದೇಶಗಳನ್ನು ಅಲಕ್ಷಿಸಿದರೆ ಅವನ ಜೀವನ ತುಂಬಾ ಅಪಾಯಕ್ಕೆ ಸಿಲುಕುತ್ತದೆ. ಆದ್ದರಿಂದ ಮಾನವನು ಪರಮಪ್ರಭುವಿನ ಪ್ರಭುತ್ವವನ್ನು ಒಪ್ಪಬೇಕು. ಓದ್ಲಾ ಮಾತಾಜಿ? Okay, ಮಾತಾಜಿ. ಇಲ್ಲ, ಇಷ್ಟು ಹ್ಮ್. ಸಾಕು. ಆಮೇಲೆ ಆಯ್ತು. ಸೊ ಇಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಅದನ್ನ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಅಲ್ವಾ. ನಾನು ಸಸ್ಯಾಹಾರಿ ಅಂದ ತಕ್ಷಣ ಸೊ ನಾನು ನಾನು ಸರಿಯಾಗಿದ್ದೀನಿ ಅಂತ ಹೇಳ್ಬಿಟ್ಟು ನಾವು ಅನ್ಕೊಳ್ಳೋದು ತಪ್ಪು. ಯಾಕಂದ್ರೆ ತರಕಾರಿಗಳಿಗೂ ಸಹ ಜೀವ ಇದೆ ಅಲ್ವಾ. ನಾವಿವಾಗ ನಾವಿವಾಗ ಒಂದು ಬದುಕಬೇಕು ಅಂತಂದ್ರೆ ಇನ್ನೊಂದು ಜೀವಿಯನ್ನ ನಾವು ಕೊಂದೇ ನಾವು ತಿನ್ಬೇಕಾಗತ್ತೆ. ಆದ್ರೆ ಇದು ಅದು ಪ್ರಕೃತಿಯ ನಿಯಮ. ಜೀವೋ ಜೀವಸ್ಯ ಜೀವನಂ ಅಲ್ವಾ. ಒಂದು ಜೀವಿ ಬದುಕ್ಬೇಕಂದ್ರೆ ಇನ್ನೊಂದು ಜೀವಿಯನ್ನ ನಾವು ಅದನ್ನ ಕೊಂದೇ ನಾವು ತಿನ್ಬೇಕಾಗತ್ತೆ. ಇದು ಪ್ರಕೃತಿಯ ನಿಯಮ. ಆದ್ರೆ ಇಲ್ಲಿ ನಾವು ಶುದ್ಧ ಸಸ್ಯಾಹಾರಿ ಅಂತ ಜಂಬ ಪಡಬಾರ್ದು. ಯಾಕಂದ್ರೆ ಇವಾಗ ಅವನಿಗೆ ಪರಮಪ್ರಭುವಿನ ಪ್ರಜ್ಞೆ ಅನ್ನೋದು ಇರ್ಬೇಕು. ನಮ್ಗೆ ಭಗವದ್ಗೀತೆಯಲ್ಲಿ ಹೇಳೋ ಹಂಗೆ ನಮ್ಗೆ ಏನನ್ನ ಹೇಳಿದ್ದಾರೆ, ಯಾವ ತರ ಊಟ ಮಾಡ್ಬೇಕು ಅಂತ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ? ಭಗವಂತನಿಗೆ ಅರ್ಪಣೆ ಮಾಡಿ ಮಾಡ್ಬೇಕು ಅಂತ ಹೇಳಿ. ಅದು ಯಾವ್ದು ಶ್ಲೋಕ ಮಾತಾಜಿ? ಯಾರಿಗಾದ್ರೂ ಗೊತ್ತಿದ್ಯಾ ಆ ಶ್ಲೋಕ? ಇಲ್ಲ ಯಜ್ಞಶಿಷ್ಟ ಶಿನಸ್ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಃ ಭುಂಜತೆ ತೇ ತ್ವಗಂ ಪಾಪ ಪತಂತ್ಯಾತ್ಮ ಕಾರಣಾತ್ ಅಲ್ವಾ. ಸೊ ನಾವು ಭಗವಂತನಿಗೆ ಅರ್ಪಿಸ್ತಾರೆ ತಿಂದ್ರೆ ಏನಾಗತ್ತೆ? ನಾವು ಪಾಪವನ್ನ ನಾವು ಊಟ ಮಾಡ್ದಂಗ ಆಗತ್ತೆ ಅಲ್ವಾ. ಭಕ್ತರು ಈ ತರ ಮಾಡೋದಿಲ್ಲ. ಅವರು ಭಗವಂತನಿಗೆ ಅರ್ಪಿಸಿ ಶೇಷ ಅನ್ನವನ್ನೇ ಅವರು ಸ್ವೀಕರಿಸ್ತಾರೆ. ಅದಕ್ಕೇನೆ ಅವ್ರಿಗೆ ಯಾವುದೇ ಒಂದು ಪಾಪ ಅನ್ನೋದು ಕಟ್ಟೋದಿಲ್ಲ ಅಲ್ವಾ. ಸೊ ಆ ಒಂದು ಪ್ರಜ್ಞೆ ನಮ್ಗೆ ಇರ್ಬೇಕು. ಯಾಕಂದ್ರೆ ನಮ್ಗೆ ಬುದ್ಧಿವಂತಿಕೆ ಭಗವಂತ ನಮ್ಗೆ ಆ ಒಂದು ಜ್ಞಾನವನ್ನ ಕೊಟ್ಟಿದ್ದಾನೆ. ನಾವು ವೈದಿಕ ಸಾಹಿತ್ಯವನ್ನ ಓದಿ ನಾವು ತಿಳ್ಕೋಬೇಕು ಅಲ್ವಾ. ಈ ಪ್ರಕೃತಿ ನಿಯಮ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಅರ್ಥ ಮಾಡ್ಕೊಂಡು ನಾವು ಏನನ್ನ ಮಾಡ್ಬೇಕು ಏನನ್ನ ಮಾಡಬಾರ್ದು ಅಂತ ತಿಳ್ಕೊಂಡು ನಾವು ಆತರ ನಾವು ನಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮಾನವನು ವೇದಶಾಸ್ತ್ರಗಳ ಉಪದೇಶಗಳನ್ನ ಅಲಕ್ಷಿಸಿದ್ರೆ ಏನಾಗುತ್ತೆ? ಅವನಿಗೆ ಅಪಾಯಕ್ಕೆ ಸಿಲುಕ್ತಾನೆ. ಅವನು ಇಲ್ಲ ನನ್ನಿಷ್ಟದ ಪ್ರಕಾರ ಮಾಡ್ತೀನಿ, ಆ ಪ್ರಾಣಿಗಳು ಮಾಡೋದಿಲ್ವಾ ಅಂತ ಹೇಳ್ಬಿಟ್ಟು ಬೇರೆ ಬೇರೆದಕ್ಕೆ ಎಕ್ಸಾಂಪಲ್ ಅನ್ನ ಕೊಟ್ಕೊಂಡು ಅದ್ರ ಜೊತೆ ಕಂಪೇರ್ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂದ್ರೆ ನಾವು ಪ್ರಾಣಿಗಳಲ್ಲ. ನಮ್ದು ಜವಾಬ್ದಾರಿಯುತವಾದ ಜನ್ಮ. ನಮ್ಗೆ ಭಗವಂತ ಒಂದು ಜ್ಞಾನವನ್ನ ಕೊಟ್ಟಿದ್ದಾನೆ. ಇಲ್ಲ ಅಂದ್ರೆ ನಾವೇನಾದ್ರೂ ಈ ತರ ಫಾಲೋ ಮಾಡ್ಲಿಲ್ಲ ಅಂತಂದ್ರೆ ನಾವು ಅಪಾಯಕ್ಕೆ ಸಿಲುಕ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದರಿಂದ ನಾವ್ ಇವಾಗ ಏನ್ ಮಾಡ್ಬೇಕು? ಇಲ್ಲಿ ನಾವು ಮಾನವನು ಪರಮ ಪ್ರಭುವಿನ ಪ್ರಭುತ್ವವನ್ನ ಒಪ್ಪಬೇಕು. ಹೌದು, ಭಗವಂತ ಅವರು ಒಡೆಯ, ನಾನು ಸೇವಕ ಅಂತ ಹೇಳ್ಬಿಟ್ಟು ನಾವು ಇದನ್ನ ಒಪ್ಪಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವನು ಭಗವಂತನ ಭಕ್ತನಾಗಿ ಪ್ರತಿಯೊಂದನ್ನು ಓದಿ ದೇವರಿಗೆ ಮಾತಾಜಿ. ಒಪ್ಪಿಸಿ. ಓದ್ತಾ ಇದೀನಲ್ಲ ಮಾತಾಜಿ, ಕೇಳಿಸ್ತಾ ಇಲ್ವಾ ಮಾತಾಜಿ? ಹರೇ ಕೃಷ್ಣ. ಓದಿ ಮಾತಾಜಿ. ನಂದಿನಿ ಮಾತಾಜಿ ಓದಿ. ಹರೇ ಕೃಷ್ಣ. ಅವನು ಭಗವಂತನ ಭಕ್ತನಾಗಿ ಪ್ರತಿಯೊಂದನ್ನು ದೇವರಿಗೆ ಒಪ್ಪಿಸಿ ನೈವೇದ್ಯ ಮಾಡಿದ್ದನ್ನು ಮಾತ್ರ ಸೇವಿಸಬೇಕು. ಇದರಿಂದ ಅವನು ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದಂತಾಗುತ್ತದೆ. ತಾನು ಶುದ್ಧ ಭಕ್ತನ ಕೈಯಿಂದ ಸಸ್ಯಾಹಾರವನ್ನು ಸ್ವೀಕರಿಸುವುದಾಗಿ ಭಗವಂತನು ಭಗವದ್ಗೀತೆಯಲ್ಲಿ ನೇರವಾಗಿ ಹೇಳುತ್ತಾನೆ. ಗೀತಾ 9:26. ಆದ್ದರಿಂದ ಮಾನವನು ಕಟ್ಟ ಸಸ್ಯಾಹಾರಿ ಆಗುವುದು ಮಾತ್ರವಲ್ಲದೆ ಭಗವದ್ಭಕ್ತನಾಗಿ ತಾನು ಸೇವಿಸುವ ಆಹಾರವನ್ನೆಲ್ಲ ಅವನಿಗೆ ಅರ್ಪಿಸಬೇಕು. ಹಾಗೆ ಅರ್ಪಿಸಿದ ನಂತರವೇ ಅವನು ಅದನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು. ಈ ಪ್ರಜ್ಞೆ ಇಟ್ಟುಕೊಂಡು ನಡೆಯುವ ಭಕ್ತನು ಮಾನವ ಜೀವನದ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಬಹುದು. ಯಾರು ತಮ್ಮ ಆಹಾರವನ್ನು ಭಗವಂತನಿಗೆ ಅರ್ಪಣೆ ಮಾಡುವುದಿಲ್ಲವೋ ಅವರು ನಿಜವಾಗಿ ಪಾಪವನ್ನು ತಿಂದು ಪಾಪ ಫಲವಾಗಿ ತಮ್ಮನ್ನು ನಾನಾ ರೀತಿಯ ದುಃಖಕ್ಕೆ ಈಡು ಮಾಡಿಕೊಳ್ಳುತ್ತಾರೆ. ಗೀತಾ 3:13. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಅಲ್ವಾ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಸೊ ನಾವು ಸಸ್ಯಾಹಾರಿ ಆಗ್ಬಿಟ್ಟಿದೀನಿ ನಾನು. ಇಲ್ಲಿ ಯಾವುದೇ ಒಂದು ಜೀವ ಹಾನಿ ಮಾಡ್ತಾ ಇಲ್ಲ. ಬೇರೆ ಒಂದು ಈವನ್ ಪ್ರಾಣಿಗಳು ನಾವು ತೊಂದರೆ ಕೊಡ್ತಾ ಇಲ್ಲ. ಸಸ್ಯಗಳಿಗೂ ಅಂದ್ರೆ ಆ ಮಿನಿಮಮ್ ನಾವೇನು ಜೀವಸ್ಯ ಜೀವನ ಅಂತ ಹೇಳ್ಬಿಟ್ಟು ಪ್ರಕೃತಿ ನಿಯಮ ಏನಿದೆಯೋ ಅದನ್ನ ಮಾತ್ರ ಸರಿಯಾಗಿ ಪಾಲನೆ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ನಾವು ಜಂಬ ಪಟ್ಕೊಳಂಗೆ ಇಲ್ಲ. ಯಾಕಂದ್ರೆ ಭಗವದ್ಗೀತೆ ನಮ್ಗೆ ಕೃಷ್ಣ ಹೇಳ್ಬಿಟ್ಟಿದ್ದಾರೆ, ನೀವು ನನಗೆ ಅರ್ಪಿಸ್ತಲೇ ತಿಂದ್ರೆ ನೀವು ಪಾಪವನ್ನ ಊಟ ಮಾಡ್ದಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಈ ಒಂದು ನಿಯಮವನ್ನ ನಾವು ಫಾಲೋ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ನಾವು ಪಾಪವನ್ನ ತಿಂದ ಹಾಗಾಗುತ್ತೆ. ಮತ್ತೆ ಭಗವಂತ ಇಲ್ಲಿ
ಭಗವದ್ಗೀತೆಯಲ್ಲಿ ಇನ್ನೊಂದ್ ಕಡೆ ಏನನ್ನ ಹೇಳಿದರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿ ಉಪವೃತ್ತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಹೇಳಿದ್ದಾರೆ ಅಲ್ವಾ. ಅಲ್ಲಿ ನನಗೆ ನೀವು ಬೇಕಾದ್ರೆ ಮಾಂಸ ಕೊಡಿ, ನೀವು ನನಗೆ ಎಗ್ ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿಲ್ಲ ಭಗವಂತ ಅಲ್ವಾ. ಅದಕ್ಕೋಸ್ಕರ ನಾವು ಅವ್ರಿಗೆ ಭಗವಂತನಿಗೆ ಸಾತ್ವಿಕ ಆಹಾರವನ್ನೇ ಅರ್ಪಿಸಿ ನಾವು ಅದನ್ನ ಏನು ನೈವೇದ್ಯವನ್ನ ಅಥವಾ ಅದು ಪ್ರಸಾದವನ್ನ ಅಷ್ಟೇ ನಾವು ಸ್ವೀಕರಿಸ್ಬೇಕು. ಇಲ್ಲಿ ನಮ್ಗೆ ಕೊನೆಯದಾಗಿ ಏನನ್ನ ಹೇಳ್ತಿದ್ದಾರೆ, ಇದನ್ನ ಓದಿ. ಹರೇ ಕೃಷ್ಣ ಮಾತಾಜಿ. ಪಾಪದ ಮೂಲ ಎಲ್ಲಿದೆ ಎಂದರೆ ಭಗವಂತನ ಒಡೆತನವನ್ನು ಅಲ್ಲಗಳೆದು ಪ್ರಕೃತಿಯ ನಿಯಮಗಳನ್ನು ಉದ್ದೇಶಪೂರ್ವಕವಾಗಿ ಉಲ್ಲಂಘಿಸುವುದರಲ್ಲಿ. ಪ್ರಕೃತಿ ನಿಯಮಗಳ ಅಥವಾ ಭಗವಂತನ ಆಜ್ಞೆಯ ಉಲ್ಲಂಘನೆಯು ಮಾನವನಿಗೆ ವಿನಾಶವನ್ನು ತರುತ್ತದೆ. ಶಾಂತ ಚಿತ್ತನು, ಪ್ರಕೃತಿ ನಿಯಮಗಳನ್ನು ಬಲ್ಲವನು, ಅನಾವಶ್ಯಕವಾದ ಅನುರಕ್ತಿ ಅಥವಾ ದ್ವೇಷಗಳಿಗೆ ಒಳಗಾಗದವನು ಖಂಡಿತ ಭಗವಂತನ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ ಮತ್ತು ಅವನು ಶಾಶ್ವತ ಧಾಮವಾದ ಭಗವದ್ಧಾಮಕ್ಕೆ ತಲುಪಲು ಖಂಡಿತ ಅರ್ಹನಾಗುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಪದ್ಮ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಮಾತಾಜಿ? ಪಾಪ ಭಗವಂತನ ಒಡೆತನ ಅಂದ್ರೆ ಭಗವಂತನ ನಾವು ಅಲ್ಲಗಳೆದು ನಾವು ಉಲ್ಲಂಘನೆ ಮಾಡಿದ್ರೆ ವಿನಾಶ ಗ್ಯಾರಂಟಿ ನಮ್ಗೆ ಮಾನವನಿಗೆ ಅಂತ ಹೇಳ್ತಿದ್ದಾರೆ ಮಾತಾಜಿ. ಅಲ್ವಾ, ನಮ್ಗೆ ಇವಾಗ ಪಾಪ ನಾವ್ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಗೆ ಯಾರು ಒಡೆಯರು ಅಂತಾನೆ ಗೊತ್ತಿಲ್ಲ. ಇವಾಗಲ್ವಾ ನಮ್ಮ ಮನೆ ಕೆಲಸದವಳು ಬಂದ್ಬಿಟ್ಟು ನನ್ನ ಬೆಡ್ ಮೇಲೆ ಮಲ್ಕೊಂಡ್ರೆ ಅವಳು ಮಾಡ್ತಿರೋದು ಸರಿ ಅಂತ ಅನ್ಸುತ್ತಾ? ತಪ್ಪು ಮಾತಾಜಿ. ತಪ್ಪಾಗುತ್ತೆ ಮಾತಾಜಿ. ಪಾಪದ ಕೆಲಸ ಮಾಡ್ತಾ ಇದ್ದಾಳೆ, ತಪ್ಪಾದ ಕೆಲಸ, ಪಾಪವನ್ನ ಅವಳು ಇವಾಗ ಕಟ್ಕೋತಾ ಇದ್ದಾಳೆ ಅಲ್ವಾ. ಅದೇ ತರ ಇವಾಗ ನಮ್ಗೆ ಭಗವಂತ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಈ ಪಾಪದ ಮೂಲ ಎಲ್ಲಿ ಅಂತಂದ್ರೆ ನಾವು ಭಗವಂತನ ಒಡೆತನವನ್ನ ನಾವು ಒಪ್ಕೋತಾ ಇಲ್ಲ. ಯಾಕಂದ್ರೆ ನಮ್ ಕಣ್ಣಿಗೆ ಕಾಣಿಸ್ತಿಲ್ಲ, ಇದೆಲ್ಲ ಭಗವಂತಂದು ಅಂತ ನಮ್ಗೆ ಗೊತ್ತೇ ಆಗ್ತಿಲ್ಲ ಅಲ್ವಾ. ಇದು ಯಾರು ಬೇಕಾದ್ರೂ ತಕ್ಕೋಬಹುದು ಅಂತ ಅನ್ಕೊಂಡಿದೀವಿ. ಯಾರು ಬಲಿಷ್ಠರಾಗಿದ್ದಾರೋ ಅವ್ರು ಹೆಚ್ಚಾಗಿ ಇದನ್ನ ಪಡ್ಕೋಬಹುದು ಅಂತ ನಾವು ಅನ್ಕೋತಾ ಇದೀವಿ ಅಲ್ವಾ. ಈ ಭಗವಂತನ ಆಸ್ತಿನ ಅವ್ರು ಹೆಚ್ಚಾಗಿ ಅನುಭವಿಸ್ಬೋದು ಅಂತ ಅನ್ಕೋತಾ ಇದೀವಿ. ಆದ್ರೆ ಇಲ್ಲಿ ಅದರಿಂದಲೇ ನಾವು ಇಲ್ಲಿ ಪಾಪದ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಸೊ ಈ ಪಾಪದ ಮೂಲ ಏನು ಅಂತಂದ್ರೆ ಭಗವಂತನನ್ನ ಒಡೆತನವನ್ನ ನಾವು ಒಪ್ಕೊಂಡಲೇ ಇರೋದು, ಇದೆಲ್ಲ ನನ್ನದು ಅಂತ ನಾವು ಭ್ರಮೆಗೆ ಒಳಗಾಗೋದು, ಇದು ಪಾಪದ ಮೂಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ನಾವೇನಾದ್ರೂ ಪ್ರಕೃತಿಯ ನಿಯಮಗಳನ್ನ ನಾವು ಉದ್ದೇಶ ಪೂರ್ವಕವಾಗಿ ಉಲ್ಲಂಘಿಸಿದ್ರೆ ಏನಾಗತ್ತೆ, ಅಥವಾ ಭಗವಂತನ ಆದೇಶಗಳನ್ನ ಉಲ್ಲಂಘಿಸಿದ್ರೆ ಏನಾಗತ್ತೆ, ಸೊ ನಾವು ನಮ್ಮ ವಿನಾಶವನ್ನ ನಾವು ತಂದ್ಕೋತಾ ಇದ್ದೀವಿ, ಅಪಾಯಕ್ಕೆ ನಮ್ಮನ್ನ ನಾವು ತಗೊಂಡ್ ಹೋಗ್ತಾ ಇದೀವಿ ಅಲ್ವಾ. ಐ ಲೈಕ್ ಇಟ್, ಐ ಲವ್ ಇಟ್ ಅಂತ ಹೇಳಂಗಿಲ್ಲ ನಾವೆಲ್ಲ. ಮೊದ್ಲು ಹಂಗೆ ಅಲ್ವಾ, ನನ್ನ ಇಷ್ಟ, ನೀನ್ ಯಾರು ಕೇಳೋದಿಕ್ಕೆ, ನಾನ್ ಮಾಡ್ತೀನಿ, ನಿನ್ಗೇನಾದ್ರೂ ತೊಂದರೆ ಆಗ್ತಿದ್ರಿಂದ ಅಂತ ನಾವು ಮಾತಾಡ್ತಾ ಇದ್ವಿ ಅಲ್ವಾ. ಆದ್ರೆ ನಮ್ಗೆ 16ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೇನೆ ಏನು ಶಾಸ್ತ್ರವಿಧಿ ಮುತ್ಸೃಜ್ಯ, ಶಾಸ್ತ್ರದಲ್ಲಿ ಏನ್ ಹೇಳಿದ್ರು ಅದೇ ತರನೇ ನಾವು ಫಾಲೋ ಮಾಡ್ಬೇಕು. ಇಲ್ಲ ಅಂತಂದ್ರೆ ನಮ್ಗೆ ಆ ಪರಿಪೂರ್ಣತೆನೇ ಆಗ್ಲಿ, ಶಾಂತಿನೇ ಆಗ್ಲಿ, ಆ ಪರಮಗತಿನೇ ಆಗ್ಲಿ ಯಾವ್ದು ನಮ್ಗೆ ದೊರಕೋದಿಲ್ಲ. ಮನುಷ್ಯ ಜನ್ಮ ವ್ಯರ್ಥನೆ ಆಗೋಯ್ತು ನನ್ನಿಷ್ಟ ಪ್ರಕಾರ ನಾನು ಮಾಡಿದ್ರೆ. ಸೊ ಅದಕ್ಕೋಸ್ಕರ ಶಾಂತ ಚಿತ್ತನು, ಪ್ರಕೃತಿ ನಿಯಮಗಳನ್ನು ಬಲ್ಲವನು, ಅನಾವಶ್ಯಕವಾದ ಅನುರಕ್ತಿ ಮತ್ತು ದ್ವೇಷಗಳಿಗೆ ಒಳಗಾಗದವನು ಖಂಡಿತ ಭಗವಂತನ ಮೆಚ್ಚುಗೆಗೆ ಪಾತ್ರನಾಗ್ತಾನೆ. ಇದನ್ನ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ, ಭಗವಂತ ಒಡೆಯ, ನಾನು ಸೇವಕ, ನನ್ನ ಪಾಲನಷ್ಟೇ ನಾನು ಸ್ವೀಕರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಈ ತರ ಶಾಂತಯುತವಾಗಿ ಯಾರಿರ್ತಾರೋ, ಪ್ರಕೃತಿಯ ನಿಯಮಗಳನ್ನ ಅರ್ಥ ಮಾಡ್ಕೊಂಡು ಅದೇ ತರ ಫಾಲೋ ಮಾಡೋರು ಯಾರಿರ್ತಾರೋ ಖಂಡಿತ ಅವರು ಭಗವಂತನ ಮೆಚ್ಚುಗೆಗೆ ಪಾತ್ರನಾಗ್ತಾನೆ. ನಾವಾಗ ಭಗವಂತನ ಹತ್ರ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಇದು ಈಶಾವಾಸ್ಯ, ಏನು ಈಶೋಪನಿಷತ್ ನಮ್ಮನ್ನ ಭಗವಂತನ ಬಳಿಗೆ ಕರ್ಕೊಂಡು ಹೋಗ್ತಿದೆ ನೋಡಿ ಈ ಜ್ಞಾನ ಅಲ್ವಾ. ನಾವು ಭಗವಂತನ ಒಡೆತನವನ್ನ ನಮ್ಗೆ ಒಪ್ಕೊಳ್ಳೋ ತರ ನಮ್ಗೆ ಇದು ಅರ್ಥ ಮಾಡಿಸ್ತಾ ಇದೆ. ಸೊ ಅವಾಗ ನಾವು ಭಗವಂತನ ಆ ಶಾಶ್ವತ ಧಾಮವನ್ನ ನಾವು ಖಂಡಿತ ಅಂತ ಹೇಳ್ತಾ ಇದಾರೆ, ಖಂಡಿತ ತಲುಪ್ಲಿಕ್ಕೆ ಅರ್ಹರಾಗ್ತೀವಿ ಅಂತ ಹೇಳ್ತಾ ಇದಾರೆ. ಇವತ್ತಿನ ದಿವಸ ನಾವು 1ನೇ ಶ್ಲೋಕವನ್ನ ನಾವು ತಿಳ್ಕೊಂಡ್ವಿ. ಇದನ್ನ ಈಶಾವಾಸ್ಯ ತತ್ವ ಅಂತ ಹೇಳ್ಬಿಟ್ಟು ಕರೀತಾರೆ. ಈಶಾವಾಸ್ಯ ತತ್ವ ಅಂದ್ರೆ ಎಲ್ಲ ಜಗತ್ತಿನಲ್ಲಿರುವಂತಹ ಚರಾಚರ ವಸ್ತುಗಳಿಗೆ ಆ ಭಗವಂತನೇ ಅವರು ನಿಯಂತ್ರಕ. ಸೊ ಅವರು ನಮ್ಗೆ ಅಂತ ಒಂದು ಪಾಲನ್ನ ಎತ್ತಿಟ್ಟಿದ್ದಾರೆ, ಅಷ್ಟನ್ನ ಮಾತ್ರ ನಾವು ಸ್ವೀಕರಿಸ್ಬೇಕು. ಬೇರೆಯವ್ರ ಪಾಲು ಇದು ಅಂತ ಗೊತ್ತಾದಾಗ ನಾವ್ ಅದನ್ನ ಮುಟ್ಟಕ್ಕೂ ಹೋಗ್ಬಾರ್ದು, ನಾವು ತ್ಯಜಿಸ್ಬೇಕು. ತ್ಯಕ್ತೇನ, ಅದನ್ನ ತ್ಯಜಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಹಾಗಾದ್ರೆ ಮಾತಾಜಿ, ಈಗ ಈಶೋಪನಿಷತ್ ಅಂದ್ರೆ ಏನು ಅಂತ ಕೇಳಿದ್ರೆ ನಾವು ಎಲ್ಲ ಸಕಲ ವಸ್ತುಗಳ ಒಡೆಯನಾದವನ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಂತ ಹೇಳ್ಬೇಕಾ ಮಾತಾಜಿ? ಹೌದು, ಯಾರು ಒಡೆಯ ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಹಾಗಾದ್ರೆ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ನಮ್ಗೆ ಸಹಾಯ ಆಗತ್ತೆ. ಈಗಿನ ಜನ ಹಂಗಿಲ್ವಲ್ಲ ಮಾತಾಜಿ, ಯಾರು ಸಿಗುತ್ತೆ, ಯಾರು ಕಿತ್ತಾಕೊಂಡ, ಯಾರು ತಗೊಂಡ್ ಹೋಗೋಣ, ಯಾರು ನಾವು ಬದುಕ್ ಬಿಡೋಣ ಅನ್ನೋ ಒಂದು ಸ್ವಾರ್ಥ ಜನನೇ ಇರೋದು ಪ್ರಪಂಚ ಈಗಿನ ಜಗತ್ತಿನಲ್ಲಿ.
ಅದಕ್ಕೆ ನಾವು ಅದೃಷ್ಟವಂತರು. ನಾವು ಅಟ್ಲೀಸ್ಟ್ ಯಾವ ಸರಿ ಯಾವ ತಪ್ಪು ಹೌದು ಅಂತ ಮಾತಾಜಿ. ತಿಳ್ಕೊಳಕ್ಕಾದ್ರೂ ಬಂದಿದ್ದೀವಿ. ನಮಗ್ ಮೊದ್ಲು ನಮ್ಗೆ ಗೊತ್ತೇ ಇವಾಗ ಆಗ್ತಿರ್ಲಿಲ್ವಲ್ಲ ಆಕ್ಚುಲಿ. ಹರೇ ಕೃಷ್ಣ. ಮತ್ತೆ ನಮ್ಗೆ ಇವಾಗ ಯಾವ್ದ್ರ ಮೇಲೂ ಅಷ್ಟೊಂದು ಒಂದು ವ್ಯಾಮೋಹ ಆಗ್ಲಿ ಆಸೆ ಆಗ್ಲಿ ಹಾ ಒಂದು ಈ ಇದಾಗಿ ನಮ್ಮ ಮನಸ್ಸಿಂದ ಬರೋದೇ ಇಲ್ಲ ಮಾತಾಜಿ. ಅದು ಇವಾಗ ಅದು ಆ ಒಂದು ಇದಕ್ಕೆ ನಾವು ಇವಾಗ ಆ ಒಂದು ಇದಕ್ ಭಗವಂತ ಒಂದ್ ಇದನ್ನ ಇಟ್ಟಿದ್ದಾನೆ ನಮ್ಗೆ ಇವಾಗ. ಹರೇ ಕೃಷ್ಣ ಮಾತಾಜಿ. ಹೌದು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಇಲ್ಲಾಂದ್ರೆ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ 2ನೇ ಶ್ಲೋಕ. ಇವಾಗ ನಮ್ಗೆ ಯಾವ್ದು ಸರಿ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ರು. ಮತ್ತೆ ನಾಳೆ ದಿವಸ ನಮ್ಗೆ ಯಾವ್ದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ನಮ್ಗೆ ಏನನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ನಮ್ಗೆ ಭಗವಂತ ಹೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಂಗೆ ದೀಪಾ ಬಾಳಿಗ ಮಾತಾಜಿ, ಶಾರದಾ ಹೆಮ್ಮಾಡಿ ಮಾತಾಜಿ, ಹಾ. ನಿಮ್ಮ ಫೋನ್ ನಂಬರ್ ಬೇಕಿತ್ತು. ಸುಜಾತ ಮಾತಾಜಿ ಲೆಫ್ಟ್ ಆದ್ರಾ ಅಂತ ಹೇಳಿ ಫೋನ್ ನಂಬರ್ ಹೇಳಿ. ದೀಪಾ ಬಾಳಿಗ ಮಾತಾಜಿ. ಮಾತಾಜಿ ಇನ್ನ ಪಾರ್ಥ್ ಲೋಕೇಶ್ ಅಂತ ಒಬ್ರು ಇದಾರಲ್ಲ, ಸುಧಾ ಅವರದ್ದು ಎಂಟರ್ ಆಗಿದೆ ಮಾತಾಜಿ. ಆಗಿದ್ಯಾ? ಆಗಿದೆ. ಏನ್ ಮಾತಾಜಿ? ಹರೇ ಕೃಷ್ಣ. ಫೋನ್ ನಂಬರ್ ಬೇಕಿತ್ತು. ಆನಂದ ಈಗ ಹೇಳ್ಬೇಕಾ ಮಾತಾಜಿ? ಹೇಳಿ ನಂಬರ್ ಇದ್ಕೊಳ್ತೇನೆ. 99 ಹಾ 64 ಹಾ 67 ಹಾ 39 ಹಾ 43. 43. ಹೌದು. ಶಾರದಾ ಹೆಮ್ಮಾಡಿ ಮಾತಾಜಿ. ಶಾರದಾ ಮಾತಾಜಿ. ಹರೇ ಒಂದ್ ಕೃಷ್ಣ. ಮಿನಿಟ್ ಮಾತಾಜಿ, 1 ಮಿನಿಟ್. ಓಕೆ 820 820 855 855 3791. 3791. ಓಕೆ ಮಾತಾಜಿ. ಓಕೆ. ಇವರು ಇಲ್ಲ ಅಲ್ಲ, ನಮ್ಮ ಲಕ್ಷ್ಮೀ ಮಾತಾಜಿ ಬಂದಿದ್ರು, ಮತ್ತೆ ಸುಜಾತ ಮಾತಾಜಿ. ಸುಜಾತ ಮಾತಾಜಿ ಬಂದ್ರು. ಹರೇ ಕೃಷ್ಣ. ಸುಜಾತ ಮಾತಾಜಿ, ನಿಮ್ಮದೊಂದು ಫೋನ್ ನಂಬರ್ ಹೇಳಿ ಮಾತಾಜಿ. ಹರೇ ಕೃಷ್ಣ. 94 94 81 81 51 ಹಾ 79 ಹಾ 32. ಓಕೆ. ಥ್ಯಾಂಕ್ ಯು ಮಾತಾಜಿ. ನಂಗೆ ಯಾವ್ದಾದ್ರು ಇದ್ರೆ ಅವನ ಕ್ಲಾಸ್ಗೆ ಲಿಂಕ್ ಕೊಡಿ ಮಾತಾಜಿ. ಅದಕ್ಕೆ ನಿಮ್ಮನ್ನು ಆ ಗ್ರೂಪ್ಗೆ ಸೇರಿಸಿ, ನಂಗೆ ನಿಮ್ಮ ಗುಂಪಿಗೆ ಲಿಂಕ್ ಆಗ್ತಾರಂತೆ. ನಂಗೆ ಆ ಲಿಂಕ್ ನಾವು ಅದ್ರಲ್ಲಿ ಇಲ್ಲ, ಆದ ಕಾರಣ ನಮ್ಗೆ ಗೊತ್ತಾಗುದಿಲ್ಲ. ಅದಕ್ಕೆ ನಾವು ಈ ಗುಂಪನ್ನು ಒಂದು ಮಾಡಿದ್ದೇವೆ. ಆಯ್ತು ಮಾತಾಜಿ. ಅದಕ್ಕೆ ಆಡ್ ಮಾಡಿ. ಆಯ್ತು ಮಾತಾಜಿ. ಇನ್ನು ಯಾರಾದ್ರೂ ಲೆವೆಲ್ 2 ಆದವರು ಇದ್ರೆ, ಅವ್ರು ನಿಮ್ಮ ಗುಂಪಲ್ಲಿ ಇದ್ದವರು, ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವರಿಗೆ ಸೇರ್ಲಿಕ್ಕೆ ಹೇಳಿ ಮಾತಾಜಿ. ಆಯ್ತು ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ನಾಗವೇಣಿ ಮಾತಾಜಿ. ವಿಷ್ಣುಪನಿಷತ್ ಗ್ರಂಥ ಮಹಾರಾಜ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದು ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭ್ಯೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಪ್ರತಿ ಕ್ಷಣವೂ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಿ. ಒಂದು ಕ್ಷಣನೂ ಕೃಷ್ಣನ ಮರೆತು ಇರಬೇಡಿ. ಶುಭರಾತ್ರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಬ್ರು ಮಾತಾಜರಿಗೂ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೂ ನಿಮ್ಗೂ ಸಹ ಧನ್ಯವಾದಗಳು. ನೀವು ಮಾಡದೆಚ್ಚ ನಾವು ಕೇಳದೆಚ್ಚ ಮಾತಾಜಿ. ನಮ್ಮ ಇದಕ್ಕೆ ತಾನೇ ನೀವು ಇದ್ ಮಾಡ್ತಾ ಇರೋದು. ಭಗವಂತ ನಮ್ಗೆ ಅಷ್ಟು ಇದು ಕೊಟ್ಟಿದ್ದಾನಲ್ಲ ಪುಣ್ಯ. ನಿಮ್ಮಂತವ್ರ ಬಾಯಿಂದ ನಾವು ಕೇಳುವಷ್ಟು ಒಂದು ಯೋಗ ನಮಗೆ ಕೊಟ್ಟಿದ್ದಾನಲ್ಲ ಮಾತಾಜಿ. ಅದಕ್ಕೆ ನಾವು ತುಂಬಾ ಧನ್ಯವಾದಗಳು. ನಿಮ್ಗೆ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಏನಿದ್ರು ಅದು ಪ್ರಭುಪಾದರ ಚರಣಕ್ಕೆ ಹೋಗಿ ಮುಟ್ಟುತ್ತದೆ ಮಾತಾಜಿ. ಹರೇ ಕೃಷ್ಣ. ನಿಮ್ಮಿಂದ ಅಲ್ಲಿಗೆ ಹೋಗುತ್ತೆ ಮಾತಾಜಿ. ನಾವು ನಿಮ್ಗೆ ಇದ್ ಮಾಡಿದ್ರೆ ನಿಮ್ಮಿಂದ ಅಲ್ಲಿಗೆ ಹೋಗುತ್ತೆ ಅಷ್ಟೇ. ಹರೇ ಕೃಷ್ಣ ಮಾತಾಜಿ. ಪ್ರಭುಪಾದ್ ಕಿ ಜೈ. ಗುರು ಪರಂಪರಾ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಕ್ಲಾಸ್ನ ಎಂಡ್ ಮಾಡ್ತಾ